ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಬಹುಶಃ ಈಗ ಈ ಯಾವ ವಿಚಾರಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ತಮಗೆ ಈಗಾಗಲೇ ತಿಳಿದಿರಬಹುದು. ಕಳೆದ ಒಂದೆರಡು ತಿಂಗಳಿನಿಂದ ಕರಾವಳಿ ಜಿಲ್ಲೆಯಲ್ಲಿ, ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಅಥವಾ ಮುಖ್ಯವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಅದು ಕೆಂಪು ಕಲ್ಲು ಹಾಗೂ ಮರಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಒಂದಷ್ಟು ಕಾನೂನು ನಿಯಮಗಳು ಎನ್ನುವಂತಹ ಕಾರಣದಿಂದಾಗಿ ಇದಕ್ಕೆ ಒಂದು ಸಾಗಾಟಕ್ಕೆ ಅಥವಾ ಒಂದು ಪೂರೈಕೆದಾರರಿಗೆ ಅಥವಾ ಬಳಕೆದಾರರಿಗೆ ಅದು ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ವಿಚಾರಗಳು ಕೇಳಿ ಬರ್ತಾ ಇದ್ರೆ ಅದರ ಒಂದು ಲಭ್ಯತೆಗೆ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಒಂದು ಆಗ್ರಹಗಳು ಕೇಳಿ ಬರ್ತಾ ಇದೆ. ಆದರೆ ಈ ಹಿಂದೆ ನಡೀತಾ ಇದ್ದಂತಹ, ಅಂದರೆ ಸಾಮಾನ್ಯವಾಗಿ ನಡೀತಾ ಇದ್ದಂತಹ ಕಾನೂನುಬದ್ಧವಾಗಿ ನಡೀತಾ ಇದ್ದಂತಹ ಚಟುವಟಿಕೆಗಳಿಗೆ ಯಾವುದೇ ರೀತಿಯಲ್ಲಿ ತಡೆ ಇಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಅಧಿಕಾರಿ ವರ್ಗ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಈ ಒಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು ಯಾಕೆ, ಮತ್ತೆ ಇದನ್ನು ಪರಿಹರಿಸಬೇಕಿದ್ರೆ ಆಗಬೇಕಾಗಿರುವಂತಹ ಕೆಲಸಗಳೇನು? ಮುಖ್ಯವಾಗಿ ಇದು ಸಾಮಾನ್ಯವಾಗಿ ಈ ಒಂದು ಕೆಂಪು ಕಲ್ಲು ಮತ್ತು ಹೊಯ್ಗೆ ಅಥವಾ ಮರಳು ಅನ್ನುವಂಥದ್ದು ರಿಯಲ್ ಎಸ್ಟೇಟ್ ಅಥವಾ ಒಂದು ನಿರ್ಮಾಣ ಕ್ಷೇತ್ರದ ಮೇಲೆ ಪರಿಣಾಮ ಬೀರಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತಹ ವಿಚಾರ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕ್ಷೇತ್ರ ಕೂಡ ಇವತ್ತು ಈ ಒಂದು ಸಮಸ್ಯೆಗೆ ತುತ್ತಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಸಮಸ್ಯೆಗೆ ಒಳಗಾಗಿರುವಂತಹ ವರ್ಗಗಳೇನು, ಪ್ರತ್ಯಕ್ಷವಾಗಿ ಹಾಗೂ ನೇರವಾಗಿ ಹಾಗೂ ಪರೋಕ್ಷವಾಗಿ ಅದರ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಉದ್ದಿಮೆಗಳಾಗಿರ್ಬೋದು ಅಥವಾ ವಿಭಾಗಗಳಾಗಿರ್ಬೋದು, ಯಾವ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂತಹ ಪ್ರಯತ್ನ ಸುದ್ದಿ 40 ವರ್ಷಗಳಿಂದ ಇದೇ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾ ಬಂದಿರುವಂಥದ್ದು. ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಹಾಗೆಯೇ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದರ ಆಶಯವೂ ಕೂಡ ಅದೇ. ಸ್ಥಳೀಯ ವಿಚಾರಗಳ ಬಗ್ಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಅವುಗಳನ್ನು ಜಗತ್ತಿನ ಉದ್ದಗಲಕ್ಕೆ ಪಸರಿಸುವಂತಹ ಉದ್ದೇಶದಿಂದ 40 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು, ಕೆಲಸ ಕಾರ್ಯಗಳನ್ನು ಸುದ್ದಿ ಸಮೂಹ ಸಂಸ್ಥೆಗಳು ಮಾಡ್ತಾ ಬಂದಿರುವಂಥದ್ದು. ಸೊ ಇದೀಗ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಜನತೆಯನ್ನು ಕಾಡ್ತಾ ಇರುವಂಥದ್ದು, ಮುಂದೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಆರ್ಥಿಕ ಚಟುವಟಿಕೆಗಳು ಕಡಿಮೆ ಎನ್ನುವಂತಹ ಒಂದು ಮಾತುಗಳು, ಅದರ ಮಧ್ಯೆ ಉದ್ಭವವಾಗಿರುವಂತಹ ಈ ಒಂದು ಸಮಸ್ಯೆ ಮರಳು ಹಾಗೂ ಕೆಂಪು ಕಲ್ಲಿನ ಅಲಭ್ಯತೆ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದೆ. ಸೊ ಹಾಗಿದ್ದಾಗ ಈ ಒಂದು ಸಮಸ್ಯೆ ಈಗ ದಿಢೀರಂತ ಕಾಣಿಸಿಕೊಳ್ಳೋದಕ್ಕೆ ಕಾರಣಗಳೇನು, ಮತ್ತೆ ಇದನ್ನು ಯಾವ ರೀತಿ ಪರಿಹರಿಸಬಹುದು ಎಲ್ಲದರ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು 3 ಜನ ಅತಿಥಿಗಳಿದ್ದಾರೆ. ಸೊ ಅವರನ್ನು ಮೊದಲನೇದಾಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿರುವಂಥವರು PWD ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೆ ರಾಧಾಕೃಷ್ಣ ನಾಯ್ಕ ಅವರು, ಅದೇ ರೀತಿ ನವಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ದಕ್ಷಿಣ ಕನ್ನಡ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಕೆ ಜಯರಾಮ ಕುಲಾಲ್ ಅವರು, ಸಲಹೆಗಾರರಾಗಿರುವಂತಹ ಜಯರಾಮ ಕುಲಾಲ್ ಅವರು, ಅದೇ ರೀತಿ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವಂತಹ ವಾಮನ ಪೈ ಅವರು. ಮೂವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನುವಂಥದ್ದನ್ನು ಒಂದು ಕಂಡುಕೊಳ್ಳಬಹುದು ಅಥವಾ ಒಂದು ವಿಮರ್ಶೆ ಮಾಡಬಹುದು. ಆದರೆ ಅದಕ್ಕೆ ಹೀಗೆ ಆಗತ್ತೆ ಅನ್ನುವಂಥ ಯಾವುದೇ ಒಂದು ಸೊಲ್ಯೂಷನ್ ಅನ್ನು ಕೊಡುವಂಥದ್ದು ಉದ್ದೇಶ ಅಲ್ಲ. ಸಮಸ್ಯೆಗಳೇನಿದೆ ಅಥವಾ ಯಾರೆಲ್ಲ ಯಾವ ರೀತಿಯಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ, ಆ ಮೂಲಕ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗಿರ್ಬೋದು ಅಥವಾ ಜನಪ್ರತಿನಿಧಿಗಳಿಗಿರ್ಬೋದು ಅವರಿಗೆ ಒಂದಷ್ಟು ಈ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಇದಾಗಿರುತ್ತೆ ಅನ್ನುವಂಥದ್ದು. ಸೊ ತಾವು ಕೂಡ ಕರೆಯನ್ನು ಮಾಡಬಹುದು. ತಾವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಆ ಒಂದು ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಕೂಡ ತಮ್ಮ ವಿಚಾರಗಳನ್ನು, ಅನಿಸಿಕೆಗಳನ್ನು, ಸಮಸ್ಯೆಗಳನ್ನು ಹಂಚಿಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಬಹುಶಃ ಮುಖ್ಯವಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಮಸ್ಯೆಗೆ ತುತ್ತಾದವರು ನಾನಾ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಒಂದಷ್ಟು ಪ್ರತಿಭಟನಾ ಸಭೆಗಳು ಕೂಡ ನಡೆದಿದೆ. KDP ಸಭೆಯಲ್ಲೂ ಕೂಡ, ಜಿಲ್ಲಾ ಮಟ್ಟದ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಆದರೆ ಪರಿಹಾರ ಅನ್ನುವಂಥದ್ದು ಇನ್ನೂ ಕೂಡ ಏನು ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಂಡಿದೆ ಅನ್ನುವಂಥದ್ದು. ಸೊ ಮೊದಲನೆಯದಾಗಿ ತಮ್ಮ ಕ್ಷೇತ್ರ ಅಥವಾ ತಮ್ಮ ವಿಭಾಗದಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗಿದೆ ಅನ್ನುವಂಥದ್ದು, ಸೊ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾನು ಕೇಳ್ತಾ ಹೋಗ್ತೇನೆ. ಸೊ ಮೊದಲನೆಯದಾಗಿ PWD ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ನಾಯ್ಕ ಸರ್ ಇಂದ ಆರಂಭ ಮಾಡ್ತೇನೆ. ಸರ್, ಹೇಗಿದೆ ಸದ್ಯದ ಪರಿಸ್ಥಿತಿ? ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನು ನಡಿಬೇಕಾದ್ರೂ ಅದಕ್ಕೆ ಈ ರಾ ಮೆಟೀರಿಯಲ್ಸ್, ಅದು ಹೊಯ್ಗೆ ಇರ್ಬೋದು, ಜಲ್ಲಿ ಇರ್ಬೋದು, ಮರಳು ಇರ್ಬೋದು, ಕೆಂಪು ಕಲ್ಲು ಇರ್ಬೋದು, ಏನು ಕಟ್ಟಡಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅದು ಸ್ಕ್ಯಾರ್ಸಿಟಿ ಆದ ಕೂಡಲೇ ಜನಗಳಿಗೆ ಒಂದು ವಿಶೇಷವಾದ ಇದು ಬರ್ತದೆ, ಆವೇಶ ಬಂದಾಗೆ. ಈಗ ನಾನು ಫಾರ್ ಎಕ್ಸಾಂಪಲ್ ನಮ್ಮದು ರೋಡ್ ಮೆಟೀರಿಯಲ್, ಅದಕ್ಕೆ ಸ್ಯಾಂಡ್ ಬೇಕು ಕಾಂಕ್ರೀಟ್ ಆಗಲಿಕ್ಕೆ. ಸ್ಯಾಂಡ್ ಇಲ್ಲ ಅಂತ ಕೇಳಿದ ಕೂಡಲೇ ಎಲ್ಲಿಂದ ತರುವುದು, ಏನು ಮಾಡೋದು ಅಂತೇಳಿ ವಿಶೇಷವಾಗಿ ನಾವು ಆಲೋಚನೆ ಮಾಡ್ತೇವೆ. ಬೇಸಿಕಲಿ ಈಗ ಏನಾಗಿದೆ ಅಂತೆ, ಇಯರ್ ಬೈ ಇಯರ್ ಇಲ್ಲಿ
ಮೆಟೀರಿಯಲ್ ಶಾರ್ಟ್ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಉಂಟು. ಆದ್ದರಿಂದ ಲಭ್ಯತೆ ಇರುವ ಮೆಟೀರಿಯಲ್ ನಮಗೆ ಬೇಕಾದಷ್ಟು ನಮ್ಮ ರಿವರ್ ಬೆಡ್ಡಲ್ಲಿ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಏನಾಗಿದೆ ಅಂತ ಹೇಳಿದರೆ, ಮೊದಲು ನನಗೆ ಇದರ ಅನುಭವ ಅಂತೇಳಿ ಒಂದು 1977ರಿಂದ ಇವತ್ತಿನವರೆಗೆ ರಿವರ್ ಬೆಡ್ಡಲ್ಲಿ ಏನು ಸ್ಟೋರ್ ಆಗ್ತಿತ್ತು ಅಂತ ಹೇಳಿದರೆ, ನಮ್ಮ ಉಪ್ಪಿನಂಗಡಿಯಲ್ಲಿ ಆ ನದಿ ಕಿನಾರೆಯಲ್ಲಿ ಒಂದು 10-12 ಅಡಿ ಸ್ಯಾಂಡ್ ಸ್ಟೋರ್ ಆಗ್ತಿತ್ತು. ಪ್ಯೂರ್ ಸ್ಯಾಂಡ್ ಅಂತ ಹೇಳಿದ್ರೆ ಅದನ್ನು ಸೀವ್ ಮಾಡ್ಬೇಕಂತ ಇರಲಿಲ್ಲ, ಗಳಿಸುದಂತ ಏನು ಹೇಳ್ತಾರೆ ಅದು ಕೂಡ ಇರಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ 2 ಅಡಿ ಸಿಗುದು ಕಷ್ಟ ಆಗಿದೆ. ಮೇಲಿಂದ ಬರೋದು ಅದು ಮಳೆಗಾಲದಲ್ಲಿ ಬಂದು ಅಲ್ಲಲ್ಲಿ ಸ್ಟೋರ್ ಆಗ್ತಾ ಹೋಗ್ತಿತ್ತು ರಿವರ್ ಬೆಡ್ ಅಲ್ಲಿ. ಅಂತ ಜಾಗಗಳಲ್ಲಿ ಈಗ ಎಲ್ಲಿಯೂ ಸ್ಯಾಂಡ್ ಸಿಗಲ್ಲ, ಎಲ್ಲ ಪೆಬಲ್ಸ್ ಬೀಳ್ತಾ ಉಂಟು. ಅದಕ್ಕೆ ಕಾರಣ ಒಂದು ಏನಂತ ಹೇಳಿದ್ರೆ, ಮೊದಲು ಮೇಲಿಂದ ಮಳೆ ಬರುವಾಗ ಈ ಗುಡ್ಡದಿಂದ ಏನು ಮಳೆ ಒಟ್ಟಿಗೆ ಮಣ್ಣು ಕೊರೆದು ಬರ್ತಿತ್ತು, ಅದರಿಂದ ಈ ಸ್ಯಾಂಡ್ ಅಲ್ಲಿ ಫಾರ್ಮೇಶನ್ ಆಗ್ತಿದೆ. ಅದು ಈಗ ಶೇಖರಣೆ ಆಗುದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಕಡಿಮೆ ಆಗಿದೆ. ನಮ್ಮಲ್ಲಿ ಸುಬ್ರಹ್ಮಣ್ಯದಿಂದ ಹಿಡಿದು ನಮ್ಮ ಊರಿನ ತನಕ ಅಲ್ಲಿಂದ ಬರುವ ಮರಳಿನ ಯಾವುದು ಕ್ವಾಂಟಿಟಿ ಅಂದ್ರೆ ಪ್ರಮಾಣ ಕಡಿಮೆ ಆಗ್ತಾ ಉಂಟು. ಆದ್ರಿಂದ ಮರಳಿನ ಇದು ಕಮ್ಮಿ ಆಯಿತು. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆಯಿತು. ಬೇಕಾದಷ್ಟು ಮೆಟೀರಿಯಲ್ ನಮಗೆ ಇಲ್ಲೇ ಲಭ್ಯತೆ ಇಲ್ಲ. ಮೊದಲು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಿತ್ತು, ಎಲ್ಲಿಂದ ನಮ್ಮ ಉಪ್ಪಿನಂಗಡಿಯಿಂದ. ಈಗ ಅದು ಅಲ್ಲಲ್ಲಿ ಸಿಗೋದ್ರಿಂದ ಅಲ್ಲಲ್ಲಿ ತೆಗೆದು ಇದು ಮಾಡ್ತಾ ಇದ್ರು. ಆದರೂ ನಮಗೆ ಬರುವಾಗ ಇಲ್ಲಿ ಹಂತವಾಗಿ ಕಡಿಮೆ ಆಗ್ತದೆ. ಕೆಳಗಡೆ ಬರುವಾಗ ಏನು ಕೆಳಗಡೆ ನಾವು ನದಿ ತೀರದಲ್ಲಿ ಸ್ಟೋರ್ ಮಾಡ್ತಿದ್ದೇವೆ ಅದೆಲ್ಲ ಈಗ ಇಲ್ಲ. ಮತ್ತು ಗೌರ್ಮೆಂಟ್ ಇದಕ್ಕೆ ಕಾನೂನು ಮಾಡಿತು, ಒಳ್ಳೆ ರೀತಿಯಲ್ಲಿ ಮರಳನ್ನು ತೆಗೆದು ಸಪ್ಲೈ ಮಾಡಲಿಕ್ಕೆ ಅದಕ್ಕೆ ಪರ್ಮಿಟ್ ಕೊಡುವುದು ಅಂಥದ್ದೆಲ್ಲ ಶುರುವಾದ ಮೇಲೆ ಸರ್ಕಾರದ ಈ ಕಾನೂನು ಯಾರು ಮಾಡ್ತಾರೆ, ಯಾರು ಅದನ್ನು ಇದು ಮಾಡ್ತಾರೆ, ಯಾರು ಕಾರ್ಯಗತ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹೇಗೆಂತ ಹೇಳಿದರೆ ನಮಗೆ ಇಷ್ಟೇ ಕ್ವಾಂಟಿಟಿಗೆ ಒಂದು ಪರ್ಮಿಟ್ ಅಂತ ಕೊಡ್ತಾರೆ. ಆ ಕ್ವಾಂಟಿಟಿ ಅಷ್ಟೇ ತೆಗೆದ್ರೆ ನಾವು ರಾಯಲ್ಟಿ 100% ಸರ್ಕಾರಕ್ಕೆ ಬಂದೇ ಬರ್ತದೆ ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಯಾರು ಅದನ್ನು ಸರಬರಾಜು ಮಾಡ್ತಾರ ಅವರಿಗೆ 100% ಈ ಪರ್ಮಿಟ್ ತೆಗೆದು ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಕಾಂಪಿಟಿಷನ್. ಹೇಳಿದ್ರೆ ಮೊದಲು ಉಪ್ಪಿನಂಗಡಿಯಲ್ಲಿ ತೆಗೆದು ಉಪ್ಪಿನಂಗಡಿಯಿಂದ ಒಂದು 10-12 ಕಿಲೋಮೀಟರ್ ಒಂದೇ ಒಬ್ಬರಿಗೆ ಅಥವಾ ಒಂದು 4 ಜನರಿಗೆ ಲೀಸ್ ಕೊಡ್ತಾ ಇದ್ರು. ಈಗ ಏನು ಅಲ್ಲಲ್ಲಿ 10 ಟನ್ನು 15 ಟನ್ನು 500 ಟನ್ನು 1000 ಟನ್ನಿಗೂ ಜನಗಳು ಅಪ್ಲೈ ಮಾಡಿ ತೆಗಿತಾರೆ. ಮೊದಲು ಒಂದೇ ಕಡೆ 1000 ಟನ್ ಸಿಗ್ತಿತ್ತು. ಆವಾಗ ಜನಗಳಿಗೆ ಸ್ವಲ್ಪ ಈ ಯಾರು ಲೀಸ್ ಓನರ್ ಇರ್ತಾರೆ ಅವರಿಗೂ, ಯಾರು ಸಪ್ಲೈ ಮಾಡ್ತಾರೆ ಅವರಿಗೂ ಅಡ್ಜಸ್ಟ್ ಆಗ್ತಿತ್ತು. ಆದ್ರಿಂದ ರೇಟ್ ಕೂಡ ಕಡಿಮೆ ಇತ್ತು ಮೆಟೀರಿಯಲ್. ಈಗ ಆನ್ಯುವಲಿ ನಮ್ಮಲ್ಲಿ ಏನಾಗ್ತದೆ, PWSR ರೇಟ್ ಮಾಡ್ತಾರೆ. ಅದು ಅವೈಲೇಬಲ್ ಮೆಟೀರಿಯಲ್ ಮತ್ತು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸೇರಿಸಿ ಒಂದು ರೇಟ್ ಫಿಕ್ಸ್ ಮಾಡ್ತಿದ್ರು. ಈಗ ಹಾಗೆಲ್ಲ ಸೆಂಟ್ರಲೈಸ್ ಸಿಸ್ಟಮ್ ಮಾಡಿದ್ರು. ಬೆಂಗಳೂರಿನಿಂದ ರಾಜ್ಯಕ್ಕೆ ಒಂದೇ SR ದರ. ಬೆಂಗಳೂರಲ್ಲಿ ಮರಳು ಲಭ್ಯತೆ ಕಡಿಮೆ, ನಮ್ಮಲ್ಲಿ ಜಾಸ್ತಿ. ಕಂಪೇರ್ ಮಾಡಿದ್ರೆ ಅವರಿಗೆ ಬೇರೆ ಬೇರೆ ಕಡೆಯಿಂದ ಬರಬೇಕು. ಇಲ್ಲಿ ಅವರಿಗೆ ಮರಳು ಆಕ್ಚುಲಿ ಚೀಪ್ ಇತ್ತು. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಶುರುವಾಯಿತು. ಆವಾಗ ಇಲ್ಲಿ ಸ್ಕ್ಯಾರ್ಸಿಟಿ ಆಯ್ತು. ಇಂಥದೆಲ್ಲ ಸಮಸ್ಯೆ ನೂರಾರು ಉಂಟು. ಆದ್ರಿಂದ ಇದನ್ನು ಈಗ ನಮ್ಮ ಜಿಲ್ಲೆಯಲ್ಲಿ ಏನು ಲಭ್ಯತೆ ಉಂಟು ಅದು ನಮ್ಮ ಜಿಲ್ಲೆಗೆ ಎಕ್ಸೆಸ್ ಆದ್ಮೇಲೆ ಹೊರಗಡೆ ಹೋಗ್ಬೇಕಂತ ಕಾನೂನು ಮಾಡಿದ್ರೆ ಸ್ವಲ್ಪ ನಮಗೆ ಇದರಿಂದ ಪರಿಹಾರ ಸಿಗ್ಬೋದು ಅಂತ. ಎಕ್ಸಾಂಪಲ್ ಕೆಂಪು ಕಲ್ಲು. ಓಕೆ, ಅದರ ಬಗ್ಗೆ ಬರ್ತೇನೆ. ಈಗ ಇವರು ಜಯರಾಮ್ ಕುಲಾಲ್ ತಮ್ಮ ಒಂದು ವಿಭಾಗ, ಮುಖ್ಯವಾಗಿ ತಾವು ಕಾರ್ಮಿಕರ ವಿಭಾಗವನ್ನ ಪ್ರತಿನಿಧಿಸ್ತಾ ಇದ್ದೀರಿ. ಮುಖ್ಯವಾಗಿ ಈಗ ಅವರ ಮೇಲೆ ಪರಿಣಾಮ ಅನ್ನುವಂಥದ್ದನ್ನೇ ನಾವು ಹೆಚ್ಚಾಗಿ ಕೇಳ್ತಾ ಇರುವಂಥದ್ದು. ಸೊ ತಮ್ಮ ಒಂದು ವಿಭಾಗ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಇವತ್ತು ನಿಜವಾಗಿ ನೋಡಿದರೆ ಸುದ್ದಿ ನೀವು ಯೂಟ್ಯೂಬ್ನವರೊಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ನಿಜವಾಗಿ ಬಡವರಿಗೆ ಕಾರ್ಯಕ್ರಮ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ ಇವತ್ತು ಕಾರ್ಮಿಕರು ಅಂತ ಹೇಳಿದರೆ ಬಡವರು. ಇವತ್ತು ಕಾರ್ಮಿಕರಿಗೆ ಕೆಲಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದರೆ, ಇವತ್ತು ಪ್ರಮುಖವಾಗಿ ಯಾವುದೇ ಕೆಲಸ ಆಗಬೇಕಾದ್ರೆ ಇಡೀ ಕಟ್ಟಡಕ್ಕೆ ಸಂಬಂಧಪಟ್ಟರೆ ಮರಳು ಮತ್ತು ಕಲ್ಲು ಪ್ರಮುಖವಾಗಿ ಬರ್ತದೆ. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಎಲ್ಲ ಕೆಲಸಗಳು ನಿಂತಿದೆ. ಅಂದರೆ ಇವತ್ತು ಏನು ಅಂತ ಹೇಳಿದರೆ, ನಾವು ಕಟ್ಟಡ ಕೆಲಸ ನಡೆಯುವುದಿಲ್ಲ ಅಂತ ಹೇಳಿದರೆ ಅದು ಕೇವಲ ಒಂದು ಕೆಂಪು ಕಲ್ಲು ಮತ್ತು ಹೊಯ್ಗೆ ಅಂತಲ್ಲ, ಇಡೀ ಒಂದು ಕಟ್ಟಡಕ್ಕೆ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರಿಗೆ ಇದರಿಂದ ತೊಂದರೆ ಆಗಿದೆ. ಮತ್ತು ಇವತ್ತು ವಾರಗಟ್ಟಲೆ ಕೆಲಸ ಇಲ್ಲದಂತಹ ಪರಿಸ್ಥಿತಿ ಇವತ್ತು ಕಾರ್ಮಿಕರಿಗೆ ನಿರ್ಮಾಣ ಆಗಿದೆ. ಸೊ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಓಕೆ. ಅದೇ ರೀತಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರು, ಬಹುಶಃ ಎಲ್ಲ ಒಂದು ವರ್ತಕ ಸಮುದಾಯವನ್ನ, ಉದ್ದಿಮೆದಾರರನ್ನ ಪ್ರತಿನಿಧಿಸಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಸೊ ತಾವು ಈಗ ಗಮನಿಸಿದ ಹಾಗೆ ಹೇಗಾಗಿದೆ ಈ ಒಂದು ಒಂದೆರಡು ತಿಂಗಳಲ್ಲಿ ಪರಿಸ್ಥಿತಿ ಅಂತ? ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಏನು ಪರಿಸ್ಥಿತಿ ಇದೆ ಅಂತ ಅರ್ಥ ಆಗುವಂತ ಒಂದು ವ್ಯವಸ್ಥೆ ಆಗಿದೆ. ಈ ಮರಳು ಮತ್ತೆ ಕಲ್ಲು, ಕೆಂಪು ಕಲ್ಲು, ಜಲ್ಲಿ, ಇದರದೆಲ್ಲ ಈ ಸ್ಕ್ಯಾರ್ಸಿಟಿ ಯಾಕೆ ಬಂತು? ಯಾಕೆ ನಮ್ಮಲ್ಲಿ ಬೇಕಾದಷ್ಟು ಇದೆ, ಯಾವ ಸೋರ್ಸ್ ಬೇಕಾದಷ್ಟು ಇದೆ, ಆದ್ರೆ ಯಾಕೆ ಬಂತು ಅನಿಸಿರುವ ಮೊದಲೊಮ್ಮೆ ಆಲೋಚನೆ ಮಾಡಬೇಕಾಗ್ತದೆ. ಸರ್ಕಾರವು ಇದನ್ನು ಆರ್ಟಿಫಿಷಿಯಲ್ ಆಗಿ ಒಂದು ಸ್ಕ್ಯಾರ್ಸಿಟಿಯನ್ನು ಕ್ರಿಯೇಟ್ ಮಾಡಿದೆ. ಈ ನ್ಯಾಚುರಲ್ ಸಿಗುವಂಥದ್ದು ಈ ಕಲ್ಲು, ಹೊಯ್ಗೆ, ಮಣ್ಣು, ಇದಕ್ಕೆ ನೀವು ಬೇಕಾದಷ್ಟು ಲಾಸ್ ಅಂಡ್ ರೆಗ್ಯುಲೇಷನ್ ತಂದು ಅದಕ್ಕೆ ಪರ್ಮಿಟ್ ಗಿರ್ಮಿಟ್ ಎಲ್ಲ ಮಾಡಿ ಅದು ಸಿಂಪಲ್ ಆಗಿ ಮಾಡ್ತಿದ್ರೆ ಈ ಸ್ಕ್ಯಾರ್ಸಿಟಿ ಪ್ರಶ್ನೆ ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಹೊಯ್ಗೆ, ಕಲ್ಲೆಲ್ಲ ಸಿಗ್ತದೆ. ಯಾಕೆಂದ್ರೆ ನೋಡಿ, ಈಗ ಇವತ್ತು ಬ್ಯಾನ್ ಮಾಡಿದ್ದಾರೆ ಹೊಯ್ಗೆಗೆ. 20,000 ರೂಪಾಯಿ ಕೊಟ್ಟರೆ ನಿಮ್ಗೆ ಇವತ್ತು ಕೂಡ ಸಿಗ್ತದೆ ಹೊಯ್ಗೆ. ಹೇಗೆ ಸಿಗ್ತದೆ? ಎಲ್ಲಿಯೋ ಅಧಿಕಾರಿಗಳ, ಸರ್ಕಾರದ ರೆಪ್ರೆಸೆಂಟೇಟಿವ್ಗಳ ಅಥವಾ ಲೋಕಲ್ ಜನ ಸೇರಿ ಒಂದು ಬೇನಾಮಿ ತರಿಸುವ ವಯಸ್ಸು ಕೂಡ ಉಂಟು. ನೀವು ನೋಡಿ, ಈಗ ಎಕ್ಸಾಂಪಲ್ ಕೊಡ್ತೇನೆ. ಮನೆಯಲ್ಲಿ ಒಂದು ಮಗುವಿಗೆ ಒಂದು ತಿಂಡಿಯನ್ನು ಅಡಿಗೆ ಇಟ್ಟರೆ ಅದಕ್ಕೆ ಕುತೂಹಲ, ಅದು ಅಡಿಗೆಯನ್ನೆಲ್ಲ ಕದ್ದು ತಿಂತಾರೆ. ನೀವು ಟೇಬಲ್ ಅಲ್ಲಿ ಇಡಿ, ಅದಕ್ಕೆ ಬೇಡವೇ ಬೇಡ. ಅದರಿಂದಾಗಿ ನೀವು ಕಲ್ಲು ಇದನ್ನೆಲ್ಲ ಫ್ರೀ ಆಗಿ ಓಪನ್ ಮಾರ್ಕೆಟ್ಗೆ ಇಟ್ಬೇಡಿ, ಎಲ್ಲರಿಗೆ ನಿಮ್ಗೆ ಫ್ರೀ ಸಿಗ್ತದೆ. ಅದರ ರಿಸಲ್ಟ್ ಏನ್ ಬರ್ತದೆ ಅಂದ್ರೆ ಪ್ರತಿಯೊಬ್ಬರಿಗೆ ಕೆಲಸ ಸಿಗ್ತದೆ. ಬಿಲ್ಡರ್ ಅವ ಎಷ್ಟೋ ಲೋನ್ ಮಾಡಿಕೊಂಡು ಬಿಲ್ಡಿಂಗ್ ಅರ್ಧ ಕಟ್ಟಿ ನಿಲ್ಸಿಯಾನೆ, 2, 3, 4 ತಿಂಗಳು ಅವನಿಗೆ ಕೆಲಸಕ್ಕೆ ರಾ ಮೆಟೀರಿಯಲ್ ಇಲ್ಲ ಅಂತಾದ್ರೆ ಆ ಬ್ಯಾಂಕಿನ ಬಡ್ಡಿ ನಡೀತಾ ಇರ್ತದೆ. ಕೋಟಿಗಟ್ಟಲೆ ಲೋನಿಗೆ ಲಕ್ಷಗಟ್ಟಲೆ ಬಡ್ಡಿ ನಡೀತಾ ಇರ್ತದೆ. ಯಾರಿಗೆ ನಷ್ಟ? ಸರ್ಕಾರಕ್ಕೆ ಲಾಭ ಇಲ್ಲ, ಬ್ಯಾಂಕಿಗೆ ಮಾತ್ರ ಲಾಭ ಆಗ್ತದೆ. ಅದೇ ರೀತಿ ನಮ್ಮ ಕಾರ್ಮಿಕರಿಗೆ ಬಿಲ್ಡರ್ ಹೇಳ್ತಾನೆ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಸಪ್ಲೈ ಇದು ರಾ ಮೆಟೀರಿಯಲ್ಸ್ ಇಲ್ಲ, ಕೆಲಸ ನಿಲ್ಲಿಸಲೇಬೇಕು, ನಿಮಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೆಲಸ ಬರೋದು ಬೇಡ ಅಥವಾ ರಜೆ ಹಾಕಿ ಹೇಳ್ತಾರೆ. ಇವ್ರ ಹೊಟ್ಟೆಗೆ ಏನು ಮಾಡಬೇಕು? ಇದೆಲ್ಲ ಪರಿಸ್ಥಿತಿ ಇಲ್ಲಿ ಇಷ್ಟು ನಮೂನೆ ಅದಾಗಿದೆ. ಸರ್ಕಾರಕ್ಕೆ ಇದು ಗೊತ್ತೇ ಆಗೋದಿಲ್ಲ. ನೋಡಿ, ಈಗ ನಮ್ಮ ಉಪ್ಪಿನಂಗಡಿಯಲ್ಲಿ ಆ ಹೊಳೆಯಲ್ಲಿ ಮೇಲಿಂದ ನೀರು ಬರ್ತಾರೆ, ಆ ಹೊಯ್ಗೆ ತೆಗೆದಷ್ಟು ಪ್ರತಿ ವರ್ಷ ಅಷ್ಟೇ ಹೊಯ್ಗೆ ಜನರೇಟ್ ಆಗ್ತದೆ. ಅದು ನ್ಯಾಚುರಲ್ ಪ್ರೊಸೆಸ್, ಅದೊಂದು ಹೊಯ್ಗೆ ಒಬ್ಬ ಆಗುವಂಥದ್ದು. ಈಗ ಹೊಯ್ಗೆ ತೇಲಿಗೆ ಬಿಡದೆ ಅದು ಎತ್ತರ ಆಗಿ ವಾಟರ್ ಬೆಡ್ ಕೂಡ ಮೇಲೆ ಬಂದಿದೆ, ಈಗ ಕೆಳಗಿಲ್ಲ. ನದಿ ಆಳ ಆದರೆ ಸುತ್ತಮುತ್ತಲು ನೀರಿನ ಅಂಶ ಕೂಡ ಕೃಷಿಕರಿಗೆ ಸಿಗ್ತದೆ. ಮುಂದಿನ ವರ್ಷಕ್ಕೆ ಹೊಯ್ಗೆ ಅಷ್ಟೇ ಬರ್ತದೆ. ಇದನ್ನೆಲ್ಲ ಯಾರೋ ಪರಿಸರವಾದಿಗಳು ಹೇಳ್ತಾರೆ, ಹಾಗೆ ಈಗ ತೆಗೆದರೆ ಇದೆ ಸರಿ. ಮಣ್ಣು ತೆಗಿಲಿಕ್ಕೆ ಕೂಡ ಒಪ್ತೇನೆ ನಾನು. ಇಟ್ಟಿಗೆ ಮಳೆಗೆ ಮಣ್ಣು ತೆಗೆದರೆ ಅದು ನಾಳೆ ಗದ್ದೆಯಿಂದ ಮಣ್ಣು ಹೋದರೆ ಗದ್ದೆ ಹಾಳಾಗಿ ಹೋಗ್ತದೆ. ಆದರೆ ಕೆಂಪು ಕಲ್ಲಿಗ ಜಾಗ ಇದೆ. ಕೆಂಪು ಕಲ್ಲು ಸಾಮಾನ್ಯ ಕೃಷಿ ಆಗುದಿಲ್ಲ. ಕೆಂಪು ಕಲ್ಲಲ್ಲಿ ಅವರು ಅದು ಆಳ ಮಾಡಿ ತೆಗಿತಾರೆ. ಅಲ್ಲಿ ಇನ್ನೂ ಇಂಡೈರೆಕ್ಟ್ ಆಗಿ ಅಡ್ವಾಂಟೇಜ್ ಅಂತ ಹೇಳಿದರೆ, ಆ ಗುಂಡಿಯಲ್ಲಿ ನೀರು ತುಂಬಿರ್ತದೆ. ಮಳೆಗಾಲದಲ್ಲಿ ನೀರಿನ ಬೆಡ್ಡ ಆಗ್ತದೆ, ನೀರಿನ ಅಂಶ ನೆಲದಲ್ಲಿ ನೀರು ನಮಗೆ ಆಗ್ತದೆ. ತುಂಬ ನಮ್ಮನ್ನ ಅದರಲ್ಲಿ ಲಾಭ ಇದೆ, ಯಾವುದು ಕೆಂಪು ಕಲ್ಲಿನ ವ್ಯವಸ್ಥೆಯಲ್ಲಿ. ಅದರಿಂದಾಗಿ ನೋಡಿ, ಈಗ ನಮ್ಮ ವ್ಯವಹಾರ, ಈ ಕೂಲಿಯವರಿಗೆ ಕೆಲಸ ಇಲ್ಲದಾಗ ಜೀನ್ಸ್ ಅಂಗಡಿಗೆ ವ್ಯಾಪಾರ ಕಮ್ಮಿ ಆಗ್ತದೆ, ಬಟ್ಟೆ ಅಂಗಡಿಗೆ, ಚಪ್ಪಲ್ ಅಂಗಡಿಗೆ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಲ್ಲ ಅಂತಾದರೆ ಬಿಲ್ಡಿಂಗ್ ಮೆಟೀರಿಯಲ್ ಅಂಗಡಿಗೆ, ಟೈಲ್ಸ್, ಸ್ಯಾನಿಟರಿ ವೇರ್, ಪ್ಲಂಬಿಂಗ್, ಹಾರ್ಡ್ವೇರ್ ಎಲ್ಲ ವ್ಯಾಪಾರ ನಿಲ್ತದೆ. ಸರ್ಕಾರದ ಒಂದು ರಾಂಗ್ ಡಿಸಿಷನ್ನಿಂದಾಗಿ ಇಷ್ಟು ಜನರಿಗೆ ತೊಂದರೆ ಆಗ್ತದೆ. ಅದನ್ನು ಸರ್ಕಾರವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಇಲ್ಲಿ
ಯಾವುದೇ ಪರಿಸರದ್ದು ಹಾನಿ ಆಗುವುದಿಲ್ಲ ಹೊಯ್ಗೆ ತೆಗೆದರೆ. ಅದನ್ನು ಅವರು ಗಮನವಿಟ್ಟು ಇಲ್ಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆ ಕಾನೂನನ್ನು ಭಾರಿ ಒಳ್ಳೆಯದು ಮಾಡಿದರೆ ಎಲ್ಲರಿಗೆ ಇದಕ್ಕೆ ಪರಿಹಾರ ಸಿಗ್ತಾರೆ. ಅದಕ್ಕೆ ಬೇರೆ ಇದಕ್ಕೆ ಪರಿಹಾರ ಅದು ಇಲ್ಲವೇ ಇಲ್ಲ. ಯು ಮೇಕ್ ದ ಮಾರ್ಕೆಟ್ ಫ್ರೀ, ಪ್ರತಿಯೊಬ್ಬರಿಗೆ ಸಿಗ್ತಾರೆ. ಓಕೆ, ಮಾತಾಡೋಣ ಈಗ. ಕೆಂಪು ಕಲ್ಲಿನ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಅದಕ್ಕಿಂತ ಮುಂಚೆ ನಾವು ಕರೆಗಳನ್ನು ಸ್ವೀಕರಿಸ್ತೇವೆ. ಅದಕ್ಕಿಂತ ಮುಂಚೆ ಅಂದರೆ ಈ ರೀತಿಯ ಸಮಸ್ಯೆಗಳು ಯಾಕೆ ಸೃಷ್ಟಿ ಆಯಿತು ಅನ್ನುವಂಥದ್ದು ಬಹುಶಃ ಹೆಚ್ಚಿನವರನ್ನು ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಅಂದರೆ ಈವರೆಗೆ ಸಿಗ್ತಾ ಇತ್ತು, ಯಾಕಾಯಿತು 1-2 ತಿಂಗಳಿಂದ, ಯಾರೋ ಅಧಿಕಾರಿಗಳು ಬಂದ ಮೇಲೆ ಹೀಗಾಯಿತು ಅನ್ನುವಂಥದ್ದೆಲ್ಲ ಮಾತುಗಳು. ಯಾಕೆ ಆಯಿತು ಇಂಥ ಒಂದು ಪರಿಸ್ಥಿತಿ ಅನ್ನುವಂಥದ್ದು, ಅಂದರೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಓಕೆ. ಸೊ ಈ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಮೂಲ ಕಾರಣ ಏನು ಅನ್ನುವಂಥದ್ದು ಈಗ. ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಕೆಂಪು ಕಲ್ಲು ಏನು ನಾವು ಹೇಳ್ತೇವೆ, ಅದು ಇಲ್ಲಿ ನಮ್ಮಲ್ಲಿ ಅವೈಲೇಬಿಲಿಟಿ ಕಡಿಮೆ ಆಗ್ತಾ ಬಂತು. ರೀಸೆಂಟ್ಲಿ ಒಂದು 4-5 ವರ್ಷದಿಂದ ಕಡಿಮೆ ಆಗ್ತಾ ಬಂತು. ಪಕ್ಕದ ನಮ್ಮ ಕೇರಳ ರಾಜ್ಯದಿಂದ ನಮಗೆ ಬೇಕಾದಷ್ಟು ಅವರು ಸಪ್ಲೈ ಮಾಡಿ ಭಾರಿ ಕ್ಲೀನ್ ಮೆಟೀರಿಯಲ್ಸ್ ಕೊಡ್ತಾ ಇದ್ರು. ಈಗ ಅಲ್ಲಿಂದ ತರಬಾರ್ದಂತ ಬ್ಯಾನ್ ಆಯ್ತು ಅವರಿಗೆ. ಹೌದು, ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲೀಗಲ್ ಆಗಿ ಭಾರಿ ಮಾಡ್ತಿದ್ರು ಅವರು. ಆದ್ರಿಂದ ಅವರಿಗೆ ಪರ್ಮಿಟ್ ಕೊಡ್ಲಿಕ್ಕೆ ಆಗಲ್ಲ. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗೆ MDP ಕೊಡ್ಬೇಕಂತ ಆಯ್ತು. MDP ಅಂದ್ರೆ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂತ. ಅದಿದ್ರೆ ಅದನ್ನು ಯಾರು ರೋಡಲ್ಲಿ ಟಚ್ ಮಾಡಲ್ಲ. ಇಲ್ಲದ್ರೆ ಇದು ಕೇರಳದಿಂದ ಬರುವ ಗಡಿಯಲ್ಲಿ ಏನೆಲ್ಲ ಅಧಿಕಾರಿ ವರ್ಗ ಇರ್ತದೆ, ಚೆಕ್ ಪೋಸ್ಟ್ಗಳು, ರೆವಿನ್ಯೂ ಅವರು ಇರ್ಬೋದು, ಪೊಲೀಸ್ನವರು ಇರ್ಬೋದು, ಬೇರೆ ಬೇರೆ ಎಲ್ಲರೂ ಇದನ್ನು ಇನ್ಸ್ಪೆಕ್ಟ್ ಮಾಡುವಾಗ ಪರ್ಮಿಟ್ ಇಲ್ಲ. ಆದ್ರಿಂದ ಅಲ್ಲಿ ಅವರು ಏನ ವ್ಯವಸ್ಥೆ ಮಾಡಿಕೊಂಡು ಈ ಕಡೆ ಬರುವಾಗ ಇದರ ರೇಟ್ 1-2 ಡಬಲ್ ಆಗ್ತಾ ಉಂಟು. ನಾವೆಲ್ಲ ಸಣ್ಣದಲ್ಲ, ನಾವು ವ್ಯವಹಾರ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಸ್ಯಾಂಡಿಗೆ ಪುತ್ತೂರಿಗೆ 100 ರೂಪೀಸ್ ಇತ್ತು. ಈಗ ಒಂದು ಲೋಡಿಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ಕ್ಯಾಂಪ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲ ಆಗುವಾಗ ನಾನು ಅವರಿಗೆ ಒಂದು CFTಗೆ ₹1.56 ಸ್ಯಾಂಡ್ ಮ್ಯಾಕ್ಸಿಮಮ್ ಸಪ್ಲೈ, ಆಲ್ಮೋಸ್ಟ್ ನಾನೇ ಸಪ್ಲೈ ಮಾಡಿದೆ ಅದಕ್ಕೆ. ಆ ಟೈಮಲ್ಲಿ ಆ ರೇಟಿಗೂ ಈಗಿನ ರೇಟಿಗೂ ಈಗ ಅಲ್ಲಿ ಸ್ಪಾಟ್ ಅಲ್ಲಿ ಅದರ ಡಬಲ್ 1-2 ಡಬಲ್. ಆದ್ರಿಂದ ಇದು 20,000 ಅವರು ಹೇಳಿದಾಗೆ ಆಗ್ಲಿಕ್ಕೆ ಕಾರಣ ಆಯ್ತು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಏನು ಪೈಗಳು ಹೇಳಿದ್ರು, ಮೆಟೀರಿಯಲ್ ಈಗ ಬರುವುದು ಕಡಿಮೆ ಆಗಿದೆ. ಈಗ ಹೇಗೆ ಲೇಟೆಸ್ಟ್ ಪ್ರೊಡಕ್ಷನ್ ಭಾರಿ ಕಡಿಮೆ ಆಗಿದೆ ನಮ್ಮಲ್ಲಿ, ಒಳ್ಳೆ ಕ್ವಾಲಿಟಿ ಇಲ್ಲ. ಇವ್ರಿಗೆ ಗೊತ್ತಿರ್ಬೋದು, ಇವರು ಕಾರ್ಮಿಕರು ಎಲ್ಲ ಹೇಳ್ತಾರೆ ಆ ಕಲ್ಲು ಕೊಂದಲೆ ಈ ಕಲ್ಲು ನಂಕಲಿ ಬೋರ್ಚಿ ಅಂತ ಹೇಳಿ. ಈಗ ಮೇಸ್ತ್ರಿಗಳೆಲ್ಲ ಹೇಳ್ತಾರೆ ನಮ್ಮಲ್ಲಿ ಲ್ಯಾಟ್ರೇಟ್ ಅವೈಲಬಿಲಿಟಿ ಇಲ್ಲಿ ಒಳ್ಳೇದಿಲ್ಲ. ಆದ್ರಿಂದ ಪಕ್ಕದ ಹೇಗೆ ಅಂತ ಹೇಳಿದ್ರೆ, ನಮ್ಮ ಈ ಊರಲ್ಲಿ ಪ್ರತಿ 50 ಕಿಲೋಮೀಟರ್ಗೆ ವೆಜಿಟೇಷನ್ ಚೇಂಜ್ ಆಗ್ತದೆ. ಭೌಗೋಳಿಕ ಏನು ಲಕ್ಷಣ ಅದು ಚೇಂಜ್ ಆಗ್ತಾ ಉಂಟು. ಅದರಲ್ಲಿ ಏನೇ ಕ್ರಾಪ್ ಇರಬಹುದು, ಇದೆ ಮೆಟೀರಿಯಲ್ಸ್ ಇರಬಹುದು, ನ್ಯಾಚುರಲ್ ಆಗಿ ನಮಗೆ ಏನೆಲ್ಲ ಸಿಗ್ತದೆ ಅದರಲ್ಲೆಲ್ಲ ವಿವಿಧತೆ ಕಾಣುತ್ತದೆ. ಆದ್ರಿಂದ ನಮ್ಮಲ್ಲಿ ಈಗ ಈ ಇದರ ಲಭ್ಯತೆ ಭಾರಿ ಕಡಿಮೆ ಆಗಿದೆ. ನಾವು ಕಣ್ಣಾರೆ ನೋಡಿದ್ದು, ನಾವು ಅನುಭವಿಸಿದ್ದು. ಮೊದಲೆಲ್ಲ ನೀವು ನಮ್ಮ ದಕ್ಷಿಣ ಕನ್ನಡದ ಗಡಿ ಭಾಗದ ಮೇಲ್ಗಡೆ ಈ ಕೆಂಪು ಕಲ್ಲನ್ನು ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಅಲ್ಲಿ ಏನಿದ್ರು ಪೈಗಡೆ, ಇದು ಯಾವುದು ಇಟ್ಟಿಗೆ ಅವರ ಇದರಲ್ಲಿ ಬೇಯಿಸಿದ್ರು, ಕಟ್ಟಿದ್ರು, ಅದಕ್ಕೆ ಬೆಂಕಿ ಹಾಕಿದ್ರು, ಅದನ್ನು ಸಪ್ಲೈ ಮಾಡ್ತಿದ್ರು. ಈಗ ಹಾಗೆಲ್ಲ ಇದೊಂದು ಅವರಿಗೆ ಚಂದ ಕಾಣದ ಅಂತ ಹೇಳಿ ಇಲ್ಲಿಂದ ಸಪ್ಲೈ ಮಾಡ್ತಾರೆ. ನಮ್ಮಲ್ಲಿಂದ ಇಲ್ಲಿ ಅಲ್ಲಿಗೆ ಅವ್ರಿಗೆ ಕೊಂಡೋದ್ರೆ 1-2 ಡಬಲ್ ಆಯ್ತು ರೇಟ್. ಆದ್ರಿಂದ ನಮ್ಮಲ್ಲಿ ಈಗ ಏನಾಗ್ತದೆ, ಇಲ್ಲಿಗೆ ಯಾಕೆ ನಾವು ಸಪ್ಲೈ ಮಾಡಬೇಕಂತ ಎಲ್ಲ ಮೇಲ್ಗಡೆ ಕಳಿಸ್ತಾ ಇದ್ದಾರೆ. ಅದು ಒಂದು ಈ ಸ್ಕ್ಯಾರ್ಸಿಟಿಗೆ ಕಾರಣ ಆಗಿದೆ. ಹೌದು, ಇಲ್ಲಿ ನಮ್ಗೆ ಅದು ಜೀವಾಳ, ಅಲ್ಲಿ ಅವ್ರಿಗೆ ಫ್ಯಾನ್ಸಿ ರೇಟ್. ಆದ್ರಿಂದ ಈಗ ನಮ್ಮ ಪಕ್ಕದ ಕೇರಳ ಬೆಲ್ಟಲ್ಲಿ ಬೇಕಾದಷ್ಟು ಸಿಗ್ತದೆ, ಬಟ್ ಎಲ್ಲ ಇಲ್ಲಿಗಲ್. ಎಲ್ಲ ಅವರವ್ರ ಜಾಗದಲ್ಲಿದ್ದಾರೆ, ಕಟ್ ಮಾಡಿ ಕೊಡ್ತಾರೆ. ಪಾಪ ಲಾರಿಯವರು ಹೋಗ್ತಾರೆ, ತುಂಬಿಸ್ಕೊಂಡು ಬರ್ತಾರೆ. ಬರುವಾಗ ಏನೆಲ್ಲ ಹರ್ಡಲ್ಸ್ ಮಧ್ಯದಲ್ಲಿ ಇರ್ತದೆ ನಿಮ್ಗೆ ಗೊತ್ತಲ್ಲ, ಅದನ್ನ ನಾನು ಓಪನ್ ಆಗಿ ಹೇಳುವಂಗಿಲ್ಲ. ಆದ್ರಿಂದ ಅವರೆಲ್ಲ ಸುಧಾರಿಸಿಕೊಂಡು ಈ ಕಡೆ ಬರುವಾಗ ತುಂಬಾ ಕಷ್ಟ. ಜೊತೆಗೆ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ರೇಟ್ ರೈಸ್ ಮಾಡದೆ ವಿಧಿ ಇಲ್ಲ, ರೇಟ್ ಜಾಸ್ತಿ ಮಾಡದೆ ಅವರಿಗೆ ವಿಧಿ ಇಲ್ಲ. ಆದ್ರಿಂದ ಈ ರೀತಿ ಆಗ್ಲಿಕ್ಕೆ ಕಾರಣ. ಮತ್ತೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ಇದನ್ನೆಲ್ಲ ತಿಳ್ಕೊಂಡು ಕಾನೂನು, ನಮಗೆ ಸರ್ಕಾರಕ್ಕೆ ರಾಜಧನ ಬರುವುದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಮಾಡಿದ್ರು. ಯಾರು ಕೂಡ ಒಂದು ಮೆಟೀರಿಯಲ್ ಕೊಂಡೋಗ್ಬೇಕಾದ್ರೆ ಅದಕ್ಕೆ MDP ಬೇಕು,
MDP ಇಲ್ಲದವನನ್ನು ಹಿಡಿದು ಒಳಗೆ ಹಾಕೋದು ಇಂಥದ್ದೆಲ್ಲ ಶುರುವಾದ ಮೇಲೆ ಇವರಿಗೆ ಅದನ್ನು ಕಂಟ್ರೋಲ್ ಮಾಡಿ ಸಪ್ಲೈ ಮಾಡಲಿಕ್ಕೆ ಆಗಲಿಲ್ಲ. ಮೆಟೀರಿಯಲ್ ಈಗಲೂ ಈಗ ಪೈಗಳು ಹೇಳಿದಾಗ ಬೇಕಾದಷ್ಟು ಸಿಗ್ತದೆ. ಬಟ್ ಈ ಕಾನೂನಿನ ತೊಡಕಿನಿಂದಾಗಿ ಒಂದು ನಮೂನೆ ಅವರಿಗೆ ಇದನ್ನು ಈ ಸ್ಟ್ರೀಮ್ ಲೈನ್ಗೆ ತರಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ಬಹುಶಃ ಕೆಂಪು ಕಲ್ಲನ್ನು ಈಗ ಗಣಿ ಇಲಾಖೆ ವ್ಯಾಪ್ತಿಗೆ ಅಂದ್ರೆ ಅದಕ್ಕೆ ಸೇರಿಸೋದ್ರಿಂದ ಸಮಸ್ಯೆ ಆಗಿದೆ. ಅಲ್ಲಲ್ಲ, ಅದು ಮೊದಲಿಂದ ಗಣಿ ಇಲಾಖೆಯಲ್ಲಿ ಓಕೆ. ನಮ್ಮ ಭೂಮಿಯಿಂದ 1.5 ಅಡಿಯ ಕೆಳಗಡೆ ಏನೆಲ್ಲ ಉಂಟು ಮೆಟೀರಿಯಲ್ ಡೆಪಾಸಿಟ್ ಆಗಿ ಅದೆಲ್ಲ ಬಿಲಾಂಗ್ಸ್ ಟು ಗವರ್ಮೆಂಟ್ ಪ್ರಾಪರ್ಟಿ ಅಂತ ಲೆಕ್ಕ. ಅದಕ್ಕೆ ಒಂದು ಇಲಾಖೆ ಉಂಟು. ಫಾರೆಸ್ಟ್ಗೆ ಬೇರೆ, ಗಣಿಗೆ ಬೇರೆ. ಗಣಿಗೆ ಏನು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇದ್ದದೆಲ್ಲ ಗಣಿಗೆ, ಫಾರೆಸ್ಟ್ ನಲ್ಲಿ ಏನು ಉಂಟು ಅದು ಅವರಿಗೆ. ಈಗೆಲ್ಲ ಕಾನೂನು ಮಾಡಿ ಈ ಕಾನೂನಿನ ಒಳಗಡೆಯಿಂದ ಇದನ್ನು ತಪ್ಪಿಸ್ಕೊಂಡು ಬರ್ಲಿಕ್ಕೆ ಯಾರಿಂದಲೂ ಆಗಲ್ಲ. ಆದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಮೆಟೀರಿಯಲ್ ಇಲ್ಲ. ಈಗ ಏನಾಗಿದೆ, ಇವರಿಗೆ ವರ್ಕೌಟ್ ಆಗಾದ್ರೆ ಯಾವನು ಸಪ್ಲೈ ಮಾಡ್ತಾನೆ? ಪೈಗಳಿಗೆ ಇದಿತ್ತು ಯಾವುದು ಪಂಪ್ ಎಲ್ಲ, ಡೀಸೆಲ್ ಸೇಲ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ಇದಕ್ಕೆ ಕಾರಣ ಈ ಸ್ಕ್ಯಾರ್ಸಿಟಿ ಆಫ್ ಮೆಟೀರಿಯಲ್. ನೋಡಿ, ಲೇಬರ್ ಇಲ್ಲ ಅಂತ ನಾವು ಕೂಗ್ತಿದ್ದೆವು. ನಾನು ಸ್ವಲ್ಪ ಕೃಷಿಕ ಕೂಡ. ನಾವೆಲ್ಲ ಈಗ ಮೇಲ್ಗಡೆಯಿಂದ ಲೇಬರ್ ತರಿಸಿಕೊಂಡು ಅವರನ್ನು ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಊಟ ತಿಂಡಿ ನಾವೇ ಕೊಟ್ಟು ನಮ್ದು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡೋದು. ಅದೇ ರೀತಿ ಇದಕ್ಕೂ ಕೂಡ ನಾವು ಈ ಮೇಲ್ಗಡೆ ಉತ್ತರ ಭಾರತದ ಲೇಬರ್ ಡಿಪೆಂಡ್ ಆಗಿದ್ದಾರೆ ಈಗ, ಕಾರ್ಮಿಕರನ್ನು. ಇದು ಅದೇ ರೀತಿ ಇನ್ನು ಇದಕ್ಕೆ ಏನಾಗ್ತದೆ ವ್ಯವಸ್ಥೆ ಅಂತ ನಮಗೆ ಗೊತ್ತಿಲ್ಲ, ಎಲ್ಲಿಗೆ ಮುಟ್ತದೆ ಇನ್ನು ಗೊತ್ತಿಲ್ಲ. ಮಾತಾಡೋಣ. ಈಗ ಒಂದಷ್ಟು ಮಂದಿ ಈಗ ಕರೆ ಮಾಡ್ತಾ ಇದ್ದಾರೆ, ಅವರೊಂದು ವಿಚಾರಗಳನ್ನ ಹಂಚಿಕೊಳ್ಳೋದಿಕ್ಕೆ ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಹೇಳಿ ಅಶ್ರಫ್ ಅವರೇ, ಹಂಚಿಕೊಳ್ಳಿ. ಎಸ್, ಹೇಳಿ ಸರ್, ಹೇಳಿ, ತಮ್ಮ ವಿಚಾರ ಹಂಚಿಕೊಳ್ಳಿ. ಇದು ಸುಮಾರು 35 ವರ್ಷದಿಂದ ಗಾರೆ ಕೆಲಸ ಮಾಡ್ತಾ ಇದ್ದೇವೆ ಸರ್. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ ಅಶ್ರಫ್ ಅವರು. ಇಲ್ಲಿ ತನಕ ನಮಗೆ ಯಾವ ಸಮಸ್ಯೆಯೂ ಆಗಲಿಲ್ಲ ಸರ್. ಇಷ್ಟು ವರ್ಷದಿಂದ ಈ ಕಲ್ಲು ಎಲ್ಲ ಸಮಸ್ಯೆ ಇದೆ. ಈ ವರ್ಷ ಫಸ್ಟ್ ನಮಗೆ ಕಲ್ಲು ಒಬ್ರು ಆಗ್ತಾ ಇದ್ರು. ಈಗ ಅವರೊಟ್ಟಿಗೆ ಕಲ್ಲಿಲ್ಲ. ಅವ್ರು ಹೇಳ್ದ ಬೇರೆ ನಮಗೆ ಇಲ್ಲಿ ಸಿಗ್ತದೆ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಸಹ ಇಲ್ಲ. ಈಗ 3 ವಾರ ಆಯ್ತು ಸರ್ ಕೆಲಸ ಇಲ್ಲದೆ. ಶಾಸಕರಿಗೆ ನಾವು ಮನವಿ ಮಾಡಿದ್ದೆವು ನಮ್ಮ ಸಂಘದಿಂದ. ಏನು ಪ್ರಯೋಜನ ಆಗಲಿಲ್ಲ ಸರ್. ಇದೇ ತರ ಆದ್ರೆ ಜಿಲ್ಲಾಡಳಿತ ವಿರುದ್ಧ ಜನರು ದಂಗೆ ಎಳೆದು ಬಹಳ ದೂರ ಇಲ್ಲ ಸರ್. ಅಂದ್ರೆ ಕೆಲಸ ಇಲ್ಲದೆ ಕೂರುವಂತ ಪರಿಸ್ಥಿತಿ ಆಗಿದೆ ಅಂತ. ಹೌದೌದು, ಎಲ್ಲರೂ ಫೋನ್ ಮಾಡ್ತಾರೆ, ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದಾರೆ ಸರ್. ಜನರು ದಂಗೆ ಹೇಳುವ ಮೊದಲು ಇದನ್ನು ಸರಿ ಮಾಡಬೇಕಂತ ಮನವಿ ಸರ್. ಓಕೆ ಓಕೆ, ಧನ್ಯವಾದಗಳು ಸರ್ ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಬಹುಶಃ ಎಲ್ಲರೂ ಕೂಡ ಅವರವರೊಂದು ಸಮಸ್ಯೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಓಕೆ, ಅಂದ್ರೆ ಈಗ ಈ ದಿಢೀರಾಗಿ ಈ ರೀತಿ ಒಂದು ಸಮಸ್ಯೆಗಳೀಗ ಯಾಕೆ ಬಂತು ಅನ್ನುವಂಥದ್ದನ್ನ ಮಾತಾಡ್ತಾರೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ಓಕೆ, ಮುಂದುವರಿಸೋಣ. ಎಸ್ ಸರ್. ಈ ಸಮಸ್ಯೆ ಬಂದದ್ದು ಸರ್ಕಾರದಿಂದ ಇದಕ್ಕೆ ಲೆಕ್ಕದ ಜಾಸ್ತಿ ಕಟ್ಟುನಿಟ್ಟಿನ ಒಂದು ಕಾನೂನು ಮಾಡಿತ್ತು. ಈಗ ಪಕ್ಕದ ಕೇರಳದಲ್ಲಿ ಅಲ್ಲಿ ಅವರು ಕೇರಳದಲ್ಲಿ ಇಷ್ಟು ತೊಂದರೆ ಇಲ್ಲ, ಅಲ್ಲಿ ಅವರಿಗೆ ಅಲ್ಲಿ ಡಿಮಾಂಡ್ ಇಷ್ಟು ಕೂಡ ಅಲ್ಲಿಲ್ಲ ಕೇರಳದಲ್ಲಿ. ಅವರಿಗೆ ನಮ್ಮದೇ ಮಾರ್ಕೆಟ್. ಈಗ ಕಲ್ಲು ತರು ಒಬ್ಬ ಲೋನ್ ಮಾಡಿ ಮನೆ ಕಟ್ತಾನೆ, ಅವನು ಏನೋ ಒಂದು ಕನಸಲ್ಲಿ ಕಟ್ತಾನೆ. ಅವನಿಗೆ ಎಷ್ಟು ಸಲ ನಾವು ಇದು ಮಾಡೋದು, ಈ ಜನ ಸಾಮಾನ್ಯ ಬ್ಯಾಂಕ್ ಎಂಪ್ಲಾಯಿಯ, ಅಂಗಡಿ ಎಂಪ್ಲಾಯಿಯ, ಮತ್ತು ಬೇರೆ ಸೊಸೈಟಿ ಎಂಪ್ಲಾಯಿ ಎಲ್ಲ ಲೋನ್ ಮಾಡಿ ಕಟ್ಟುವಂಥವ್ರು ಮನೆ. ಈಗ ವ್ಯಾಪಾರಿಗಳಿಗೆ ಲೋನ್ ಮಾಡಿ ಕಟ್ತಾರೆ. ಯಾರಿಂದ ರಾಶಿ ರಾಶಿ ದುಡ್ಡು ಎಲ್ಲಿ ಇಲ್ಲ. ಈಗ ಆ ನಮ್ಮನೆ ಪರಿಸ್ಥಿತಿ ಉಂಟು ಈಗಿನ. ಸರ್ಕಾರ ಇದನ್ನು ಸ್ವಲ್ಪ ಫ್ರೀ. ಈಗ ರಾಧಾಕೃಷ್ಣನ ಹೇಳಿದರು ಪರ್ಮಿಟ್ನ ಪ್ರಾಬ್ಲಮ್, ಅಲ್ಲಿ ಹಿಡಿತಾರೆ, ಒಂದು ಪರ್ಮಿಟ್ ಕೊಡ್ತಾರೆ. ಆ ಒಂದು ಪರ್ಮಿಟಲ್ಲಿ ಈ ತೊಂದರೆಯಿಂದಾಗಿ ಅವರು 4-5 ಲೋಡ್ ಹೊಡಿಲೇಬೇಕಾಗ್ತದೆ ಅವರಿಗೆ. ಅವರ ಸರ್ವೈವಲ್ ಪ್ರಶ್ನೆ. ಅವರಿಗೆ ನೋಡಿ, ಲಾರಿ ತಗೊಂಡಿದ್ದಾರೆ, ಲಾರಿಗೆ ಕಂತು ಕಟ್ಟಬೇಕು, ಡ್ರೈವರ್ಗೆ ಸಂಬಳ ಕೊಡಬೇಕು.
ಇಲ್ಲಿ ಬಿಲ್ಡಿಂಗ್ನವರು ಕಾಂಟ್ರಾಕ್ಟ್ಗಳಿಗೆ ಕ್ರೆಡಿಟ್ ಕೊಡಬೇಕು. ಅವರು ನೆಕ್ಸ್ಟ್ ಕಲ್ಲು ಹಾಕಿ ಮೊದಲೊಂದು ಕೊಡೋದಿಲ್ಲ, ದುಡ್ಡು ಅಲ್ಲಿ ಸಹ ಬ್ಲಾಕ್, ಇಲ್ಲಿ ಇವರಿಗೆ ಸಹ ಕಷ್ಟ ಆಗ್ತದೆ. ಇದನ್ನೆಲ್ಲ ಗಮನವಿಟ್ಟು ಸರ್ಕಾರವು ನಮ್ಮ ಶಾಸಕರ ಮುಖಾಂತರ ನಾವು ಒಂದು ರಿಕ್ವೆಸ್ಟ್ ಮಾಡಿದರೆ ಅವರು ಒಂದು ಟೀಮನ್ನು ಕರೆಸಿ ಇಲ್ಲಿಯ ವಾಸ್ತವವನ್ನು ಅವರಿಗೆ ತಿಳಿಸಿದರೆ ಆ ಪರಿಹಾರನ ಅವರನ್ನು ಅದಕ್ಕೆ ಅವರು ಅಲ್ಲ ರಾಧಣ್ಣ, ಅದಕ್ಕೆ ಸರಿಯಾಗಿ ಅವರೊಂದು ಕೂಲಂಕಷವಾಗಿ ಸ್ಟಡಿ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಎಲ್ಲರೂ ಹ್ಯಾಪಿ, ಆಲ್ ಹ್ಯಾಪಿ, ಎಲ್ಲರಿಗೆ ಖುಷಿ ಆಗ್ತದೆ. ಈಗ ಇದು ನಿಜವಾಗಿ ನೋಡಿದರೆ ಸರ್ ಹೇಳಿದ್ರು, ಅವತ್ತಿನ ರೇಟ್ ಹೇಳಿದರು 100 ರೂಪಾಯಿ ಇತ್ತು ಅಂತೇಳಿ. ಅಂದರೆ ಇವತ್ತು ಇದು ಮರಳು ಅಂತ ಹೇಳಿದರೆ ಒಂಥರ ಚಿನ್ನದ ರೇಟು ಬರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಮರಳಿಗೆ. ಯಾಕಂತ ಹೇಳಿದರೆ ಇದು ಇವತ್ತು ಅಭಿವೃದ್ಧಿ ಆಗ್ತಾ ಇದೆ, ಕಟ್ಟಡಗಳಾಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಇದಕ್ಕೆ ಇದು ಇವತ್ತು ಮರಳು ಏನು ಇದು ಇವತ್ತು ನಿಲ್ಲಿಸಿದ್ದಾರೆ ಅಥವಾ ಬ್ಯಾನ್ ಮಾಡಿದ್ದಾರೆ, ಇದರಲ್ಲಿ ಮರಳು ಮಾಫಿಯಾಗಳು ಇದಕ್ಕೆ ಸೇರಿರ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ನೀವು ಪೇಪರ್ನಲ್ಲಿ ಅಥವಾ ಇತ್ತೀಚೆಗೆ ನೀವೆಲ್ಲ ನೋಡಿದ್ದೀರಿ, ರೈಡ್ ಮಾಡುವಾಗ ಅವರನ್ನು ಎದುರಿಸುವಂಥದ್ದು, ಇದು ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಇಂಥದ್ದೆಲ್ಲ ಆಗಿದೆ. ಇದರಲ್ಲಿ ಕೇವಲ ಒಂದು ವಿಚಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇದು ಕೇವಲ ನಮಗೆ ಮರಳು ಸಿಗುವಂಥದ್ದು ಕಡಿಮೆ ಅಂತ ಅದರಿಂದ ಅಭಾವ ಆಗಿದೆ ಅಂತ ಹೇಳುವಂಥದ್ದಲ್ಲ. ಮತ್ತೊಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಇದು ಇನ್ನಷ್ಟು ದರ ಹೆಚ್ಚಳ ಮಾಡಲಿಕ್ಕೆ ಇದೊಂದು ಅವಕಾಶ ಮಾಡಿಕೊಳ್ತಾ ಇದ್ದಾರಾ ಅಂತ ಹೇಳುವಂಥದ್ದು ಇನ್ನೊಂದು ವಿಚಾರ. ಯಾಕಂತ ಹೇಳಿದ್ರೆ ಇದು ಈ ಏಕಾಏಕಿ ಈಗ ಸರ್ಕಾರ ಇದೆ, ಜಿಲ್ಲಾಡಳಿತ ಇದೆ, ಇಷ್ಟು ಕಟ್ಟಡಗಳಾಗ್ತಾ ಇದೆ. ಇವತ್ತು ಮರಳು ಬಂದ್ ಮಾಡಿದರೆ ಇದರ ಪರಿಣಾಮ ಏನು ಅಂತೇಳಿ ಈಗ ಎಲ್ಲರಿಗೂ ಗೊತ್ತಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ರಾಜಕಾರಣಿಗೆ ಎಲ್ಲರಿಗೂ ಗೊತ್ತಿದೆ ಇದರಿಂದ ಪರಿಣಾಮ ಏನಾಗ್ತದೆ ಅಂತೇಳಿ. ಗೊತ್ತಿದ್ದು ಬಂದ್ ಮಾಡಿದ್ದಾರೆ ಅಂತ ಹೇಳಿದರೆ ಇದರಲ್ಲಿ ಏನೋ ಒಂದು ವಿಷಯಗಳಿದೆ. ಕೇವಲ ಮರಳಿನ ಅಭಾವ ಅಲ್ಲ, ಇದು ಕೃತಕವಾಗಿ ಅಭಾವ ಮಾಡಿದಿರುವಂಥ ಒಂದು ಯಾಕಂತೇಳಿ ಇದನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆಗೆ ಮಾಡಿದೆ. ಇದು ನಿಲ್ಲಿಸಿದ್ದು ಯಾಕೆ ಅಂತ ಹೇಳುವಂಥದ್ದು, ನಿಲ್ಲಿಸಲಿಕ್ಕೆ ಆದೇಶ ಕೊಟ್ಟದ್ದು ಯಾಕೆ ಅಂತ ಹೇಳುವಂಥದ್ದು ಇನ್ನೂ ಜನರಿಗೆ ಗೊತ್ತಾಗಲಿಲ್ಲ. ಇವತ್ತು ಪರಿಣಾಮ ಏನು ಅಂತ ಹೇಳಿದೆ, ಇದರಿಂದ ಸಾಮಾನ್ಯ ವರ್ಗ, ಒಬ್ಬ ಕಾರ್ಮಿಕನಾಗಿರ್ಬೋದು, ಒಬ್ಬ ಗೂಡಂಗಡಿ ವ್ಯಾಪಾರ ಇರ್ಬೋದು, ಹೋಟೆಲ್ನವರು ಇದರಿಂದ ಪರಿಣಾಮವನ್ನು ಅನುಭವಿಸ್ತಿದ್ದಾರೆ. ಒಬ್ಬ ರಿಕ್ಷಾ ಚಾಲಕನಿಗೆ ಇವತ್ತು ಬಾಡಿಗೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ. ಇದರ ಪರಿಣಾಮ ಹೆಚ್ಚಾಗಿ ಬರುವುದು ಯಾರಿಗೆ ಅಂತ ಹೇಳಿದ್ರೆ ಬಡವರಿಗೆ ಬರ್ತದೆ. ಏನು ದಿನನಿತ್ಯ ದುಡಿದು ಏನು ಊಟ ಮಾಡ್ತಾನೆ ಅಥವಾ ಕೊಂಡೋಗ್ತಾನೆ ಮನೆಗೆ, ಅವರಿಗೆ ಇದರಿಂದ ಹೆಚ್ಚು ಪರಿಣಾಮ ಆಗಿದೆ, ತೊಂದರೆ ಆಗಿದೆ, ಅವರ ಮೇಲೆ ಬೀಳ್ತಾ ಇದೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ತಮ್ಮ ಹೆಸರು? ನನ್ನ ಹೆಸರು ಜಯಂತ್ ಸರ್. ಹೇಳಿ ಸರ್, ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು, ಅಭಿಪ್ರಾಯವನ್ನು ಹೇಳ್ಬಹುದು. ಜಯಂತ್ ಅವರು ಅಂದ್ರೆ ನನಗೆ ಹಲೋ ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಅದೇ ನನಗೆ ಸಮಸ್ಯೆ ತುಂಬಾ ಇದೆ ಸರ್. ಈ ಕೊಯ್ಗೆ ಮರಳು ಕಲ್ಲು ಎಲ್ಲ ಇಲ್ಲಲ್ಲ ಸರ್, ಹಾಗೆ ಕೆಲಸ ಕೂಡ ಇಲ್ಲ ಇವಾಗ. ಓಕೆ, ತಾವು ಒಂದು ಕಾರ್ಮಿಕರಾಗಿದ್ದೀರಾ ತಾವು? ಏನ್ ಸರ್? ಹೌದು ಸರ್. ಓಕೆ ಓಕೆ, ಹೇಳಿ ಹೇಳಿ ಜಯಂತ್ ಅವರೇ, ಮುಂದುವರಿಸಿ. ಹಾಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಲ್ಲ, ಇದಕ್ಕೆ ಪರಿಹಾರ ಏನಂದ್ರೆ ಪರಿಹಾರ ಸರ್ಕಾರ ಮೇಲೆ ಕೊಡ್ಬೇಕಂತ ನಮ್ದು ಅನಿಸಿಕೆ. ಇನ್ನು ಏನ್ ಸರ್, ತಮ್ಮ ಇನ್ನೊಮ್ಮೆ ರಿಪೀಟ್ ಮಾಡಿ. ಅಂದ್ರೆ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಲ್ಲ, ಎಲ್ಲರಿಗೂ ನಂಗಂತಲ್ಲ ಬೇರೆ ಕೂಡ ಒಂದು ಹೊತ್ತಿನ ಊಟ ಕೂಡ ತುಂಬಾ ಇದಾಗಿದೆ ಅಲ್ಲ ಸರ್. ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿದೆ. ಇದಕ್ಕೆ ಸರ್ಕಾರ ಪರಿಹಾರ ಕೊಡ್ಬೇಕು, ಜನರಿಗೆ ಇಷ್ಟ ಮಾಡ್ಬೇಕು ತಿಂಗಳಿಗೆ. ಎಸ್, ಸೊ ಆದಷ್ಟು ಬೇಗ ಸಮಸ್ಯೆಗಳು ಸರಿಯಾಗಬೇಕು ಅನ್ನುವಂಥದ್ದು ತಾವು ಹೇಳ್ತಾ ಇರುವಂಥದ್ದು. ಎಸ್ ಎಸ್, ಸರ್. ಓಕೆ ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು ಕರೆಗಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಕೊಡಿಪಾಡ ವೆಂಕಟರಾಮ ಅಂತ ಮಾತಾಡೋದು, ಕಾಂಟ್ರಾಕ್ಟರ್. ಗೊತ್ತಿಗೆದಾರರು. ಎಸ್, ಹೇಳಿ ಸರ್, ಹೇಳಿ. ತಾವು ಈಗ ಕೆಂಪು ಕಲ್ಲಿನ ಸಮಸ್ಯೆ ಯಾವುದು? ಈಗ ಕೇರಳದಿಂದ ಕೆಂಪು ಕಲ್ಲು ಬರ್ತಾ ಉಂಟು. ಕೇರಳದಿಂದ ಕೆಂಪು ಕಲ್ಲು ಬರ್ತಾ ಉಂಟು. ಒಂದು ಕೆಂಪು ಕಲ್ಲಿಗೆ 52-55 ರೂಪಾಯಿನ ಹಾಕ್ತಿದ್ದಾರೆ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಹಾಗೆ ಕೇರಳದಿಂದ ಬರುವುದಕ್ಕೆ 50-55 ರೂಪಾಯಿವರೆಗೆ ರೇಟ್ ಹಾಕ್ತಾ ಇದ್ದಾರೆ. ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ತಾ ಇಲ್ಲ.
ಮತ್ತೆ ಈಗ ಕೇರಳದಿಂದ ಇಲ್ಲಿ ಕರ್ನಾಟಕಕ್ಕೆ ಬರುವಾಗ ನಾನು ಹೇಳಿದ್ದೆ ನಿಮಗೆ ಕರ್ನಾಟಕಕ್ಕೆ ಬರುವಾಗ ಎಲ್ಲಿದು ಪರ್ಮಿಟ್ ಎಲ್ಲಿದೆ ಅಂತ ಕೇಳಿದ್ದೆ ನಾನು. ಆವಾಗ ಹೇಳಿದ್ರೆ ನಾವು ಕೇರಳದಿಂದ ತರುದು ಹೇಳಿದ್ರು. ಆ ಕರ್ನಾಟಕ ಗೌರ್ಮೆಂಟ್ಗೆ ಎಂತ ಕಟ್ತೀರಿ ಅಂತ ನಾನು ಕೇಳಿದೆ. ಕರ್ನಾಟಕ ಇದಿಲ್ಲ, ನಾವು ಕೇರಳ ಇದಕ್ಕೆ ಗೌರ್ಮೆಂಟ್ಗೆ ಮಾತ್ರ ಪರ್ಮಿಟ್ ಕಟ್ಟಿಕೊಂಡು ತರುದು. ಅದೆಲ್ಲ ಇವರಿಗೆ ಆಗ್ತದೆ, ನಷ್ಟ ಆಗುದಾಗ್ತದೆ ಇಲ್ಲಿ ಅಧಿಕಾರಿಗಳಿಗೆ. ಮತ್ತೆ ಇನ್ನೊಂದು, ನಾವೀಗ ಒಂದು ಸ್ಥಳ ಇದೆ, ಒಂದು ಮನೆ ಕಟ್ಟಿರುವಾಗ ಒಂದು ಕಡೆ ಒಂದು ಹೊಯ್ಗೆ ಹಾಕಿದೆ, ಒಂದು ಲೋಡು. ಅಲ್ಲಿ ನಮಗೆ ಉಳಿದ ಹೊಯ್ಗೆನ ಬೇರೆ ಕಡೆ ಸಾಗುತ್ತಿಲ್ಲ, ಪಿಕಪ್ ನಿಲ್ಲಿಸಿ ಫೈನ್ ಆಗ್ತದೆ. ಇದಕ್ಕೆಂತ ಪರಿಹಾರ? ಅಂದ್ರೆ ಈಗ ಒಂದು ಕಡೆ ಹಾಕಿದನ್ನ ತಾವು ಇನ್ನೊಂದು ಕಡೆ ತಕೊಂಡು ಹೋಗುವಾಗ ಸಮಸ್ಯೆ ಆಗ್ತದೆ. ತಕೊಂಡು ಹೋಗುವಾಗ ಎಂತ ಗೊತ್ತಿಲ್ಲ ಸರ್, ನಮ್ದು ಈಗ ಒಂದು ಕಡೆ ನಮ್ಗೆ ಮನೆ ಮಾಡ್ತಾ ಇದೆ, ಅಲ್ಲಿ ಉಳಿದ ಇದನ್ನ ಹೊಯ್ಗೆಯನ್ನ ಬೇರೆ ಕಡೆಗೆ ಸಾಗಿಸ್ಬೇಕು ನಮಗೆ. ಹೊಯ್ಗೆಯನ್ನ ಒಂದು ಪಿಕಪ್ ಅಲ್ಲಿ ಒಂದು ಚೀಲದಲ್ಲಿ ಕೂಡ ತಕೊಂಡು ಹೋಗುವಾಗ ಇಲ್ಲ. ಇದಕ್ಕೆಲ್ಲ ಮೊದಲು ಆಗ್ತಿತ್ತು, ಕಲ್ಲಿಗೆ ರೇಟ್ ಯಾಕೆ ಜಾಸ್ತಿ ಅಂತ ಹೇಳ್ತಾ ಇರುವಾಗ ಎಂತ ಹೇಳ್ತಿದ್ರು ಗೊತ್ತುಂಟ ಇವರು ಲಾರಿ ಅವರು, ಅದು ಮಾಮೂಲಿ ಕೊಡ್ಬೇಕು ಅಂತ, ಪ್ರತಿ ಸ್ಟೇಷನ್ಗೆ ಇಷ್ಟು ತಿಂಗಳಿಗೆ ಇಷ್ಟು ಮಾಮೂಲಿ ಕೊಡ್ಬೇಕು ಅಂತ, ಹಾಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು. ಹೊಯ್ಗೆ ಅವರು ಕೂಡ ಹಾಗೇನೆ ಹೇಳ್ತಿದ್ರು, ಒಂದು ದೊಡ್ಡ ಲಾರಿಗೆ 8,000 ಎಲ್ಲ ಕೊಡ್ಬೇಕು ಒಂದೊಂದು ಸ್ಟೇಷನ್ಗೆ ಅಂತ ಹೇಳಿ. ಇವರಿಗೆ ಎಲ್ಲ ಇದು ಮಾಮೂಲಿ ನಮ್ಮ ಇದು ಕ್ರಮ ಪ್ರಕಾರ ಇದಾರೆ ಮಾಡ್ಲಿ, ಇದು ಸರ್ಕಾರಕ್ಕೆ ತೆರಿಗೆ ಹೋಗ್ಲಿ, ಆದ್ರೂ ರೇಟ್ಗಳ ಮೇಲೆ ನಮಗೆ ಸರಿಯಾಗಿ ಬರ್ಬೇಕಲ್ಲ ಮಾಲು. ಓಕೆ ಓಕೆ. ಈಗ ಅಂದ್ರೆ ತಾವು ಹೇಳ್ತಾ ಇರುವಂತದ್ದು ಈಗ ಕೇರಳದಿಂದ ಈಗಲೂ ಕೂಡ ಕಲ್ಲು ಬರ್ತಾ ಇದೆ ಅನ್ನುವಂಥದ್ದು. ಓಕೆ ಓಕೆ, ಥ್ಯಾಂಕ್ ಯು. ಎಸ್. ಪ್ರಕಾರ ನನಗೆ ಗೊತ್ತಿದ್ದ ಪ್ರಕಾರ ಈಗ ಕೇರಳದವರು ಅಲ್ಲಿಂದ ಸರ್ಕಾರ ಅವರು ಅಲ್ಲಿಂದ ಕಲ್ಲು ತರುವುದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಮರಳು ಹೋಗ್ತಿತ್ತು, ಅದನ್ನು ಅವರು ನಿಲ್ಲಿಸಿದ್ರು. ಅದೇ ಕಾರಣದಿಂದ ಈಗ ಅವರು ಅಲ್ಲಿಂದ ಅಂದರೆ ಅಲ್ಲಿನ ಬೇಡಿಕೆಗೆ ಅನುಗುಣವಾಗಿ ಈಗ ಕಲ್ಲುಗಳೆಲ್ಲ ಈಗ ಕೆಂಪು ಕಲ್ಲು ಕರ್ನಾಟಕಕ್ಕೆ ಬರ್ತಾ ಇದೆ. ಎಲ್ಲ ಕೆಂಪುಗಳು ಇಲ್ಲಿ ಬ್ಯಾನ್ ಆದ ಕೂಡಲೇ ಕೆಂಪು ಕಲ್ಲು ಕರ್ನಾಟಕಕ್ಕೆ ಬರ್ತಾ ಉಂಟು. ಆದ್ರಿಂದ ಈಗ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಯೇ ಕಲ್ಲು ಸರಬರಾಜು ಮಾಡೋದನ್ನು ಈಗ ನಿಲ್ಲಿಸಿದ್ದಾರೆ ಅಂತ ಹೇಳುವಂಥದ್ದು ಒಂದು ಮಾಹಿತಿ ಇದೆ. ಇದು ಎಷ್ಟು ಸತ್ಯ ಗೊತ್ತಿಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಇದರ ಪರಿಣಾಮ ಗೊತ್ತಾಗ್ತದೆ. ಅಂದ್ರೆ ಈಗ ಇಲ್ಲಿ ಅಲಭ್ಯತೆಯನ್ನ ಕಂಡು ಅಲ್ಲಿಂದ ಕಲ್ಲು ಬರ್ತಾ ಇದೆ. ಸೊ ಅಲ್ಲಿಂದ ಈಗ ಸಾಗಾಟಕ್ಕೆ ಅನುಮತಿ ಇದೆಯಾ ಅನ್ನುವಂಥದ್ದು ಈಗ ಅಲ್ಲಿಂದ ಅದು ಏನು ಯಾವುದು ದೊಡ್ಡ ಒಂದು ಸ್ಕ್ಯಾಮ್ ಹೇಳ್ಬೋದು. ಇದರಲ್ಲಿ ಕೆಲವು ಶಾಸಕರು, ಕೆಲವರು ಮಂತ್ರಿಗಳು, ಡೆಲ್ಲಿಯವರು ಎಲ್ಲ ಇದರಲ್ಲಿ ಕೈ ಇದೆ. ಮಂಗಳೂರಿನಿಂದ ಬೆಂಗಳೂರಿಗೆ ರಾತ್ರಿ 20-30 ಲಾರಿ ಪಟ 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 ಅಂತೇಳಿ ಅದು 40 ಟನ್ ಲಾರಿಗಳು ಹೋಗ್ತಾರೆ ಹೊಯ್ಗೆ ತಗೊಂಡು. ಯಾಕೆ ಹೀಗೆ ಹೋಗ್ತಾರೆ? ನೀವು ಬ್ಯಾನ್ ಮಾಡುವಾಗ ಅದು ಹೊಯ್ಗೆ ಹೋಗೋದು ಹೇಗೆ? ಈ ಸ್ಕ್ಯಾಮ್ನವರು ಅಂದರೆ ಈ ಲಾಬಿಯವರೇ ಅವರಿಗೆ ಈ ಕಾನೂನನ್ನು ಸಡಿಲ ಮಾಡಲಿಕ್ಕೆ ಇಷ್ಟ ಇಲ್ಲ. ಸಡಿಲ ಮಾಡಿದರೆ ಅವರ ಇನ್ಕಮ್ ಕಮ್ಮಿ ಆಗ್ತಾರೆ. ಅದಕ್ಕೆ ನಾನು ಅದಕ್ಕೆ ಹೇಳಿದ್ದು, ನೀವು ಈ ಟೋಟಲ್ ಆಗಿ ಜನರ ಹಿತದೃಷ್ಟಿಯಿಂದ ಕಾನೂನನ್ನು ಸಡಿಲ ಮಾಡಿ ಕರೆಕ್ಟ್ ಮಾಡಿ, ಪ್ರತಿಯೊಂದು ಇದಕ್ಕೆ ನಿಷ್ಠಾವಾದ ಅಧಿಕಾರ ನೇಮಕ ಮಾಡಿ. ಒಬ್ಬರು ಲೇಡಿ ತಹಶೀಲ್ದಾರ್ ಇದ್ದರು ಬಂಟ್ವಾಳದಲ್ಲಿ, ಸ್ಟ್ರಿಕ್ಟ್ ಇದ್ದರು. ನೀವು ಕಾನೂನು ಪ್ರಕಾರ ಹೊಡೆದ್ರೆ ಮಾತಾಡ್ತಿರ್ಲಿಲ್ಲ. ಒಂದು ಪರ್ಮಿಟಲ್ಲಿ 3 ಹೋದ ಕೂಡ ಹಿಡಿತಾರೆ ಅವರು. ಎಲ್ಲ ಕಡೆ ಅವರಿಗೆ ಜನ ಕೂಡ ಇರ್ತಾರೆ. ಅದರಿಂದಾಗಿ ಸರ್ಕಾರ ಇರಬೇಕಾದ್ದು ಜನರಿಗೆ ಒಂದು ಒಳ್ಳೇದು ಮಾಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ ಇರಲಿ ಕೂಡುದು. ಅದು ಸಿಂಪಲ್ ಆಗಿ ಅಷ್ಟು ಮಾಡಿಸಿದ್ರೆ ಆಯಿತು. ಅದಕ್ಕೆ ಬೇಕಾದ ವ್ಯವಸ್ಥೆನು ಈಗ ನಮ್ಮ ಊರಿನ ಶಾಸಕರು ಸಾಮಾನ್ಯವಾಗಿ ಅವರ ಒಂದು ಈಗಿನ ಆ್ಯಕ್ಟಿವ್ ನೋಡೋ ಜನಸ್ಪಂದನೆ ಭಾರಿ ಒಂದು ಮುಂಚೂಣಿ ಇದ್ದಾರೆ ಅವರು. ಅವರನ್ನು ಒಂದು ನಾವು ಎಲ್ಲ ಯಾರೋ BW ಕಾಂಟ್ರಾಕ್ಟರ್ ಆಗಲಿ, ವ್ಯಾಪಾರಿಗಳಾಗಲಿ, ಕಾರ್ಮಿಕರು ಒಂದು ಟೀಮ್ ಹೋಗಿ ಅವ್ರ ಹತ್ರ ಕೇಳುವ, ಅವರಿಗೆ ಹೇಳಿದರೆ ಎಲ್ಲ ಮನಸ್ಸಿಗೆ ಆಗ್ತಾರೆ. ಅವ್ರ ಹತ್ರ ಮಾತಾಡಿ ನಾವೊಂದು ರೆಪ್ರೆಸೆಂಟೇಷನ್ ಕೊಟ್ಟರೆ ಖಂಡಿತವಾಗಿಯೂ ಆ ವ್ಯಕ್ತಿಯಲ್ಲಿ ಕೂತ್ಕೊಂಡು ಮಾಡಿಸುವಂಥ ಕೆಪಾಸಿಟಿ ಇರೋ ವ್ಯಕ್ತಿ ಮಾಡಿಬಿಡ್ತಾರೆ. ಸರ್ ಹೇಳಿದ್ರು, ಈಗ ನಾವು ಕಟ್ಟಡ ಕಾರ್ಮಿಕರ ಸಂಘದಿಂದ ಮೊನ್ನೆ 7ನೇ ತಾರೀಕಿಗೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಕಟ್ಟಡ ಕಾರ್ಮಿಕರ ಕೆಲಸ ಇಲ್ಲದೆ ತೊಂದರೆ ಆಗಿದೆ, ಇದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ಮನವಿಯನ್ನು ಕೊಟ್ಟಿದ್ದೇವೆ ನಾವು. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದರು ಅಂತ ಹೇಳಿದರೆ, ಇದು ನೀವು ಹೇಳ್ತಾ ಇರೋದು ಹೊಯ್ಯ ಸಿಗುವುದಿಲ್ಲ ಅಂತೇಳಿ, ಮರಳು ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಮಂಗಳೂರಿನಲ್ಲಿ 7,000 ಸಿಗ್ತದೆ, ಆ್ಯಪ್ ಮೂಲಕ ನೀವು ಅದನ್ನು ತರಿಸಬಹುದು ಅಂತ ಹೇಳಿದರು. ಇದರ ಬಗ್ಗೆ ನಾವು ಕೂಡ ಪ್ರಯತ್ನ ಮಾಡಿದೆವು. ಆದರೆ ಎಂತಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಏನು ಸರಬರಾಜು ಮಾಡಲಿಕ್ಕೆ ಆ್ಯಪ್ ಮಾಡಿದರೆ ಅದು ಕಾರ್ಯನಿರ್ವಹಣೆ ಮಾಡೋದಿಲ್ಲ. ಉಡುಪಿದು ಮಾಡ್ತಾ ಇದೆ. ಶಾಸಕರು ಏನು ಹೇಳ್ತಾರೆ ಅಂತ ಹೇಳಿದರೆ 7,000 ರೂಪಾಯಿಗೆ ಸಿಗ್ತದೆ, ನನಗೆ ಮಂಗಳೂರಲ್ಲೇ ಸಿಗ್ತದೆ, ನಿಮಗೆ ಸಿಕ್ಕುವುದಿಲ್ಲ. ನಾವೇನು ಮಾಡಿದ್ದೇವೆ ಅಂತೇಳಿ ಸರ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅವರ ಹತ್ರ ವಿನಂತಿ ಮಾಡಿದೆವು, ನಿಮ್ಮ ಮೂಲಕ ಇದನ್ನು ವ್ಯವಸ್ಥೆ ಮಾಡಿ ಅಂತ ಹೇಳಿದೆವು. ಇದು ನಾವು ಮಾತಾಡಿದ್ದು ಉಂಟು, ರೆಕಾರ್ಡ್ ಕೂಡ ಉಂಟು.
ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ನನಗೆ ಇದೇ ಸಾಕಾಗಿದೆ ಅಂತ ಹೇಳಿದರು. ಏನು ಸಾಕಾಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ, ತಾವು ಹೇಳಿದ್ದಕ್ಕೆ ಇನ್ನೊಂದು ಹೇಳ್ತೇನೆ. ಏನು ಅಂತ ಹೇಳಿದರೆ, ಶಾಸಕರ ಇನ್ನೊಂದು ಮಾತು ಅವರು ಹೇಳಿದರು, ನೀವು ಬೆಂಗಳೂರಿಗೆ ಬನ್ನಿ, ನೀವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ, ನೀವು ಮಿನಿಸ್ಟರ್ ಹತ್ರ ಮಾತಾಡಿ ಕೊಡ್ತೇವೆ ಅಂತೇಳಿ. ಇದು ನಾವೇ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಇದು ಕಾರ್ಮಿಕರಿಗೆ ಮಾತ್ರ ಅಲ್ಲ, ಇಡೀ ಪುತ್ತೂರು ತಾಲೂಕಿನ ಜನರಿಗೆ ಆಗುವಂಥ ತೊಂದರೆ. ಇದನ್ನು ಶಾಸಕರು ಸರಿ ಮಾಡಬೇಕು. ಇದು ಕಾರ್ಮಿಕರಿಗೆ ಜಿಲ್ಲೆಗೆಯಿಂದ ಆಗುವಂಥದ್ದು, ತಾಲೂಕಿನಿಂದ ಆಗುವಂಥದ್ದು, ಇದು ಕಾರ್ಮಿಕರಿಗೆ ಕೂಡ ಸಮಸ್ಯೆ ಹೌದು. ಆದ್ರೆ ಕಾರ್ಮಿಕರ ಒಬ್ಬರ ಸಮಸ್ಯೆ ಅಲ್ಲ ಇದು. ಇದು ಜನರಿಗೆ ಇವತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಎಲ್ಲ ವ್ಯವಸ್ಥೆಗಳು ಮಾಡಿ ಸರಿ ಹೇಳಿದಾಗ ಲೋನ್ ಮಾಡಿ ಅವನು ಮೇಲೆ ನೋಡುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಇವತ್ತು ಜನಪ್ರತಿನಿಧಿಗಳು, ಸರ್ಕಾರಗಳು ಇದನ್ನು ಸರಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಮಾತಾಡಿ. ತಮ್ಮ ಹೆಸರು? ನನ್ನ ಹೆಸರು ಸಾದಿಕ್ ಅಂತ ಹೇಳಿ ಸರ್. ಸಾದಿಕ್ ಅವರು ಎಲ್ಲಿಂದ? ಹೇಳಿ ತಮ್ಮ ವಿಚಾರ ಹೇಳಿ. ಸರ್ ಟೆಂಪಲ್ ಹೇಳಿ ಸಾದಿಕ್ ಅವರೇ. ಸರ್ ನಾವೀಗ ಆಲ್ರೆಡಿ ನಿಂತು ಈಗ 2 ತಿಂಗಳು ಆಗ್ತಾ ಬಂದಿದೆ ಸರ್. ಗಾಡಿಯಲ್ಲಿ ಎರಡೆರಡು ಗಾಡಿ ನಮ್ಮ ಕೈಲಿದೆ. ಒಂದೊಂದು ಎಲ್ಲ ಕಲ್ಲಿನ ವ್ಯಾಪಾರಿಗಳ ಇರೋದು ಹೊಸ ಗಾಡಿಗಳು. ಇದಕ್ಕೆ ಎಲ್ಲ ಸೀಸ್ ಆಗುವ ಪರಿಸ್ಥಿತಿ ಆಗಿದೆ ಸರ್. ಸಾದಿಕ್ ಅವರೇ, ತಾವು ಲಾರಿ ಮಾಲಕರಾಗಿದ್ದೀರಾ? ನಾನು ಲಾರಿ ಮಾಲಕನಾಗಿದ್ದೇನೆ ಸರ್. ಎಸ್ ಹೇಳಿ ಸರ್ ನಾವು ಶಾಸಕರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು ಏನಂದ್ರೆ, ನಮ್ಮಲ್ಲಿ ಇಲ್ಲಿಗಲಿಗೆಲ್ಲ ಲೀಗಲ್ ಆಗಿಯೂ ಬಿಡ್ತಾ ಇಲ್ಲ ಸರ್. ಲೀಗಲ್ ಆಗಿಯೂ ನಾವು ಹೊಸ ಪರ್ಮಿಟ್ ಈಗ ಕೊಟ್ಟು ಆಲ್ರೆಡಿ 2 ಮಂತ್ ಆಗಿದೆ. ಅದನ್ನು ರಿನ್ಯೂವಲ್ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೆ ದಿನದೊಂದು ನೆಪ ಒಡ್ಡಿ ದಿನವೊಂದು ಕಾರಣ ಹೇಳ್ತಾ ಇದ್ದಾರೆ. ಇವತ್ತು ಅದು ಮಾಡಿ ತನ್ನಿ, ಇದು ಮಾಡಿ ತನ್ನಿ ಅಂತ ಎಲ್ಲಾ ಮಾಡಿ ಎಲ್ಲಾ ಕ್ಲಿಯರ್ ಇದ್ರೆ, ತಹಶೀಲ್ದಾರ್ NOC ವಿತ್ RI NOC VA NOC ಎಲ್ಲಾ ಇದ್ರು ನಮಗೆ ಮಂಗಳೂರಿಂದ ಪರ್ಮಿಷನ್ ಕೊಡ್ತಾ ಇಲ್ಲ. ಇವಾಗ ಆಲ್ರೆಡಿ ಕೊಡ್ತಾ ಇದ್ದದ್ದು 1 ಇಯರ್ಗೆ ಪರ್ಮಿಷನ್ ಕೊಡ್ತಾ ಇದ್ದದ್ದು. ಅದರಲ್ಲಿ 6 ಮಂತಿಗೆ ಒಮ್ಮೆ ನಾವು ಅದನ್ನು ರಿನ್ಯೂವಲ್ ಮಾಡ್ಕೊಳ್ಬೇಕು. ನಾವೀಗ ರಿನ್ಯೂವಲ್ ಮಾಡ್ಲಿಕ್ಕೆ ಕೊಟ್ಟು 2 ಮಂತ್ ಆಯ್ತು. ಇನ್ನು ನಮಗೆ ಇರುವುದು 4 ಮಂತ್ ಖಾಲಿ ಇರುದು. 4 ಮಂತ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಕಟ್ಲಿಕ್ಕೆ ಇದ್ದಾರೆ ಅದನ್ನೆಲ್ಲ ಆಲ್ರೆಡಿ ಕಟ್ಬೇಕಷ್ಟೇ. ಅದರಲ್ಲಿ 2 ಮಂತ್ ನಮಗೆ ರಿನ್ಯೂವಲ್ ಮಾಡದೆ ಅವರು ಹಾಗೆ ನಮ್ಮನ್ನು ಆಟ ಆಡಿಸಿ ಹೋಗ್ಬಿಟ್ಟು, ಇನ್ನು 2 ಮಂತ್ ಅಲ್ಲಿ ನಮಗೆ 4 ಮಂತ್ ಇರುವುದು ಅದನ್ನು ಕೊಡ್ತಾ ಇಲ್ಲ ಸರ್. ಅಲ್ಲಿ ಒಂದು ನಮಗೆ ಪರ್ಮನೆಂಟ್ ಆಗಿ ಒಂದು DD ಅನ್ನು ಕೊಟ್ಟಿಲ್ಲ. ಈ ಪ್ರಭಾರ DD ಆಗಿ ಉಡುಪಿಯವರನ್ನು ಇಲ್ಲಿಗೆ ಹಾಕಿದ್ದಾರೆ. ಅವರು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇದಕ್ಕೆ ನೀವು ನಿಮ್ ಕಡೆಯಿಂದ ಆದ್ರೂ ನಮ್ ಶಾಸಕರಿಗೆ ಮನವಿ ಮಾಡಿ ಏನಾದ್ರೂ ಒಂದು ಪರಿಹಾರ ಇದ್ರೆ ಕಂಡುಕೊಡ್ತಾರೆ. ಅಂದ್ರೆ ತಾವೀಗ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ಒಂದು ಆರೋಪ. ಹೌದು ಸರ್, ನಮಗೆ ಕೇರಳದಿಂದ ಪರ್ಮಿಟ್ ಅಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದೆ. ಕೇರಳದಲ್ಲಿ ಇಷ್ಟು ರೂಲ್ಸ್ ಇಲ್ಲ. ಅಲ್ಲಿ ಟನ್ನೇಜ್ಗೆ ಇರೋದು 81 ರೂಪಾಯಿ, 32 ರೂಪಾಯಿ ಇರೋದು. ಆಲ್ರೆಡಿ ನಮ್ಮಲ್ಲಿ 81 ರೂಪಾಯಿ ಇದ್ದದನ್ನು ಟನ್ನೇಜ್ಗೆ 281 ರೂಪಾಯಿ ಮಾಡಿದ್ದಾರೆ. 281 ರೂಪಾಯಿ ಮಾಡಿ ನಾವು ಆಲ್ರೆಡಿ ಅಮೌಂಟ್ ಕಟ್ಟಿ ಪರ್ಮಿಷನ್ ಅನ್ನು ರಿನ್ಯೂವಲ್ ಮಾಡಿ ಕೊಡ್ತಾ ಇಲ್ಲ ಇವಾಗ. ಇದಕ್ಕೆ ಎಲ್ಲಾ ಶಾಸಕರ ಕೈಗೂ ಎಲ್ಲಾ MLA ಕೈಗೂ ಎಲ್ರಿಗೂ ಮನವಿ ಮಾಡಿ ಆಯ್ತು, ಯಾರು ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಸರ್. ಇದು ಒಂದು ಲಾರಿ ಓಡುದಂದ್ರೆ ಅದ್ರಲ್ಲಿ ಒಂದು ಮನೆ ನಡೆಯುವುದಲ್ಲ ಸರ್. ಆ ಲಾರಿಯಲ್ಲಿ ಡ್ರೈವರ್ ವಿತ್ ಲೋಡರ್ಸ್ 4 ಮನೆ ಒಂದು ಲಾರಿಯಿಂದ ಹೇಳಿ ಇವತ್ತು ನಡೀತಾ ಇದೆ ಸರ್. ಎಲ್ಲರ ಮನೆಯದ್ದು ಊಟ ಇಲ್ಲದಾಗಿದೆ ಇದರಿಂದಾಗಿ. ಇದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ನಿಮ್ ಕಡೆಯಿಂದ ಒಂದು ಖಂಡಿತ ಒಂದು ಹೆಲ್ಪ್ ಆಗುತ್ತೆ ಸರ್ ನಮ್ಮನ್ನು. ಅಂದ್ರೆ ತಮ್ಮೆಲ್ಲರನ್ನ ಪ್ರತಿನಿಧಿಸುವಂತ ಪ್ರತಿನಿಧಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ಹೇಳಿ ಸರ್. ಒಬ್ರು ಡಿಪ್ಟಿ ಡೈರೆಕ್ಟರ್ ಆಫ್ ಮಂಜನ್ ಜಲಜ್ ಅಂತ ಲೇಡಿ, ಹೈಲಿ ಕರಪ್ಟ್, ಸಗಲ ಲಾಕ್ ಆಗ್ತಾ ಹಿಡಿದು ಒಳಗೆ ಹಾಕಿದ್ರು. ಈಗ ಉಡುಪಿಯವರಿಗೆ ಇಲ್ಲಿ ಚಾರ್ಜ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ ಸತ್ಯ ಅದು. ಅವರು ರಿಸ್ಕ್ ತೆಗೆದುಕೊಳ್ಳಲ್ಲ. ಆದ್ರಿಂದ ಈಗ ಈ ರೀತಿ ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ರೆ ಎಲ್ಲ ನಿಯಮಾನುಸಾರ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಏನು ಸಮಸ್ಯೆಗಳು ಸರ್ ಹೇಳಿದಾಗೆ ಈ ಪ್ರಭಾರಿಗೆ ಬರ್ತಾರಲ್ಲ ಇನ್ಚಾರ್ಜ್, ದೇ ಡೋಂಟ್ ಟೇಕ್ ಎನಿ ರಿಸ್ಕ್. ನಾಳೆ ಏನೋ ಹೆಚ್ಚು ಕಡಿಮೆ ಆದರೆ ಅವ್ರು ಕೋರ್ಟಿಗೆ ಬರಬೇಕಾಗ್ತದೆ ಅಂತ ಹೆದರಿ ಅವರು ಬರುವುದಿಲ್ಲ ಅಷ್ಟೇ. ಇದು ಕಾರಣ ಯಾಕೆಂದರೆ ಈ ಅಧಿಕಾರಿಗಳಿಗೆ ಸರ್ಕಾರದಿಂದ ಬೇಕಾದಷ್ಟು ರಕ್ಷಣೆ ಇಲ್ಲ. ಸಾಮಾನ್ಯವಾಗಿ ಏನಾದರೂ ಇಂಥದ್ದು ಲೋಕಾಯುಕ್ತಕ್ಕೆ ಏನಾದರೂ ಒಂದು ಸಿಕ್ಕಿ ಬಿದ್ದರೆ ಅವರು ಮೇಲಿನವರು ಕೆಳಗಿನ ತೋರಿಸ್ತಾರೆ, ಕೆಲವೊಂದು ಕೆಳಗೆ ತೋರಿಸ್ತಾರೆ. ಅದಕ್ಕೋಸ್ಕರ ಎಂಕ್ಲೇದ ಹೇಗೆ ನಮಗೆ ಆ ಥರ ಅವ್ರ ಪರಿಸ್ಥಿತಿ. ಅವ್ರು ಹೋದ್ರೆ ಹೋಗಲಿ ಅಂದಿಲ್ಲ ಪಬ್ಲಿಕ್.
ಆ ಮೆಂಟಾಲಿಟಿ ಇಲ್ಲಿ ಈಗ ಇದೆ, ಅದು ಹೋಗಬೇಕು. ಇದರಲ್ಲಿ ನೋಡಿ, ಬರೇ ಶಾಸಕರಲ್ಲ, ಮಂತ್ರಿಗಳಲ್ಲ, ಪಂಚಾಯತ್ ಮೆಂಬರ್ ಅಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಅಲ್ಲ, ಅಧಿಕಾರಿಗಳು ಕೂಡ ಚಂದ ಮಾಡಿ ಸ್ಪಂದನೆ ಮಾಡಿದ್ರೆ ಮಾತ್ರ ಎಲ್ಲರೂ ಸೇರಿದ್ರೆ ವ್ಯವಹಾರ ಕ್ಲೀನ್ ಆಗ್ತದೆ, ಎಲ್ಲವೂ ಪಾರದರ್ಶಕವಾಗಿ ಖಂಡಿತ ಆಗ್ತದೆ. ಸುಲಲಿತವಾಗಿ ನಡೆಯುತ್ತೆ. ಅಲ್ಲ, ಪ್ರಾಬ್ಲಮ್ ಬರುದಿಲ್ಲ ಅಂತ ಹೇಳೋದು ನಾನು. ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಯಾರು ಗೊತ್ತಾ? ನನ್ನ ಇದರ ಪ್ರಕಾರ ಅಧಿಕಾರಿಗಳು. ಯಾಕೆಂದ್ರೆ ನಾನು ಅದನ್ನು ಸ್ವಲ್ಪ ಅನುಭವಿಸಿದ್ದೇನೆ. ಅಲ್ಲ, ಅಧಿಕಾರಿಗಳು ಒಂದು ಪೇಪರ್ ಬರ್ತೇನೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಾನು ಮಂಜುನಾಥ್ ಅಂತ ಇಲ್ಲಿ ಸುಳ್ಯದಿಂದ. ಮಂಜುನಾಥ್ ಅವರು, ಎಸ್ ಹೇಳಿ ಮಂಜುನಾಥ್ ಅವರೇ, ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಿ. ಇದು ಸರ್, ಇದು ಒಯ್ಗೆಲ್ಲ ತೆಗೆದ್ರೆ ಏನಾಗ್ತದೆ ಸರ್? ಒಯ್ಗೆ ಬರ್ತಾ ಇಲ್ಲ. ಹಲೋ, ಹೇಳಿ ಹೇಳಿ ಮಂಜುನಾಥ್ ಅವರೇ. ಒಯ್ಗೆ ಲೋಡ್ ಇಂದ ಇದು ಇದರಿಂದ ತೆಗೆದ್ರೆ ಏನಾಗ್ತದೆ ಅಂತೇಳಿ, ಸಮಸ್ಯೆ ಏನು ಅಂತೇಳಿ ಸರ್? ಸಮಸ್ಯೆಗಳೇನು ಅನ್ನುವಂಥದ್ದು. ಒಂದು ನದಿಗೆ ತೆಗೆದ್ರೆ ಏನು ಸಮಸ್ಯೆ ಅಂತ ಗೊತ್ತಾಗುದಿಲ್ಲ ಅಂತ. ಒಯ್ಗೆ ನದಿಯಿಂದ ತೆಗೆದ್ರೆ ಸಮಸ್ಯೆ ಎಂತದು ಉಂಟು ಅಂತ ಅದರಲ್ಲಿ. ಸಮಸ್ಯೆ ನನ್ನ ಪ್ರಕಾರ ಸಮಸ್ಯೆ ಇಲ್ಲ. ಎಂತೆಂತ ಹೇಳಿದ್ರೆ, ಅದು ದೊಡ್ಡ ಇದು ಹೊಲ ಇದ್ದದಲ್ಲ, ಇದು ಬಂದ್ ಆಗುದಿಲ್ಲಲ್ಲ ಸರ್. ಇದು ತೆಗೆದ್ರೆ ಓಪನ್ ಆಗಿ ನೀರು ಹೋಗ್ತದಲ್ಲ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಮುಂದುವರಿಸಿ. ಹಾಗೆ ಒಯ್ಗೆ ತೆಗೆದ್ರೆ ಜನಗಳಿಗೆ ಪ್ರಯೋಜನ ಕೂಡ ಉಂಟು. ಇಲ್ಲಿ ನದಿ ನೀರು ಎಲ್ಲ ಬ್ಲಾಕ್ ಆಗಿ ಇಡೀ ತೋಟ ಮನೆ ಎಲ್ಲ ಇದು ಕೊಚ್ಚಿಕೊಂಡು ಹೋಗುದೆಲ್ಲ ನಿಲ್ತದಲ್ಲ ಸರ್. ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಆಗಿರುವಾಗ ಅದನ್ನು ಯಾಕೆ ತೆಗಿಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲರಿಗೂ ಇಡೀ ಪ್ರಪಂಚ ಗೊತ್ತುಂಟು ತೆಗಿಬಹುದು ಅಂತೇಳಿ, ಆದ್ರೆ ಸರ್ಕಾರ ಬಿಡುವುದಿಲ್ಲ ಯಾಕೆ ಅಂತ. ಹಲೋ, ಓಕೆ ಓಕೆ. ಹಾಗಾಗಿ ಇಲ್ಲಿ ನೋಡಿ, ಕೆಲಸ ಯಾರಿಗೂ ಇಲ್ಲ. ಇಲ್ಲಿ ನಮ್ಮ ಒಂದು ಮನೆಯಲ್ಲಿ 12 ಜನ ಇದ್ದೇವೆ. ನಮಗೆ ಒಂದು ಎಂತ ಗೊತ್ತುಂಟ, ಒಂದು ಕಣ್ಣ ಚಹಾ ಕುಡಿಲಿಕ್ಕೆ ಕೂಡ ಭಾರಿ ಕಷ್ಟ ಆಗಿದೆ ಈಗ. ಕಣ್ಣ ಚಹಾಗೆ ಒಂದು ಎಂತದಪ್ಪ ಚಹಾ ಕುಡಿ ತರ್ಲಿಕ್ಕೆ ಕೂಡ ಭಾರಿ ಕಷ್ಟ ಉಂಟು ಇವರ ವ್ಯವಸ್ಥೆಯಲ್ಲಿ. ಎಷ್ಟು ಇಲ್ಲಿ 3 ತಿಂಗಳಾಯ್ತು ಈಗ ಕೆಲಸ ಇಲ್ಲದೆ. ಮತ್ತೆ ಇದು ಕಲ್ಲು ಇಲ್ಲ. ಮತ್ತೆ ಎಲ್ಲಿಯಾದ್ರೂ ಒಂದು ಅಂಗಡಿಯಲ್ಲಿ ಮಾಡೋದಾದ್ರೆ ಅಲ್ಲಿ ವ್ಯಾಪಾರವಿಲ್ಲ ಸರ್. ನಾವು ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಿದ್ರೆ ವ್ಯಾಪಾರ ಎಂತ ಮಾಡುವುದು ಅಂತ. ವ್ಯಾಪಾರಿಗಳಿಗೆ ಒಂದು ವ್ಯಾಪಾರ ಆಗ್ಬೇಕಲ್ಲ, ಗೂಡಂಗಡಿ ಅವನಿಗೆ ಒಂದು. ಅದೊಂದು ವಿಷಯ. ಮತ್ತೊಂದು ಎಂತ ಗೊತ್ತುಂಟ, ನಾವು ಸಂಜೆ ಹೋಗಿ ಒಂದು 1 kg ಇದು ಚಹಾ ಕುಡಿ 1 kg ಸಕ್ಕರೆ ತರುವವರು ಕೂಡ ಅಲ್ಲಿ ವ್ಯಾಪಾರ ಆಗೈತೆ, ಅವ್ರು ಎಂತ ಮಾಡೋದು? ಎಲ್ಲರಿಗೂ ಸಮಸ್ಯೆ ಉಂಟು ಅಂತ. ಒಂದು ಅಂಗಡಿಯವನಿಗೆ ಒಂದು ವ್ಯಾಪಾರ ಕೂಡ ಇಲ್ಲ, ಕೂಲಿ ಕಾರ್ಮಿಕರಿಗೆ ಕೆಲಸ ಕೂಡ ಇಲ್ಲ. ಇಲ್ಲಿ ಒಂದು ಕೂದಲು ಕಟ್ಟು ಮಾಡ್ಲಿಕ್ಕೆ ಒಂದು 10 ರೂಪಾಯಿ ಕೂಡ ನಮ್ಮ ಹತ್ರ ಇಲ್ಲ. ಗಡ್ಡ ಮೀಸೆ ತೆಗಿಲಿಕ್ಕೆ ಕೂಡ ದುಡ್ಡು ಇಲ್ಲ. ದುಡಿಯಾಗಿದ್ರೆ ಅದು ಹೇಗೆ ನಮಗೆ ಗಡ್ಡ ಮೀಸೆ ತೆಗಿಬೇಕಲ್ಲ. ಅಲ್ಲ, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಹೇಳು. ಇದರಿಂದ ಎಂತಾರು ಒಂದು ಸರಿ ಆಗುದಾದ್ರೆ ಸರಿ ಆಗ್ಲಿ ಅಂತ ಹೇಳಿ. ಇದು ಸುಳ್ಯ ತಾಲೂಕು ಮಂಜುನಾಥ್ ಅಂತ ಹೇಳಿ. ಓಕೆ ಓಕೆ, ಧನ್ಯವಾದ. ಅದೆಂತ ಅದೆಲ್ಲರಿಗೂ ಗೊತ್ತಾಗ್ಬೇಕಲ್ಲ ವಿಷಯ. ಎಸ್ ಎಸ್ ಎಸ್, ಅದೇ ತಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸುವುದಕ್ಕಾಗಿ ಒಂದು ಅಂದ್ರೆ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವುದಕ್ಕಾಗಿ ಈ ಒಂದು ಪ್ರಯತ್ನಗಳನ್ನು ನಾವು ಕೂಡ ಮಾಡ್ತಾ ಇರುವಂತದ್ದು. ಧನ್ಯವಾದಗಳು ಮಂಜುನಾಥ್ ಅವರೇ ತಮ್ಮ ಕರೆಗಾಗಿ. ಈಗ ಇನ್ನೊಬ್ರು ಲೈನ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಎಸ್, ತಮ್ಮ ಹೆಸರು ಎಲ್ಲಿಂದ? ಇದು ಪುತ್ತೂರಿಂದ ಅಶ್ರಫ್ ಅಂತೇಳಿ. ಎಸ್, ಹೇಳಿ ಅಶ್ರಫ್ ಅವರೇ. ಸರ್, ನಮ್ದು ಕೂಡ ಈಗ ಅಲ್ಲಿ ಲೀಗಲ್ ಆಗಿ ಕೇಳ್ತಾ ಇರೋದು. ಪರ್ಮಿಟಿಗೆ ಒಂದು ಕೊಟ್ಟು 2-3 ತಿಂಗಳಾಗಿದೆ. ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಅಲ್ಲಿ ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಎಷ್ಟು ಹೇಳಿದ್ರು ನಾವು ಈಗ ಒಂದು 2 ತಿಂಗಳಿಂದ ಇದೇ ಮಾಡ್ತಾ ಇರೋದು. ಹೋಗ್ತಾ ಬರ್ತೇವೆ, ಬರ್ತಾ ಇದ್ದೇವೆ. ಯಾವ್ದಾದ್ರು ಒಂದು ಕುಂಟು ನೆಪ ಹೇಳ್ಕೊಂಡು ನಾಳೆ ಬನ್ನಿ ನಾಳ್ದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಕಾರಣಗಳೇನು ಅಂತ ಹೇಳ್ತಾ ಇದ್ದಾರೆ ಅಂತ. ಯಾವ್ದೋ ಕಾರಣ ಏನು ಹೇಳ್ತಾರೆ ಸರ್? ಅಧಿಕಾರಿಗಳು ಸರ್, ಇದು ಮೊದಲಿನ ಫೈಲ್, ಇದಕ್ಕೆ ನಾನು ಸೈನ್ ಹಾಕುದಿಲ್ಲ ಅಂತಾನೆ ಹೇಳುದು. ನಾವು ಎಲ್ಲ ಇಲ್ಲಿಂದ ತಂದು ಕೊಟ್ರು ಕೂಡ ಎಲ್ಲಾ ಡಾಕ್ಯುಮೆಂಟ್ ಇಲ್ಲಿ ಪುತ್ತೂರಿಂದ ಎಲ್ಲಾ ಕೊಟ್ರು, ಅಲ್ಲಿ ಅವರು ಹೇಳ್ದು ಇದು ಸರಿ ಇಲ್ಲ ಅಂತೇಳಿ. ಇಲ್ಲಿಂದ ಎಲ್ಲ ನಕ್ಷೆ ಎಲ್ಲಾ ಮಾಡಿಸ್ಕೊಂಡು ಹೋಗಿ ಕೊಟ್ರು, ಅವ್ರು ಹೇಳೋದು ನಾವೇ ಬರ್ಬೇಕಂತೇಳಿ. ಅದು ಬರುವುದು ಇಲ್ಲ ಅವರು. ಈಗ ಕೇರಳದಿಂದ ಕಲ್ಲು ಬರ್ತಾ ಉಂಟು, ಕೇರಳದ ಪರ್ಮಿಟ್ ಅಲ್ಲಿ.
ಅಲ್ಲಿಗೂ ಕೂಡ ಟ್ಯಾಕ್ಸ್ ಕೊಟ್ಟಿದ್ದಾರದು, ಅದರಿಂದ ಅವರ ಸರ್ಕಾರಕ್ಕೆಲ್ಲ ಆಗ್ಬಹುದು. ಈಗ ನಮಗೆ ಬರುವಂತ ಇದು ಇಲ್ಲಿಗೆ ಏನಾದ್ರು ಟ್ಯಾಕ್ಸ್ ನಾವು ಕಟ್ಟಿ ಪರ್ಮಿಟ್ ತಗೊಳ್ಲಿಕ್ಕೆ ಹೋದ್ರು ಇವರು ಕೊಡ್ತಾ ಇಲ್ಲ. ಒಂದು ಆಫೀಸರ್ ಅನ್ನು ತಂದು ಹಾಕಿದ್ದಾರೆ, ಯಾವಾಗ ನೋಡಿದ್ರು ಒಂದೇ ಹೇಳ್ತಾ ಇರೋದು ನಾವು ಸೈನ್ ಹಾಕುದಿಲ್ಲ ಅಂತೇಳಿ. ಈ ಸೈನ್ ಹಾಕದ ಆಫೀಸರ್ನೆಲ್ಲ ಯಾಕೆ ತಂದು ಹಾಕ್ತಾರೆ ಅಂತ ಕೇಳ್ತಾ ಇರೋದು. ಅದಕ್ಕೆ ಒಂದು ಅದಂತರ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದ ಅಂತೇಳಿ. ಲೀಗಲ್ ನಾವು ಲೀಗಲ್ ಮೊದಲಿನ ಹಾಗೆ ಕೊಂಡೋಗೋದಂತ ತಾವು ಲೀಗಲ್ ಆಗಿ ಕೇಳಿದ್ರು ಕೊಡ್ತಾ ಇಲ್ಲ. ಕೆಂಪು ಕಲ್ಲು ಕೋರೆಗೆ ಮನವಿ ಸಲ್ಲಿಸಿರುವಂತದ್ದು, ಅರ್ಜಿ ಹಾಕಿರುವಂತದ್ದಾ? ಹೌದೌದು ಸರ್. ಓಕೆ 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 ಎಸ್ ಎಸ್ ಹೇಳಿ ಸರ್. ರೆಕಾರ್ಡಿಂಗ್ ಅನ್ನು ನಾವು DC ಅವರಿಗೆ ಒಂದು ಕಳಿಸಿಕೊಟ್ಟು, ಜನಸಾಮಾನ್ಯ ಎಲ್ಲರೂ ನಿಮ್ಗೆ ಇದರಲ್ಲಿ ಬಂತು ನೋಡಿ ಪ್ರಾಬ್ಲಮ್ ಎಲ್ಲವರು ತೋರಿಸಿದ್ರು, ಅವರು ಆ ಅಧಿಕಾರಿಗೆ ಡೈರೆಕ್ಟ್ ಮಾಡ್ಬೋದು ನೋಡಿ ಯಾವುದು ಜೆನ್ಯೂನ್ ಇದೆ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ. ಇಲ್ಲಿಗಲ್ ಬೇಡ, ಲೀಗಲ್ ಇದ್ದಾರೆ ಕೊಡ್ಲಿ ಅವರು, ಅದು ಒಳ್ಳೆಯದು ನಿಯಮಾನುಸಾರ ಏನೆಲ್ಲ ಮಾನದಂಡಗಳಿದೆ. ಹೌದು, ಜಿಲ್ಲಾಧಿಕಾರಿ ತಗೊಳ್ಬೇಕು. ಇಮಿಡಿಯೇಟ್ ಇರೋದು ಜಿಲ್ಲಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಅವರೇ. ಆಮೇಲೆ ಸರ್ಕಾರ ಇವರಿಗೊಂದು ಗೈಡ್ಲೈನ್ಸ್ ಕೊಟ್ಟಿರ್ತದೆ, ಆ ಗೈಡ್ಲೈನ್ಸ್ ಪ್ರಕಾರ ಇವ್ರು ಮಾಡ್ತಾರೆ. ಅದು ಯಾಕೆ ಮಾಡುದಿಲ್ಲ ಅಂತ ಹೇಳಿದ್ರೆ ಇವ್ರು ಹೇಳ್ಬೇಕು ನಮಗೆ ಆರ್ಡರ್ ಉಂಟು, ಆದ್ರೆ ನಾವು ಮೇಲೆ ಹೋಗ್ಬೋದಲ್ಲ. ಹೌದು, ಈಗ ನನಗೆ ತಿಳಿದ ಹಾಗೆ ಇದು ಸುಮಾರು ವರ್ಷ ಹಿಂದಿನಿಂದಲೇ ಈ ಸ್ಯಾಂಡ್ ಇದ್ದು ಪ್ರಾಬ್ಲಮ್ ಉಂಟು. VSHR ಇರುವಾಗ ನಮ್ಮನ್ನೆಲ್ಲ ವಿಧಾನಸಭೆ ಕರೆದು ಅಲ್ಲಿ ಒಂದು ಮೀಟಿಂಗ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಮಾಡಿದ್ರು. ಪುಣ್ಯಾತ್ಮ ಸತ್ತೋದ್ರು ಅಷ್ಟಾಗುವಾಗ, ಸೊಲ್ಯೂಷನ್ ಬರೋ ಮೊದಲು ಸತ್ತೋದ್ರು, ಇಲ್ಲದ್ರೆ ಇದಕ್ಕೆ ಕರೆಕ್ಟ್ ಒಂದು ಶಾಶ್ವತವಾದ ಪರಿಹಾರ ಆಗ್ತಿತ್ತು ಅವಾಗ. ಅವರಿಗೆ ಇದು ಏನಿದೆ ಇದು ಈ ಸಮಸ್ಯೆ ಇತ್ತು ಅವಾಗಲೂ, ಈ ಪರ್ಮಿಷನ್ ಇದ್ದು. ಅದಕ್ಕೆ ಅವರು ಎಲ್ಲ ಮಂತ್ರಿ ಮಾಗದರ ಅವರು ಇವರು ಎಲ್ಲರನ್ನು ಕೂರಿಸಿ ಒಂದು ಮೀಟಿಂಗ್ ಮಾಡಲಿಕ್ಕೆ ಕರೆದ್ರು. ಒಂದು ಮೀಟಿಂಗ್ ಆಗಿ ಆಯಿತು. ಅದರಲ್ಲೆಲ್ಲ ನಮ್ಮದು ಅಹವಾಲು ತೆಗೆದುಕೊಂಡ್ರು, ಅವ್ರದ್ದು ಎಲ್ಲ ಅಧಿಕಾರಿಗಳದ್ದು ಒಂದು ಸ್ಟ್ರೀಮ್ ಲೈನ್ ಮಾಡಿ ಕೊಡೋದ್ರಲ್ಲಿದ್ದರು. ಅಷ್ಟು ನಮ್ಮ ಬ್ಯಾಡ್ ಲಕ್ ಅವರು ತೀವ್ರ. ಈಗ ಸಿಗುವುದಿಲ್ಲ ಅಂತ ಹೇಳ್ತಾರೆ. 22,000 ರೂಪಾಯಿ ಕೊಟ್ಟರೆ ಈಗಲೂ ಸಿಗ್ತದೆ. ಈಗ ಎಲ್ಲಿಂದ ಬರ್ತಾ ಇದೆ ಅಂತ ಬೇಕು. ಇದು ಈಗ ಪರ್ಮಿಷನ್ ಇಲ್ಲ, ತೆಗೀಲಿಕ್ಕೆ ಪರ್ಮಿಷನ್ ಇಲ್ಲ, ಇದು ಯಾವುದು ಇಲ್ಲ ಅಂತ ಆದ್ರೆ ಈಗ 22,000 ಕೊಟ್ಟರೆ ನೀವು ತಂದು ಹಾಕುವಂಥದ್ದು ವ್ಯವಸ್ಥೆಗಳು ಇದೆ, ಈಗಲೂ ನಡೀತಾ ಇದೆ, ಎಲ್ಲ ಇದೆ. ಆದರೆ ಇದು ಕೂಡ ಜಿಲ್ಲಾಡಳಿತ ಅನುಮತಿಯಿಂದಲೇ ಆಗುವಂಥದ್ದು. ಅಂದರೆ ಇಲ್ಲಿ ಏನು ಅಂತ ಹೇಳಿದರೆ, ಇದು ನಾನು ಮೊದಲು ಹೇಳಿದ ಹಾಗೆ ಇದನ್ನು ದರ ಹೆಚ್ಚಳ ಮಾಡಲಿಕ್ಕೆ ಬೇಕಾಗಿ ಇದೊಂದು ವ್ಯವಸ್ಥಿತವಾದಂಥ ಸಂಚು ಮಾಡ್ತಾ ಇದ್ದಾರಾ ಎನ್ನುವಂಥದ್ದು ಒಂದು. ಯಾಕಂತ ಹೇಳಿದ್ರೆ ಇಲ್ಲಿ ಮರಳು ಸಿಗುವುದಿಲ್ಲ ಅಂತಲ್ಲ, ಈ ವಿಪರೀತವಾಗಿ ದರ ಹೆಚ್ಚಳ ಮಾಡುವಂಥ ಇನ್ನಷ್ಟು ದಿನ ಇದಾದರೆ ಇನ್ನು ಇದು 30,000 ರೂಪಾಯಿವರೆಗೆ ಮುಟ್ತದೆ. ಜನರು ಬಡವರು ಮನೆ ಕಟ್ಟುವಂಥ ಕನಸನ್ನು ಬಿಡಬೇಕು ಅಂತ ಪರಿಸ್ಥಿತಿ ಬರ್ತದೆ. ಯಾರು ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಅವರು ಊಟಕ್ಕಿಲ್ಲದಂಥ ಪರಿಸ್ಥಿತಿ ಬರುವಂಥ ಸ್ಥಿತಿ ಇದೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್ ನಾನು ರಫೀಕ್ ಎಮ್ಮೆ ಅಂತ ಹೇಳಿ, ತಾವು ಗ್ರಾಮ ಪಂಚಾಯತ್ ಮೆಂಬರ್. ಎಸ್ ಹೇಳಿ ರಫೀಕ್ ಅವರೇ. ಸರ್ ನಾನು ಮಾತಾಡಿ ರಫೀಕ್ ಅವರೇ. ಸರ್ ಈಗ ಈ ಕೆಂಪು ಕಲ್ಲು ಮತ್ತು ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಹೌದು. ಈಗಾಗಲೇ ಕೂಲಿ ಕಾರ್ಮಿಕರು ಬಹಳಷ್ಟು ಇದರಲ್ಲಿ ಕಷ್ಟಪಡುವಂತವರು ಕೂಲಿ ಕಾರ್ಮಿಕರು, ಕೆಲಸಗಳಿಲ್ಲದೆ ಅವರ ನಿತ್ಯ ಜೀವನವನ್ನ ಸಾಗಿಸಲು ಕೂಡ ಬಹಳಷ್ಟು ಕಷ್ಟಪಡುವಂತವರು ಇದ್ದಾರೆ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಗಳು ಇದಕ್ಕೆ ಏನು ಮಾನದಂಡಗಳಿದೆ ಅವುಗಳನ್ನ ಸ್ವಲ್ಪ ಸಡಿಲಿಕೆ ಮಾಡಿಕೊಂಡು ಇವುಗಳಿಗೆ ಅವಕಾಶ ಕೊಟ್ರೆ ಇಲ್ಲಿ ಬಡ ಕುಟುಂಬಗಳು ಜೀವನವನ್ನ ಸಾಗಿಸಲಿಕ್ಕೆ ಇದನ್ನೇ ಆಧಾರ ಸ್ತಂಭವಾಗಿ ಮಾಡಿಟ್ಟುಕೊಂಡಂತ ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಕೂಡ ಆಸರೆ ಆಗ್ತದೆ. ಮತ್ತೆ ಸರ್ಕಾರಗಳು ಕೂಡ ಈಗ ಕೆಲವರಿಗೆ ವಸತಿ ಯೋಜನೆಯಲ್ಲಿ ಕೊಟ್ಟಂತ ಮನೆಗಳು ಅಲ್ಲ ಅರ್ಧ ಇದರಲ್ಲಿರುವಂತದ್ದು, ಮತ್ತೆ ಕೆಲವರು ಮನೆ ಕಟ್ಟಲಿಕ್ಕೆ ಪ್ರಾರಂಭಗೊಳಿಸಿ ಅದು ಕೂಡ ಅರ್ಧದಲ್ಲಿರುವಂತದ್ದು. ಇವೆಲ್ಲ ಏನಾಗಿದೆ, ಜನಸಾಮಾನ್ಯರ ಕನಸುಗಳು ಭಗ್ನವಾಗುವ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಆದ್ದರಿಂದ ಏನು ಜಿಲ್ಲಾಡಳಿತ ಇದಕ್ಕೆ ಮಧ್ಯಪ್ರವೇಶ ಮಾಡಿಕೊಂಡು ಎಲ್ಲಿ ಅವರ ಮಾನದಂಡಗಳು ಸಮರ್ಪಕವಾಗಿ ಇದೆ ಅವುಗಳಿಗೆ ಅವಕಾಶವನ್ನು ಕೊಡುವುದರ ಮೂಲಕ ಕೆಂಪುಗಳಿರ್ಬೋದು ಅಥವಾ ಮರಳುಗಳಿರ್ಬೋದು ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಒಂದು ಕಾನೂನನ್ನು ಮಾಡುವುದು ಒಳ್ಳೆದಂತ ಒಂದು ಅಭಿಪ್ರಾಯ ಒಂದು. ಎರಡನೇದಾಗಿ ಇವತ್ತು ಈಗಾಗಲೇ ನಾನು ಹೇಳುವಂತೆ ಹೆಚ್ಚಿನ ದರವನ್ನ ಮಾಡಿಕೊಂಡು ಇವತ್ತು 22,000 ರೂಪಾಯಿ ಕೊಟ್ರೆ ಮರಳು ಕೂಡ ಸಿಗ್ತದೆ, 55 ರೂಪಾಯಿ ಕೊಟ್ರೆ ಕಲ್ಲು ಕೂಡ ಸಿಗ್ತದೆ ಕೆಲವರಿಗೆ.
ಶ್ರೀಮಂತ ವರ್ಗದವರಿಗೆ ಅದನ್ನು ತರಲಿಕ್ಕೂ ಸಾಧ್ಯತೆ ಆಗ್ತಾ ಇದೆ. ಆದ್ರೆ ಜಿಲ್ಲಾಡಳಿತದಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಈ ಒಂದು ಇಷ್ಟೊಂದು ನಿರ್ಬಂಧ ಇರುವಂತ ಸಂದರ್ಭದಲ್ಲಿ ಇವುಗಳು ಹೇಗೆ ಸಾಗಾಟ ಆಗ್ತಾ ಇದೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ 22,000 ಕೊಟ್ರೆ ನಮಗೆ ಮರಳು ಈಗಲೂ ಕೂಡ ಸಿಗ್ತದೆ. 13,000 ರೂಪಾಯಿ ಇದ್ದ ಮರಳಿಗೆ 22,000 ರೂಪಾಯಿ ಕೊಡ್ಬೇಕು. 32, 33, 34 ರೂಪಾಯಿ ಇದ್ದ ಕಲ್ಲುಗಳಿಗೆ 55 ರೂಪಾಯಿ ಕೊಡ್ಬೇಕು. ಇಂತಹ ಮಾನದಂಡಗಳಿಂದಾಗಿ ಇಲ್ಲಿ ಏನಾಗ್ತದೆ, ಒಂದು ದಂಧೆ ಆಗುವಂಥದ್ದು ಮತ್ತು ಇದರಲ್ಲಿ ದರವನ್ನ ಹೆಚ್ಚಳ ಮಾಡತಕ್ಕಂತ ಕೆಲಸಗಳು ನಡೀತಾ ಇದೆ. ಇದರಿಂದ ಜನಸಾಮಾನ್ಯರು ಕೂಡ ಒಂದು ಮನೆ ಕಟ್ಟುವಂತ ಕನಸು ಕೂಡ ಭಗ್ನ ಆಗ್ತದೆ. ಆದ್ದರಿಂದ ಜಿಲ್ಲಾಡಳಿತ ಏನು ಸರ್ಕಾರ ಕೊಟ್ಟಂತ ಮಾನದಂಡಗಳಿದೆ ಅವುಗಳನ್ನ ಸ್ವಲ್ಪ ಸಡಿಲಿಕೆ ಮಾಡಿಕೊಂಡು ಅಥವಾ ಸಂಬಂಧಪಟ್ಟ ಸರ್ಕಾರದ ಸಚಿವರುಗಳು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಮಧ್ಯಪ್ರವೇಶವನ್ನು ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಕಷ್ಟಪಡ್ತಕ್ಕಂಥ ಈ ಒಂದು ಸನ್ನಿವೇಶವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ತುರ್ತಾಗಿ ಮಾಡಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಈ ಒಂದು ಸುದ್ದಿ ವಾಹಿನಿ ಇವತ್ತು ಮಾಡಿರ್ತಕ್ಕಂಥ ಈ ಒಂದು ಜನಸಂಪರ್ಕ ಅಥವಾ ನೇರ ಸಂಪರ್ಕದಲ್ಲಿ ಇವತ್ತು ಏನು ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಾ, ಇದರ ಮೂಲಕ ನಾವು ವಿನಂತಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೊಂದು ಆ ಮಾನದಂಡಗಳನ್ನ ಸಡಿಲಿಕೆ ಮಾಡಿಕೊಂಡು ಕಾನೂನಾತ್ಮಕವಾಗಿ ಯಾರಿಗೆ ಗಣಿ ಇಲಾಖೆ ಕಾನೂನುಗಳಿರ್ಬೋದು ಅವುಗಳ ಇಲಾಖೆಯಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಜನರಿಗೆ ಅವಕಾಶವನ್ನ ಕೊಡುವುದರ ಮೂಲಕ ಕೆಂಪುಗಳಿರ್ಬೋದು ಮರಳುಗಳಿರ್ಬೋದು ಅವಕಾಶವನ್ನ ಕಲ್ಪಿಸುವ ಮೂಲಕ ಜನಸಾಮಾನ್ಯರಿಗೆ ಒಂದು ತೊಂದರೆ ಆಗದ ರೀತಿಯಲ್ಲಿ ಕಷ್ಟಗಳನ್ನ ಅವರು ಅರಿತುಕೊಂಡು ನಿವಾರಿಸತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಸ್ ಥ್ಯಾಂಕ್ ಯು. ಮುಖ್ಯವಾಗಿ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿಕೊಂಡು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳಾಗಬೇಕು. ಒಂದಷ್ಟು ಕಾನೂನನ್ನ ರೂಪುರೇಷೆಗಳನ್ನು ಒಂದಷ್ಟು ಬದಲಾಯಿಸಿ ಮಾರ್ಗಸೂಚಿಗಳನ್ನು ಬದಲಾಯಿಸುವಂತಹ ಕೆಲಸಗಳಾಗಬೇಕು. ಬಹುಶಃ ಇದೆಲ್ಲವೂ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗುತ್ತೆ. ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಗುವಂಥದ್ದು ಇಲ್ಲ. ಸರ್ಕಾರ ಗಮನವನ್ನು ಹರಿಸಬೇಕು ಅನ್ನುವಂಥದ್ದು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸಿಕೊಳ್ಳೋಣ. ಹಲೋ. ನಮಸ್ತೆ. ಸರ್. ಎಸ್, ತಮ್ಮ ಹೆಸರು ಎಲ್ಲಿಂದ? ದಿವಾಕರ ಪೊಲದರ್ಕ. ಎಸ್, ಹೇಳಿ ದಿವಾಕರ್ ಅವರೇ, ಮಾತಾಡಿ. ನಮ್ಗೆ ಕಲ್ಲು ಒಯ್ಗೆ ಏನಿಲ್ಲ ಸರ್. ಹೇಳಿ. ಕಲ್ಲು ಒಯ್ಗೆ ಏನು ಬರಲ್ಲ, ನಮ್ಗೆ ಕೆಲಸ ಇಲ್ಲ ಸರ್. ಓಕೆ, ತಾವು ಕಾರ್ಮಿಕರಾಗಿದ್ದೀರಾ? ಹೌದು. ಓಕೆ. ಬಹುಶಃ ಎಲ್ಲರೂ ಇದೇ ರೀತಿಯ ವಿಚಾರಗಳನ್ನೇ ಹಂಚಿಕೊಳ್ತಾ ಇರುವಂತದ್ದು. ಕಲ್ಲು ಸಿಗ್ತಾ ಇಲ್ಲ, ಹೊರಗೆ ಸಿಗ್ತಾ ಇಲ್ಲ, ಕೆಲಸ ಇಲ್ಲ ಅನ್ನುವಂಥದ್ದು. ಇದನ್ನೆಲ್ಲವನ್ನು ಕೂಡ ಒಂದು ಜನಪ್ರತಿನಿಧಿಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇರುವಂತದ್ದು. ಹೌದು ಸರ್. ಎಸ್, ನಮ್ಮೊಟ್ಟಿಗೆ ಒಂದು 15 ಜನ ಇದ್ದಾರೆ, ಇವರಿಗೆ ಕೆಲಸ ಇಲ್ಲ ಸರ್. ಈಗ ಏನ್ ಮಾಡ್ಕೊಂಡಿದ್ರಿ ಈಗ ಸದ್ಯಕ್ಕೆ? ಈಗ ಆದಾಯಕ್ಕೆ ಮೂಲ ಏನಾಗಿದೆ, ಹೇಗೆ? ಏನಿಲ್ಲ ಸರ್, ನಾವೆಂತ ಕೆಲಸ ಮಾಡಿ ಏನು ಕೆಲಸ ಇಲ್ಲ ಈಗ. ಅಂದ್ರೆ ಈಗ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಬಿಟ್ಟು ಇತರ ಕೆಲಸಗಳಿಗೆ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಈಗ. ಹೌದು ಸರ್. ಎಂತ ಬೇರೆ ಕೆಲಸ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಅದಕ್ಕೆ ಅನುಭವ ಬೇಕಾಗುತ್ತೆ. ಹೌದು. ಓಕೆ, ಥ್ಯಾಂಕ್ ಯು ದಿವಾಕರ್ ಅವರೇ. ಎಸ್, ಹೇಳಿ. ಅದರಿಂದ ಕಲ್ಯಾಣ ಮಂಡಳಿಗೆ 1% ಮಂಡಳಿಗೆ ಹೋಗ್ತದೆ. ಈ ಕಾರ್ಮಿಕರಿಗೆ ಏನು ಕಲ್ಯಾಣ ಮಂಡಳಿ ರಚನೆ ಮಾಡಿದ್ದಾರೆ ಅದಕ್ಕೆ 1%ನಾಗೆ ಸರ್ಕಾರಕ್ಕೆ ಆ ಮಂಡಳಿಗೆ ಜಮೆ ಆಗ್ತದೆ. ಇವತ್ತು ಸರ್ಕಾರ ಏನು ಕಾರ್ಮಿಕರಿಗೆ ಸವಲತ್ತು ಕೊಡಬೇಕಾದ್ರೆ ಆ ಮಂಡಳಿಗೆ ಜಮೆ ಆಗಬೇಕು. ಈ ಹಣವನ್ನು ಜಮೆ ಮಾಡುವಂಥ ಕೆಲಸ ಆಗಬೇಕು. ಇವತ್ತು ಕಟ್ಟಡ ಕಟ್ಟುವಂಥದ್ದು, ಮನೆ ಕಟ್ಟುವಂಥದ್ದು ನಿಂತು ಹೋದರೆ ಇಲ್ಲಿ ಕಾರ್ಮಿಕರಿಗೆ ಬರುವಂಥ ಯಾವುದೇ ಸವಲತ್ತುಗಳು ಇನ್ನೂ ಬರುವುದಿಲ್ಲ. ಇಷ್ಟರವರೆಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕಾರ್ಮಿಕರಿಗೆ ನಾವು ಮೊನ್ನೆ ಕಾರ್ಮಿಕ ಸಚಿವರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ. ಈ ಕೆಂಪುಕಲ್ಲಿನಿಂದ ಈಗ ತೊಂದರೆ ಆಗ್ತದೆ, ಕಷ್ಟದಲ್ಲಿದ್ದೇವೆ, ದಕ್ಷಿಣ ಕನ್ನಡಕ್ಕೆ ತೊಂದರೆ ಆಗಿದೆ ಅಂತೇಳಿ. ಈಗ ಏನಾಗಿದೆ ಅಂತ, ಈಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಬರ್ತಿತ್ತು, ಅದು ಕೂಡ ಇವತ್ತು ನಿಂತಿದೆ. ಈಗ ಇನ್ನೇನು ಮುಂದಿನ ದಿನಗಳು ಏನಾಗ್ತದೆ ಅಂತ ಹೇಳಿದ್ರೆ, ಇದು ಎಲ್ಲ ಈ ಮಂಡಳಿ ನಿಲ್ಲುವಂಥ ಪರಿಸ್ಥಿತಿ ಇನ್ನು ದಿನಗಳಲ್ಲಿ ಬರ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಅಂದ್ರೆ ಇದರ ಪರೋಕ್ಷ ಪರಿಣಾಮ ಅಲ್ಲಿ ಕೂಡ ಬೀಳ್ತದೆ ಅಂತ ಹೇಳುವಂಥದ್ದು. ಓಕೆ, ಎಸ್, ಹೇಳಿ ಸರ್. ಜಿಲ್ಲಾಧಿಕಾರಿಗಳಿಗೆ ಒಂದು ರೆಪ್ರೆಸೆಂಟೇಟಿವ್ ಹೋಗುವುದಿದ್ರೆ ನಾವು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅರ್ಥಾತ್ ಪುತ್ತೂರು ವರ್ತಕ ಸಂಘದಿಂದ ನಾವು ಲೀಡ್ ತಗೊಳ್ಳಲು ತಯಾರಿದ್ದೇವೆ. ಈ 10 ಜನರಿಗೆ ಊರಿನ ಈಗ ಕೂಲಿ ಕಾರ್ಮಿಕರಿಗೆ ಆಗಲಿ, ಬಿಲ್ಡರ್ಸ್ ಕಾಂಟ್ರಾಕ್ಟರಿಗಾಗಲಿ ಒಂದು ಊರಿಗೆ ಒಳ್ಳೆ ಕೆಲಸ ಬೇಕು, ನಾವು ರೆಡಿ ಇದ್ದೇವೆ. ಓಕೆ,
ಅಂದ್ರೆ ತಾವು ಆ ಒಂದು ನಿಯೋಗದ ನೇತೃತ್ವವನ್ನು ಖಂಡಿತ ವಹಿಸ್ತೇವೆ. ಓಕೆ. ಸೊ ಅಂದ್ರೆ ಆ ಒಂದು ಮುಂದಾಳತ್ವವನ್ನು ತಾವು ಖಂಡಿತ ತಗೊಳ್ಳುವ. ಯಾಕಂದ್ರೆ ಊರಿಗೋಸ್ಕರ, ಯಾಕಂದ್ರೆ ನಮ್ಮ ವ್ಯಾಪಾರಿಗಳು ಅದು ಕೂಡ ಪಾರ್ಶಿಯಲಿ ನಾವು ಸಹ ಅದಕ್ಕೆ ಎಂತ ಅದಕ್ಕೆ ಬಲಿಯಾಗಿದ್ದೇವೆ. ಇಂಪ್ಯಾಕ್ಟ್ ಎಲ್ಲರ ಮೇಲೂ ಕೂಡ ಆಗಿದೆ. ನೋಡಿ, ಈಗ ಅವ್ರು ಮಾತ್ರ ಹೇಳಿದರು ಡೀಸೆಲಿಗೆ ನಮಗೆ ಒಂದು ಕಾಲು ಅಂಶ ಅಂದರೆ 25% ಡೀಸೆಲ್ ಸೇಲ್ ಆಗ್ತದೆ. ಈಗ 8,000 ಹೋಗುವಲ್ಲಿಗೆ 2,500 ಸೇಲ್ ಆಗ್ತಾರೆ. ಯಾಕಂದರೆ ಕಲ್ಲು ಲಾರಿ ಇಲ್ಲ, ಹೊಯ್ಕೆ ಲಾರಿ ಇಲ್ಲ, JCB ಯಾವುದೂ ಇಲ್ಲ, ಕ್ರಷರ್ ಇಲ್ಲ, ಅದರಿಂದಾಗಿ ನಮಗೆ ಸೇಲ್ಸ್ ಇಲ್ಲ. ಸೊ ಅದರ ಒಂದು ಇಂಡೈರೆಕ್ಟ್ ಫಲಾನುಭವಿ ತಾವು ಕೂಡ ಸಮಸ್ಯೆ ಪರಿಹಾರಕ್ಕೆ ತಮ್ಮದೊಂದು ಸರ್ ದಯವಿಟ್ಟು ನನಗೆ ಒಂದು ಮುಂದೆ ನೋಡಿಕೆ ಪಾಲ್ಗೊಂಡದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ. ಇನ್ನೊಂದಷ್ಟು ಕರೆಗಳು ಕೂಡ ಇದೆ, ಅವರ ಜೊತೆ ಕೂಡ ಮಾತನಾಡ್ತೇವೆ. ಒಂದು ಸಣ್ಣ ವಿರಾಮ.
ಮತ್ತೊಮ್ಮೆ ಸ್ವಾಗತ ಜನಧ್ವನಿ ಕಾರ್ಯಕ್ರಮಕ್ಕೆ. ಮರಳು ಹಾಗೂ ಅದರಿಂದ ಉದ್ಭವಿಸಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಸೊ ಅತಿಥಿಗಳು ನಮ್ಮ ಜೊತೆಗಿದ್ದರೆ ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗಿದ್ದಂತಹ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿದ್ದಂತಹ ವಾಮನ್ ಪೈ ಅವರು ತುರ್ತು ಕಾರ್ಯನಿಮಿತ್ತ ತೆರಳಿದ್ದಾರೆ. ಸೊ ಈಗ ಮತ್ತೆ ನಾವು ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಇನ್ನೊಂದಷ್ಟು ಕರೆಗಳು ಕೂಡ ಬರ್ತಾ ಇದೆ. ಆ ಕರೆಗಳನ್ನು ಕೂಡ ಸ್ವೀಕರಿಸಿಕೊಂಡು ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಕೂಡ ಬೆಳಕು ಚೆಲ್ಲುವಂತ ಪ್ರಯತ್ನ. ಅದರ ಮಧ್ಯೆ ಒಂದಷ್ಟು ಈಗ ಅಧಿಕಾರಿ ವರ್ಗಗಳಿಂದ ಸಲಹೆ ಕೂಡ ಸಿಕ್ಕಿದೆ. ನೀವು ಹೊಯ್ಗೆ ಬದಲು ಇನ್ನಿತರ ಪರ್ಯಾಯ ವ್ಯವಸ್ಥೆಗಳನ್ನು ಗಮನ ಹರಿಸಬೇಕು, ಕೆಂಪುಗಲ್ಲಿನ ಬದಲು ಬೇರೆ ವ್ಯವಸ್ಥೆಗಳತ್ತ ಕೂಡ ಗಮನ ಹರಿಸಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಚರ್ಚೆಯಲ್ಲಿದೆ. ಸೊ ಅದರ ಬಗ್ಗೆ ಕೂಡ ಮಾತನಾಡಬೇಕು, ನಮ್ಮ ಪರಿಸ್ಥಿತಿಗಳು ಹೇಗೆ ಏನು ಅನ್ನುವಂಥದ್ದು. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಶಿವಕುಮಾರ್, ಕಾವಿಂದ. ಕಾವಿನಿಂದ ಶಿವಕುಮಾರ್. ಎಸ್, ಮಾತಾಡಿ ಶಿವಕುಮಾರ್ ಅವರೇ, ಹೇಳಿ. ಸರ್, ನಾವು ಕೆಂಪುಕಲ್ಲು ಲೋಡಿಂಗ್ ಕೆಲಸಕ್ಕೆ ಹೋಗುವವರು. ಓಕೆ, ಲೋಡಿಂಗ್ ಕೆಲಸಕ್ಕೆ ಕೆಂಪುಕಲ್ಲು. ಓಕೆ, ಹೇಳಿ. ಈಗ ಆಲ್ರೆಡಿ ಬಂದಾಗಿ 2 ತಿಂಗಳಾಗಿದೆ. ಎಲ್ಲಿ ತಮ್ಮ ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ ತಾವು? ನಾವು ಇಲ್ಲಿ ಸುಳ್ಳೆ ಪದವು ಆ ಕಡೆ ಹೋಗ್ತಿದೆ. ಸುಳ್ಳೆ ಪದ. ಓಕೆ ಓಕೆ ಓಕೆ. ಈಗ ಆಲ್ರೆಡಿ 2 ತಿಂಗಳಾಯ್ತು ಬಂದಾಗಿದೆ. ಈಗ ಈ ಸರ್ಕಾರದ ನಿಯಮಗಳಿಂದ ಮಧ್ಯಮ ವರ್ಗದ ಜನರು ಬಡಪಾಯಾಗಿ ಹೋಗಿದ್ದಾರೆ ಈಗ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮಧ್ಯಮ ವರ್ಗದ ಜನರೀಗ ಬಡಪಾಯ ಆಗಿ ಹೋಗಿದ್ದಾರೆ. ಊಟಕ್ಕೆ ತಿನ್ನಕ್ಕೆ ಏನಿಲ್ಲದ ಪರಿಸ್ಥಿತಿ ಬಂದಿದೆ ಈಗ. ಓಕೆ ಓಕೆ ಓಕೆ. ಸರ್ಕಾರ ಆದಷ್ಟು ಬೇಗ ಇದನ್ನು ಲೀಗಲ್ ಆಗಿ ಒಂದು ಮಾಡಿ ಆದಷ್ಟು ಕಾರ್ಮಿಕರಿಗೆ ಒಂದು ದುಡಿಯಾಗಿ ಮಾಡಿದ್ರೆ ಒಳ್ಳೆದಿತ್ತು. ಓಕೆ ಓಕೆ, ಧನ್ಯವಾದಗಳು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಈಗ ಇನ್ನೊಬ್ರು ಕರೆಯಲ್ಲಿದ್ದಾರೆ. ಹಲೋ 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 ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು? ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಲೋಕೇಶ್ ಅನಂತಾಡಿನ ಸರ್. ಎಸ್, ಮಾತಾಡಿ ಮಾತಾಡಿ, ಹೇಳಿ. ಅಂದ್ರೆ ಇವಾಗ ಇದೆ ಮರಳು ಕಲ್ಲು ಇಳೋದು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹೌದು. ಇಲ್ಲಿ ಕೆಲಸ ನೋಡಿದ್ರೆ ಯಾರ್ದು ನಡೀತಿಲ್ಲ ಸರ್. ಎಲ್ಲ ನಮ್ದು ಈಗ ತುಂಬಾ ಪ್ರಾಬ್ಲಮ್ ಆಗಿದೆ. ಅಂದ್ರೆ ನಾವು ನಮ್ಮ ಕೆಲಸವನ್ನು ನಂಬಿ ನಾವಿಲ್ಲಿ ಲೋನ್ ಮಾಡಿದ್ದೇವೆ. ಬ್ಯಾಂಕ್ನವರು ನಮ್ಗೆ ಫೋನ್ ಮಾಡ್ತಾರೆ, ಪೇಮೆಂಟ್ ಹಾಕಿ ನಿಮ್ದು ಡ್ಯೂ ಇದೆ ಆಗಿದೆ ಅಂತ. ಆದಷ್ಟು ಬೇಗ ಇದನ್ನೊಂದು ಕ್ಲಿಯರ್ ಮಾಡಿ, ಅಲ್ಲಿ ಅಧಿಕಾರಿಗಳೆಲ್ಲ ಕ್ಲಿಯರ್ ಮಾಡಿ ನಮ್ಗೆ ಆದಷ್ಟು ಕೆಲಸ ಸಿಗೋ ಹಾಗೆ ಮಾಡ್ಬೇಕು ಸರ್. ಓಕೆ, ತಾವೇನ್ ಕೆಲಸ ಮಾಡ್ಕೊಂಡಿರೋದು ಲೋಕೇಶ್ ಅವರೇ? ನಾವು ಮೇಸೆ ಕೆಲಸ ಸರ್. ಓಕೆ ಓಕೆ. ಅಂದ್ರೆ ಆದಷ್ಟು ಬೇಗ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂಥದ್ದು ತಾವು ಹೇಳುವುದು. ಎಸ್, ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಎಸ್, ಹೇಳಿ, ತಮ್ಮ ಹೆಸರು, ಎಲ್ಲಿಂದ? ಇದು ಅಶ್ರಫ್ ಜನತಾ ಸವಣೂರ್ ಅಂತ ಹೇಳಿ. ಎಸ್, ಸವಣೂರಿಂದ. ಹೇಳಿ ಅಶ್ರಫ್ ಅವರೇ. ಏನಿಲ್ಲ ಸರ್, ಇದು ಈಗ ನೋಡಿ ನಮಗೆ ಕಲ್ಲು ಮತ್ತು ಈ ಮರಳಿಂದಾಗಿ ಭಾರಿ ತೊಂದರೆ ಅನುಭವಿಸ್ತಾ ಇದ್ದೇವೆ ನಾವು. ಹಾಗೆ ನಿಮ್ಮ ಇದು ಬರ್ತಾ ಇತ್ತು, ಹಾಗೆ ನಿಮ್ಮ ಹತ್ರ ಒಂದು ನಮ್ಮ ಸಮಸ್ಯೆಯನ್ನು ಹೇಳುವ ಅಂತ ಹೇಳಿಕೊಂಡು ನಾನು ಫೋನ್ ಮಾಡ್ತಾ ಇರೋದು ಸರ್. ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ತಾ ಇರುವಂತದ್ದು. ಹೌದು ಹೌದು ಸರ್. ಈಗ ನೋಡಿ ನಾವು ಮನೆ ಕಟ್ತಾ ಇದ್ದೇವೆ, ನಮಗೆ ಈಗ ಕಲ್ಲು ಬರ್ತಾ ಇಲ್ಲ. ಕೇರಳದಿಂದ ಈಗ ಕಲ್ಲು ಬರ್ತದೆ, ಅದಕ್ಕೆ 70-80 ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಈ ಬಡವರಿಗೆ ಈ ಸರ್ಕಾರ ಈಗ ಮಾಡ್ತಾ ಇದೆ, ಮತ್ತೆ ಅದಕ್ಕೆ ಏನಾದ್ರು ನಿಮ್ಮ ಇದರಿಂದ ನೀವು ಮಾಡ್ತಾ ಇದ್ರಿ ಅದಕ್ಕೆ ನಾವು ಫೋನ್ ಮಾಡಿದ್ವು, ನಮಗೆ ಪರಿಹಾರ ಏನಾದ್ರು ಆಗ್ಬಹುದು ಅಂತ ಹೇಳಿಕೊಂಡು. ಓಕೆ ಓಕೆ. ಮರಳು ತಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ. ಏನು ಇಲ್ಲದೆ ಈಗ ಸಮಸ್ಯೆ ಜಾಸ್ತಿ ಆಗಿದೆ ಅಂತ. ಸಮಸ್ಯೆ ಜಾಸ್ತಿ ಆಗಿದೆ. ಕೂಲಿ ಕಾರ್ಮಿಕರಾಗಿ ನಮಗೆ ದುಡಿಲಿಕ್ಕೆ ಬಾರಿ ಕಷ್ಟಕರ ಆಗ್ತಾ ಉಂಟು. ಓಕೆ, ಅಂದ್ರೆ ತಾವೀಗ ಮನೆ ಕಟ್ಟೋದಕ್ಕೆ ಹೊರಟಿದ್ರೆ ಈಗ ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ ಅಂತ. ಆಗ್ತಾ ಇಲ್ಲ ಅದೇ ಖಾಲಿ ಫೌಂಡೇಶನ್ ಹಾಕಿಕೊಂಡು ಹಾಗೆ ಉಂಟು ಮನೆ. ನಮಗೆ ಈ ಬಡವರಿಗೆ ಈಗ ಒಂದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ.
ಹಾಗೆ ನಮ್ಮ ನೋವನ್ನು ಹೇಳ್ತಾ ಇರುತ್ತಾರೆ. ಓಕೆ ಓಕೆ. ಕೂಡ್ಲೇ ಇದಕ್ಕೆ ಇದ್ ಮಾಡಿಕೊಂಡು SP ಅವರು ಮತ್ತೆ ಜಿಲ್ಲಾಡಳಿತ ಇದಕ್ಕೆ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನನ್ನ ಒಂದು ಮನವಿ. ಓಕೆ, ಸಮಸ್ಯೆ ಪರಿಹಾರ ಆಗ್ಬೇಕು ಅನ್ನುವಂಥದ್ದು. ಎಷ್ಟೋ ಜನಗಳು ಕೆಲಸ ಇಲ್ಲದೆ ಇಲ್ಲಿ ಅಲೆದಾಡ್ತಾ ಇದ್ದಾರೆ. ಹಾಗೆ ನೋಡಿ, ಮೇಸ್ತ್ರಿ ಅವರಿಗೆ ಕೆಲಸ ಇಲ್ಲ, ಕಲ್ಲು ತೆಗೆಯುವವರಿಗೆ ಕೆಲಸ ಇಲ್ಲ, ಮರಳು ತೆಗೆಯುವವರಿಗೆ ಕೆಲಸ ಇಲ್ಲ. ನಿಜ ನಿಜ ನಿಜ. ಓಕೆ ಓಕೆ, ಥ್ಯಾಂಕ್ ಯು ತಮ್ಮ ಸಮಸ್ಯೆಗಳನ್ನ ವಿಚಾರಗಳನ್ನ ಹಂಚಿಕೊಂಡದಕ್ಕಾಗಿ. ನೆಕ್ಸ್ಟ್ ಕಾಲರ್. ಹಲೋ. ಹಲೋ ಸರ್, ನಮಸ್ತೆ. ಸುಳ್ಯದಿಂದ ಮಾತಾಡ್ತೀನಿ. ಹೇಳಿ ಸರ್, ತಮ್ಮ ಹೆಸರು? ಸುಮಿತ್ ಇಂಜಿನಿಯರ್, ಸುಳ್ಯ ಸರ್. ಎಸ್, ಹೇಳಿ ಸರ್, ಹೇಳಿ ಸರ್. ಮರಳು ಮತ್ತು ಮುರಕಲ್ಲು ಇದು ನಮ್ಮ ಬರೀ ಊರಿನ ಸಂಪತ್ತಲ್ಲ, ನಮ್ಮ ಇಡೀ ದೇಶದ ಸಂಪತ್ತು. ದೇಶದ ಅಭಿವೃದ್ಧಿಯನ್ನು ಹಾಳು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಈಗ ಇಲ್ಲಿ ಆಗ್ತಾ ಇದೆ. ಈ ಕಾನೂನು ಎಂಬುದು ಜನರಿಗೆ ಸಪೋರ್ಟ್ ಆಗಿ ಮಾಡಬೇಕು ಹೊರತು ಜನರಿಗೆ ವಿರೋಧ ಆಗಿ ಅಲ್ಲ. ಒಂದು ಹೊಯ್ಗೆಗೆ ಎಷ್ಟು ಶಾರ್ಟೇಜ್ ಆದರೆ ದೇಶದ ಪ್ರಗತಿ ನಿಂತೋಯ್ತು. ಮುರಕಲ್ಲು ಇಲ್ಲ ಅಂತ ಆದ್ರೆ ದೇಶದ ಪ್ರಗತಿ ನಿಂತೋಯ್ತು, ನಮ್ಮ ಊರಿನ ಪ್ರಗತಿ ನಿಂತೋಯ್ತು, ನಮ್ಮ ಜನರ ಪ್ರಗತಿ ನಿಂತೋಯ್ತು. ಹಲೋ. ಎಸ್, ಈಗ ತಾವು ಹೇಳೋದಿದ್ರೆ ಈಗ ಹಿಂದೆ ಹೇಗಿತ್ತು ಸರ್, ಅಂದ್ರೆ ಈ ರೀತಿಯ ಒಂದು ಬದಲಾಗೋದಿಕ್ಕೆ ಕಾರಣಗಳು ಏನಾಯ್ತು ಅನ್ನುವಂಥದ್ದು. ಎಸ್, ಅವರ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಇನ್ನೊಬ್ರು ಸಂಪರ್ಕದಲ್ಲಿದ್ದಾರೆ. ಓಕೆ, ಮುಂದುವರಿಸೋಣ. ಬಹುಶಃ ಕರೆಯನ್ನ ಮಾಡಿದಂಥವ್ರು ಎಲ್ಲರೂ ಕೂಡ ಇದೇ ಹೇಳುವಂಥದ್ದು, ಮನೆ ಕಟ್ಟೋದಿಕ್ಕೆ ಹೊರಟಿದ್ದೇವೆ, ಮನೆ ಕಟ್ಟೋದಿಕ್ಕೆ ಆಗ್ತಾ ಇಲ್ಲ, ಮೆಟೀರಿಯಲ್ ಸಿಗ್ತಾ ಇಲ್ಲ, ಆದ್ರೆ ದುಬಾರಿ ದುಡ್ಡು ಕೊಟ್ಟು ಸಿಗ್ತಾ ಇದೆ ಅನ್ನುವಂಥದ್ದು. ಎಸ್, ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ ಕಾಲಲ್ಲಿ. ಹಲೋ ಹಲೋ ಹಲೋ. ಸಂಪತ್ತಿಗೆ ಶಾರ್ಟೇಜ್. ನ್ಯಾಚುರಲ್ ಆಗಿ ಸಿಗುವ ಕಲ್ಲನ್ನು ಜನರಿಗೆ, ಜನಸಾಮಾನ್ಯ ಸಿಕ್ಕದಂತೆ ಮಾಡೋದು ದೇಶದ್ರೋಹ. ಕಾನೂನು ಎಲ್ರಿಗೆ ಸುಲಭವಾಗಿ ಮಾಡ್ಬೇಕು. ಪಂಚಾಯತ್ ಲೆವೆಲ್ ಅಲ್ಲಿ, ತಹಶೀಲ್ದಾರ್ ಲೆವೆಲ್ ಅಲ್ಲಿ ಲೈಸೆನ್ಸ್ ಕೊಟ್ರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಮೊದಲು ಪಂಚಾಯತ್ ಲೆವೆಲ್ ಅಲ್ಲಿ ಪರ್ಮಿಷನ್ ಕೊಡ್ತಾ ಇದ್ರು, ಈಗ ಅದನ್ನು ಅದೇ ಮಟ್ಟಿಗೆ ಪಂಚಾಯತ್ ಲೆವೆಲ್ಗೆ, ತಹಶೀಲ್ದಾರ್ ಲೆವೆಲ್ಗೆ ಕೊಟ್ರೆ ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಮುಂದೆ ಹೋಗ್ತದೆ. ಇಲ್ಲದೆ ದೇಶ ಅಭಿವೃದ್ಧಿ ಆಗದಂತ ಕಾನೂನುಗಳಿದು ಎಲ್ಲವೂ ಸ್ಥಗಿತಗೊಳ್ತದೆ ಅನ್ನುವಂಥದ್ದು. ದೇಶದ ಪ್ರಗತಿ ಸ್ಥಗಿತಗೊಳ್ತದೆ, ಊರಿನ ಪ್ರಗತಿ ಸ್ಥಗಿತಗೊಳ್ತದೆ. ಮನುಷ್ಯರ ಇಂಡಿವಿಜುವಲ್ ಡೆವಲಪ್ಮೆಂಟ್ ಸ್ಟಾಪ್ಡ್, ಕಲೆಕ್ಟಿವ್ಲಿ ಸ್ಟಾಪ್ಡ್, ಇಂಡಿವಿಜುವಲಿ ಸ್ಟಾಪ್ಡ್. ನಮ್ಮ ದೇಶದ ಮೇಲೆ ಪ್ರೀತಿ ಇದ್ರೆ ಇಂಥ ಕಾನೂನು ಬೇಡ ನಮಗೆ. ಈ ಕಾನೂನು ಕೂಡಲೇ ನಿಲ್ಲಿಸಿ ಪಂಚಾಯತ್ ಲೆವೆಲ್ ಅಲ್ಲಿ ಮತ್ತು ತಾಲೂಕು ಲೆವೆಲ್ ಅಲ್ಲಿ ಪರ್ಮಿಷನ್ ಕೊಡುವಾಗ ಮಾಡಿ. ನ್ಯಾಚುರಲಿ ಸಿಗುವಂತ ರಿಸೋರ್ಸಸ್ ಇದನ್ನು ನಾವು ಸದುಪಯೋಗ ಮಾಡುವ, ನಮ್ಮನ್ನು ಕಾಪಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್, ತಮ್ಮ ವಿಚಾರಗಳನ್ನ ಹಂಚಿಕೊಂಡಾಗ. ಬಹುಶಃ ಒಂದಷ್ಟು ಅವರು ಸೊಲ್ಯೂಷನ್ ಅನ್ನು ಕೂಡ ಅವರು ಮಾತಲ್ಲಿ ಹೇಳ್ತಾ ಇದ್ರು, ಅದರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಆಗಿ ಮಾತಾಡೋಣ. ಇನ್ನೊಬ್ರು ಇದ್ದಾರೆ. ಹಲೋ ಹಲೋ ಹಲೋ. ಓಕೆ, ಲೈನ್ ಡಿಸ್ಕನೆಕ್ಟ್ ಆಗಿದೆ, ಮಾತುಕತೆಯನ್ನು ಮುಂದುವರಿಸೋಣ. ಬಹುಶಃ ಇದು ಈ ಒಂದು ಸಮಸ್ಯೆ ಅಥವಾ ಅದರ ಒಂದು ತೀವ್ರತೆ ಎಷ್ಟಿದೆ ಅನ್ನುವಂಥದ್ದಕ್ಕೆ ನಮಗೆ ಸಾಕ್ಷಿ ಅನ್ನುವಂಥದ್ದು. ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಬಹುಶಃ ನಾವು ಸಮಸ್ಯೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಮಾತ್ರ ಕುಳಿತಿದ್ರು ಕೂಡ ಇಷ್ಟೊಂದು ಮಂದಿ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ದಾರೆ ಅಂತ ಆದ್ರೆ, ಎಸ್, ಇದು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಜನಪ್ರತಿನಿಧಿ ಆಗಿರ್ಬೋದು, ನನ್ನ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಇದನ್ನು ಅವರು ಕೂಡ ಅಭಿಪ್ರಾಯ ಒಂದು ಸ್ವಲ್ಪ ವ್ಯಕ್ತಪಡಿಸಿದ್ರು. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇದನ್ನು ಪ್ರತಿ ತಾಲೂಕು ಕೇಂದ್ರದಲ್ಲಿ ಈ ಹೊಯ್ಗೆಯನ್ನ ಸಂಗ್ರಹ ಮಾಡಲಿಕ್ಕೆ ಒಂದು ಸಂಗ್ರಹಗಾರವನ್ನ ಸ್ಥಾಪನೆ ಮಾಡಬೇಕು. ಇವತ್ತು ಸಂಗ್ರಹಗಾರ ಸ್ಥಾಪನೆ ಮಾಡಲಿಕ್ಕೆ ಏನು ಖರ್ಚಿಲ್ಲ. ಸರ್ಕಾರಿ ಒಂದು ಜಾಗದಲ್ಲಿ ಇದನ್ನೊಂದು ಸಮತಟ್ಟು ಇರುವಂತಹ ಜಾಗದಲ್ಲಿ ಇಲ್ಲಿ ಮರಳು ಸಂಗ್ರಹಕ್ಕೆ ಒಂದು ಸಂಗ್ರಹಗಾರವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ, ಅಂದ್ರೆ ಈಗ ಪುತ್ತೂರು ತಾಲೂಕಿನಲ್ಲಿ ಎಲ್ಲಿಂದ ನಮಗೆ ಮರಳು ಸಿಗ್ತದೆ ಅದನ್ನು ನೇರವಾಗಿ GPS ಅಳವಡಿಸಿದಂತಹ ಲಾರಿಯಲ್ಲಿ ನೇರವಾಗಿ ಸಂಗ್ರಹಗಾರಕ್ಕೆ ತರಬಹುದು.
ನೀವು ಹೇಳೋದು ಎಲ್ಲವೂ ಸರ್ಕಾರಿ ವ್ಯವಸ್ಥೆಯಲ್ಲೇ ಆಗಬೇಕು ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಇದು ಸೀದಾ ಬಂದು ನಾವು ಅದನ್ನು ಸಂಗ್ರಹಗಾರಕ್ಕೆ ಸಂಗ್ರಹ ಮಾಡೋದು, ಅದಕ್ಕೆ ಪ್ರತ್ಯೇಕ ಬಣ್ಣವನ್ನು ಕೊಡ್ಲಿ ಆ ಲಾರಿಗೆ. ಯಾಕೆ ಅಂತ ಹೇಳಿದ್ರೆ ಅದು ಬೇರೆ ಕಡೆ ಹೋಗದಾಗೆ ವ್ಯವಸ್ಥೆಗಳನ್ನು ಮಾಡಿ ಇದನ್ನು ನೇರವಾಗಿ ನಮ್ಮ ಎಲ್ಲಿ ಪುತ್ತೂರು ತಾಲೂಕಿನಲ್ಲಿ ಆದ್ರೆ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ಸಂಗ್ರಹಗಾರ ಮಾಡಿ ಅದರ ಮೂಲಕ ನೇರವಾಗಿ ಪ್ರತಿಯೊಬ್ಬ ಯಾರು ಫಲಾನುಭವಿ ಇದ್ದಾರೆ, ಯಾರು ಮನೆ ಕಟ್ತಾ ಇದ್ದಾರೆ ಅವರಿಗೆ ನೇರವಾಗಿ ಕೊಡುವಂತ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದನ್ನು ಪ್ರತಿ ಜಿಲ್ಲಾ ಕೇಂದ್ರದಿಂದ ಬರುವಂಥದ್ದು ಈಗ ಮರಳಿದೆ, ತಾಲೂಕು ಕೇಂದ್ರ ಎಲ್ಲೆಲ್ಲಿ ಸಿಗ್ತದೆ ಇದನ್ನೆಲ್ಲ ಮರಳು ಸಂಗ್ರಹಗಾರದಲ್ಲಿ ಸಂಗ್ರಹ ಮಾಡುವಂಥ ಕೆಲಸ ಆಗಬೇಕು. ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಈಗ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಈಗ ನಗರಸಭೆಯಲ್ಲಿ ಮನೆ ಕಟ್ಟುವುದ ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ನ ಆಧಾರದಲ್ಲಿ ಇಂಜಿನಿಯರ್ಗಳ ಸಲಹೆ ಮೇರೆಗೆ ಎಷ್ಟು ಮರಳು ಅವನಿಗೆ ಬೇಕು ಆ ಮರಳನ್ನು ಕೊಡುವಂಥ ಕೆಲಸ ಈ ಮೂಲಕ ಅವನು ನೋಂದಾವಣಿ ಆಗ್ತದೆ. ಮತ್ತೆ ಅವನು ಮನೆ ಕಟ್ಟಿದ್ರೆ ಮತ್ತೆ ಅದು ಅಕ್ರಮವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ಅದು ನೋಂದಾವಣಿ ಆದ ನಂತರ ಅವರಿಗೆ ಎಷ್ಟು ಮರಳು ಬೇಕೋ ಅಷ್ಟು ಮರಳನ್ನು ಅವರು ಕೊಡುವಂಥ ಕೆಲಸವನ್ನು ಈ ಸಂಗ್ರಹಗಾರದಿಂದ ಮಾಡಿದರೆ ನೇರವಾಗಿ ಯಾರಿಗೂ ಹೋಗದೆ ನೇರವಾಗಿ ಯಾರು ಫಲಾನುಭವಿ ಇದ್ದಾನೆ, ಯಾರು ಮನೆ ಕಟ್ತಿದ್ದಾನೆ ಅವನಿಗೆ ಅದು ಹೋಗ್ತದೆ, ನೇರವಾಗಿ ಸಿಗುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವನು ಹೇಗೆ ಎಷ್ಟು ಬೇಕೋ ಅವನಿಗೆ ಕೊಂಡೋಗುವಂಥದ್ದು. ಈಗ ನೇರವಾಗಿ ನಾವೊಂದು ಏನು ಅಂಗಡಿಯಿಂದ ಏನು ಖರೀದಿ ಮಾಡ್ತೇವೆ ಅದೇ ರೀತಿಯಾಗಿ ಇವರು ನೇರವಾಗಿ ಗಣಿ ಇಲಾಖೆ ಇರ್ಬೋದು, ಇಲ್ಲ ಕಂದಾಯ ಇಲಾಖೆಯಿಂದ ಮಾಡ್ಬೋದು. ಇದನ್ನು ನೇರವಾಗಿ ಯಾರು ಫಲಾನುಭವಿ ಇದ್ದಾನೆ ಅದು ಕೆಂಪು ಕಲ್ಲನ್ನು ಕೂಡ ಇದೇ ರೀತಿ ಮಾಡ್ಬೋದು. ಯಾಕಂದರೆ ಸಮಸ್ಯೆಗಳಿದ್ದರೆ ಅಥವಾ ಇದು ಏನಾದರೂ ಇದರಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆದರೆ ಇದು ನೇರವಾಗಿ ಮಾಡ್ಬೋದು. ಇವತ್ತು ಖಾಸಗಿ ಕಂಪನಿಗಳಿಗೆ ಟೆಂಡರ್ ಕೊಟ್ಟು ಇದನ್ನು ಜನರಿಗೆ ಅದು ಎಲ್ಲಿಂದೋ ಬಂದಾಗೆ ಏನೋ ಒಂದು ದೊಡ್ಡ ಸಂಗತಿ ಮಾಡ್ತಾ ಇದ್ರು. ಇವತ್ತು ಅವರು ಈಗ ಕಾಲರ್ ಹೇಳಿದ್ರು ಏನು ಅಂತ ಹೇಳಿದ್ರೆ ಇದು ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು, ಉಚಿತವಾಗಿ ಸಿಗುವಂಥದ್ದು, ಇದಕ್ಕೆ ಸರ್ಕಾರಕ್ಕೆ ಯಾವುದೇ ಒಂದು ಪೈಸೆ ಅಸಲಿಲ್ಲ. ಈ ರೀತಿ ಮಾಡಿ ಇದನ್ನು ಸಾಮಾನ್ಯ ಜನರಿಗೆ, ಈಗ ನನ್ನ ಅಭಿಪ್ರಾಯ ಪ್ರಕಾರ ಇವತ್ತು ಸರ್ಕಾರ ಒಂದು ಮನೆ ಕಟ್ಟಲಿಕ್ಕೆ ಒಂದು 1.5 ಲಕ್ಷ ರೂಪಾಯಿ ಕೊಡ್ತದೆ. ಇವತ್ತು 50 ರೂಪಾಯಿ ಒಂದು ಕಲ್ಲಿಗೆ 55 ರೂಪಾಯಿ ಆಗಿದೆ, 22,000 ರೂಪಾಯಿ ಒಂದು ಲೋಡ್ ಮರಳಿಗೆ ಆಗಿದೆ. ಇಂಥ 1,500 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಈ ವ್ಯಕ್ತಿ ಮನೆ ಕಟ್ಟುವಂಥ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ, ಇವತ್ತು ಒಂದು 750 ಸ್ಕ್ವೇರ್ ಫೀಟ್, ಈಗ ಪಂಚಾಯತ್ ಎಲ್ಲ ಆದರೆ ಪಂಚಾಯತ್ ಪರ್ಮಿಷನ್ ಕೊಡ್ತದೆ ಮನೆ ಕಟ್ಟಲಿಕ್ಕೆ, ಪಂಚಾಯತ್ ಪರ್ಮಿಷನ್ ಆಧಾರದಲ್ಲಿ ಕೊಡ್ಬೋದು. ಅದಕ್ಕೆ ಇಂಜಿನಿಯರ್ನ ಪರ್ಮಿಷನ್ ಎಷ್ಟು ಬೇಕು ಅದಕ್ಕೆ ಮರಳು ಬೇಕು ಅಂತ ಆ ರೀತಿಯಲ್ಲಿ ಕೊಡ್ಬೋದು. ಒಂದು 750 ಸ್ಕ್ವೇರ್ ಫೀಟ್ ಇರುವಂಥ ಮನೆಗೆ ಎಷ್ಟು ಮರಳು ಬೇಕು ಅದನ್ನು ಒಂದು ಯೂನಿಟಿಗೆ ಒಂದು 4,000 ರೂಪಾಯಿ ಹಾಗೆ ಕೊಡುವಂಥ ವ್ಯವಸ್ಥೆಗಳಾಗಬೇಕು. 750 ಸ್ಕ್ವೇರ್ ಫೀಟ್ ಇರುವಂಥ ಮನೆಗೆ ಅದು ತಾಲೂಕು ಕೇಂದ್ರದಿಂದ ನೇರವಾಗಿ, ಈಗ ತಾಲೂಕು ಕೇಂದ್ರದಿಂದ ನೇರವಾಗಿ ಅವನು ಯಾರು ಬೇಕೋ ಅವನು ಪಡ್ಕೊಳ್ಳುವಂಥದ್ದು. ಇನ್ನೊಂದು 750ರಿಂದ ಒಂದು 1,500 ಸ್ಕ್ವೇರ್ ಫೀಟ್ನವರೆಗೆ 3 ಯೂನಿಟ್ ಅಂದರೆ ಒಂದು ಲೋಡು ಮರಳಿಗೆ ಒಂದು 6,000 ರೂಪಾಯಿ ನಿಗದಿ ಮಾಡುವಂಥದ್ದು. ಅವನು ಸಣ್ಣ ಒಂದು ಮನೆ ಕಟ್ತಿದ್ದಾನೆ, ಅವನಿಗೆ ಆ ರೀತಿಯಲ್ಲಿ ಅದನ್ನು ಸಿಗುವಂಥ ರೀತಿಯಲ್ಲಿ ಮಾಡುವಂಥದ್ದು. ಇನ್ನೊಂದು 1,500ದಿಂದ 2,500ವರೆಗಿನ ಒಂದು ಮನೆಗೆ ಒಂದು ಯೂನಿಟಿಗೆ ಎಷ್ಟು ಕೊಡ್ಬೋದು? ಈಗ ಒಂದು ಅಂದಾಜು 8,000 ರೂಪಾಯಿ, ಇದು ನಾನು ಸಾಮಾನ್ಯವಾಗಿ ಹೇಳುವಂಥದ್ದು. 8,000 ರೂಪಾಯಿ ಅದಕ್ಕೆ ನಿಗದಿ ಮಾಡಿ ಅವನು ಯಾವುದೇ ಕಿರಿಕಿರಿ ಇಲ್ಲದೆ ಅಥವಾ ಏನೂ ಸಮಸ್ಯೆ ಇಲ್ಲದೆ ನೇರವಾಗಿ ತಾಲೂಕು ಕೇಂದ್ರದಿಂದ ಅವನೇ ತಕೊಂಡು ಹೋಗುವಂಥ ಕೆಲಸ ಮಾಡ್ಬೋದು. ಮತ್ತೊಂದು ವಾಣಿಜ್ಯ ಕಟ್ಟಡ, ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ಮರಳಿನ ಸಮಸ್ಯೆಗೆ ಮೂಲ ಕಾರಣ ಯಾವುದು ಅಂತ ಹೇಳಿದರೆ ಈ ವಾಣಿಜ್ಯ ಕಟ್ಟಡಗಳು. ಇವತ್ತು ದಿನನಿತ್ಯವಾಗಿ ನಾವು ನೋಡುವಾಗ ದೊಡ್ಡ ದೊಡ್ಡ ಕಟ್ಟಡಗಳು ಆಗ್ತಾ ಇದೆ, ದೊಡ್ಡ ದೊಡ್ಡ ಮನೆಗಳ ನಿರ್ಮಾಣ ಆಗ್ತಾ ಇದೆ. ಮನೆಗಳಿಂತ ಜಾಸ್ತಿ ದೊಡ್ಡ ದೊಡ್ಡ ವಾಣಿಜ್ಯ ಕಟ್ಟಡಗಳೇ ನಿರ್ಮಾಣ ಆಗ್ತಿರೋದು. ಇದಕ್ಕೆ ನೂರಾರು ಲೋಡು ಮರಳು ಬೇಕು. ಇವತ್ತು ಈ ಅಭಾವಕ್ಕೆ ಮೂಲ ಕಾರಣ ಇವತ್ತು ದೊಡ್ಡ ಕಟ್ಟಡ ಅದು ಆಗ್ಲೇಬೇಕು, ಆಗುವಂಥದ್ದೇ. ಆದ್ರೆ ಇದು ಬೇಕು, ಅದು ಬೇಕೇ ಬೇಕು. ಇವರಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದು ಒಂದು 3 ಯೂನಿಟಿಗೆ ಒಂದು 12,000 ರೂಪಾಯಿ ಹಾಗೆ ಇವರಿಗೆ ಕೊಡುವಂಥದ್ದು. ಆ ಕಟ್ಟಡಕ್ಕೆ ಎಷ್ಟು ಬೇಕು ಇಂಜಿನಿಯರ್ ಏನು ಹೇಳ್ತಾರೆ ಆ ಪ್ರಕಾರವಾಗಿ ಅವ್ರು ಕೊಡುವಂಥದ್ದು ಮಾಡ್ಬೋದು. ಇನ್ನೊಂದು ಏನು ಮಾಡ್ಬೋದು ಅಂತ, ಇತರ ಯಾರಿಗೆ ಬೇಕು, ಈಗ ಒಂದು ಕಟ್ಟಡ ಒಬ್ಬ ರಿಪೇರಿ ಮಾಡ್ತಾನೆ, ಮನೆ ರಿಪೇರಿ ಮಾಡ್ತಾನೆ, ಇವನ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು 15,000 ರೂಪಾಯಿಗೆ ಒಂದು ಯೂನಿಟು ಮರಳನ್ನು ಕೊಡುವ ರೀತಿಯಲ್ಲಿ ಇದು ತಾಲೂಕು ಕೇಂದ್ರದಿಂದ, ಅವರು ಹೇಳಿದಾಗೆ ತಾಲೂಕು ಕೇಂದ್ರದಿಂದ ನೇರವಾಗಿ ಯಾರು ಫಲಾನುಭವಿ ಯಾರಿಗೆ ಬೇಕು ಅವನಿಗೆ ನೇರವಾಗಿ ಸಂಗ್ರಹ ಮಾಡಿ ಸಂಗ್ರಹಗಾರದಿಂದ ಅವರೇ ತಗೊಂಡು ಹೋಗುವಂಥ ವ್ಯವಸ್ಥೆಗಳನ್ನು ಮಾಡಿದರೆ ಈ ಎಲ್ಲ ಸಮಸ್ಯೆಗಳು ನಿರಂತರವಾಗಿ ಬರುವಂಥ ಈ ಸಮಸ್ಯೆಗಳು ನಿಂತು ಹೋಗ್ತದೆ. ಓಕೆ,
ಅಂದ್ರೆ ಇದೊಂದು ರೀತಿಯ ಒಂದು ಮಾದರಿಯನ್ನ ತಾವೀಗ ಒಂದು ಪ್ರಪೋಸ್ ಮಾಡಿರುವುದು, ಈ ರೀತಿ ಮಾಡೋದಕ್ಕೆ ಅವಕಾಶಗಳಿದೆ ಇದೆ ಅಂತ ಹೇಳುವಂತ. ಅದು ಇದೇ ಆಗ್ಬೇಕು ಅಂತಲ್ಲ, ಅದು ಈ ರೀತಿ ಅಂದ್ರೆ ಇದಕ್ಕೆ ಮಾಡಬಹುದು ಅಂತ ಅವಕಾಶಗಳಿದೆ ಅಂತ ಹೇಳುವುದು. ಓಕೆ, ಕಾಲರ್ ಇದ್ದಾರೆ. ಹಲೋ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಬಹುಶಃ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಈ ರೀತಿಯ ಅವಕಾಶಗಳಿದ್ರೂ ಕೂಡ ಒಂದು ಮಾಡ್ತಾ ಇಲ್ಲ ಅನ್ನುವಂತ ಒಂದು ರೀತಿಯ ಆರೋಪಗಳು. ಅದರ ಜೊತೆಗೆ ಇಡೀ ರಾಜ್ಯದ ದೃಷ್ಟಿಕೋನದಲ್ಲಿ ನಮ್ಮ ಜಿಲ್ಲೆಯನ್ನ ಕೂಡ ನೋಡೋದಿಕ್ಕೆ ಆಗೋದಿಲ್ಲ. ಅಂದ್ರೆ ರಾಜ್ಯ ಆಗಿದ್ರು ಕೂಡ ನಮ್ಮ ಭೌಗೋಳಿಕ ಪರಿಸ್ಥಿತಿ ಬೇರೆ ಆಗಿರೋದ್ರಿಂದ ಈ ಜಿಲ್ಲೆಗೆ ಒಂದಷ್ಟು ನಿಯಮಾವಳಿಗಳನ್ನ ರೂಪಿಸುವಾಗ ಒಂದಷ್ಟು ಪ್ರತ್ಯೇಕವಾಗಿ ಪರಿಗಣಿಸಬೇಕಾದಂತ ಅವಶ್ಯಕತೆಗಳಿದೆ ಅನ್ನುವಂತಹ ಮಾತುಗಳು. ಸೊ ಇದೆಲ್ಲ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು, ಈ ರೀತಿಗಳನ್ನ ಮಾಡೋದಿಕ್ಕೆ ಅಥವಾ ಈ ಒಂದು ಸಮಸ್ಯೆಗಳನ್ನ ಈ ರೀತಿಯಾಗಿ ಸರಳೀಕರಿಸೋದಿಕ್ಕೆ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು? ಡೆಫಿನೆಟ್ಲಿ ಮಾಡಬಹುದು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಮಲೆನಾಡು ಭಾಗಕ್ಕೆ, ಬಯಲು ಸೀಮೆಗೆ ಮತ್ತೆ ನಮ್ಮ ಕರಾವಳಿ ಪ್ರದೇಶಕ್ಕೆ ಅಲ್ಲಿದ್ದೇ ಆದ ಒಂದು ಇದರ ಪ್ರಕಾರ ಕಾನೂನು ಕಟ್ಟಲೆ ಮಾಡ್ತಿದ್ರು. ಅದು ಹೇಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಮಳೆಯನ್ನು ಅವಲಂಬಿಸಿ ಮಳೆ ಎಷ್ಟು ಬೀಳುತ್ತದೆ ಅದರದೆಲ್ಲ ಲೆಕ್ಕಾಚಾರ ಮಾಡಿ ಅದನ್ನೆಲ್ಲ ನಿಗದಿ ಮಾಡ್ತಿದ್ರು. ಬಯಲು ಸೀಮೆಗೆ ಆಗಿ ನಮ್ಮಲ್ಲಿ ಕಟ್ಟಡ ಕಟ್ಟುದು ಅಂತ ಹೇಳಿದ್ರೆ, ಈಗ ಇವರು ಹೇಳಿದ್ರು ಕಟ್ಟಡದ ಬಗ್ಗೆ ಹೇಳಿದ್ರಲ್ಲ, ಕಟ್ಟಡ ಕಟ್ಟುದಲ್ಲಿ ಮೇಲ್ಗಡೆ ಕಟ್ಟಿದಷ್ಟು ಇಲ್ಲಿ ಕಟ್ಲಿಕ್ಕೆ ಹೋದ್ರೆ ನೆಕ್ಸ್ಟ್ ಮಳೆಗಾಲಕ್ಕೆ ಆ ಕಟ್ಟಡನೇ ನಿಲ್ಲಲ್ಲ. ಇಲ್ಲಿ ಬೇರೆನೆ ಒಂದು ಮೆಥಡ್, ಇಲ್ಲಿ ಇದು ರೇಟ್ ಕೂಡ ಬೇರೆನೆ ಎಲ್ಲ ಇರ್ತದೆ. ಅದೇ ಬೆಂಗಳೂರು ಅಥವಾ ಬಯಲು ಸೀಮೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕಟ್ಟುವಾಗ ನೀವು ಅಷ್ಟು ಮಳೆ ಬೀಳುವುದಿಲ್ಲ, ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ಬೇರೆ. ಅದಕ್ಕೆ ಸರಿಯಾಗಿ ಅದಕ್ಕೆ ರೇಟು, ಮೆಟೀರಿಯಲ್ ಯೂಸ್ ಮಾಡೋದು ಮತ್ತೆ ಏನೆಲ್ಲ ಬೇಕು ಅದಕ್ಕೆಲ್ಲ ಬೇರೆ ಬೇರೆನೇ ವ್ಯವಸ್ಥೆ ಇತ್ತು. ಈಗ ಹಾಗೆಲ್ಲ ಎಲ್ಲ ಸೆಂಟ್ರಲೈಸ್ ಸಿಸ್ಟಮ್ ಮಾಡಿದ್ರು ಅಲ್ಲಿ ಹೇಗೆ ಇಲ್ಲಿ. ಆದ್ರಿಂದ ಇದು ನಮಗೆ ಈ ಸಮಸ್ಯೆ ಬರುವುದು ಮೊದಲು. ಈಗ ನೋಡಿ, ಸಮುದ್ರದ ಅಳಿವೆ ಬಾಗಿಲು ಅಂತ ಏನು ಹೇಳ್ತೇವೆ, ಸಮುದ್ರದ ಸ್ಯಾಂಡ್ ಅಲ್ಲ, ಅಳಿವೆ ಬಾಗಿಲಿಂದ ಮೇಲಿಂದು ಸ್ಯಾಂಡ್ ಅನ್ನು ಈಚೆ ಕಡೆ ತೆಗಿಲಿಕ್ಕೆ ನಮಗೆ ಒಂದು ಪರ್ಮಿಷನ್ ಇತ್ತು. ಅದಕ್ಕೆ CRZ ಅಂತ ಹೇಳಿ ಹೆಸರು, ಎರಡು ಮಾಡಿದ್ರು. ಅದರಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಯಾವತ್ತೂ ನೀರು ಕಡಿಮೆ ಆಗಲ್ಲ. ಈ ದೋಣಿ ಮುಖಾಂತರ ಕಾರ್ಮಿಕರು ಹೋಗಿ ಮರಳನ್ನು ದಡಕ್ಕೆ ತಂದಾಗಿ ಕೊಡುವಂತ ಪರಿಸ್ಥಿತಿ ಇತ್ತು. ಆವಾಗ ಅಲ್ಲಿ ಸಾಂಪ್ರದಾಯಿಕವಾಗಿ ನಡೀತಾ ಇದ್ದ ಮರಳಿಗೆ ಅಲ್ಲಿಯವರಿಗೆ ಅದು ಕಡಿಮೆ ರೇಟಲ್ಲಿ ಸಿಗ್ತಿತ್ತು. ಈ ನಾನ್ CRZ ಆದ್ಮೇಲೆ ನಾನ್ CRZ ಮರಳು ಹೇಗೆ ಅಂತ ಹೇಳಿದ್ರೆ ಅದಲ್ಲಿ ಇದು ಯಾವುದು ಸಾಲ್ಟ್ ಕಂಟೆಂಟ್ಸ್ ಕಡಿಮೆ, ಉಪ್ಪಿನಂಶ ಕಡಿಮೆ, ಆದ್ರಿಂದ ಅದು ಒಳ್ಳೇದಂತೇಳಿ ಈ ಕಡೆಯಿಂದ ಆ ಕಡೆಗೆ ಹೋಗ್ಲಿಕ್ಕೆ ಆಯ್ತು, ಶುರುವಾಯ್ತು. ಆದ್ರಿಂದ ಏನಾಯ್ತಂತೆ, ಇಲ್ಲಿ ಸ್ಕ್ಯಾರ್ಸಿಟಿ ಶುರುವಾಯ್ತು. ಇಲ್ಲಿ ನಮಗೆ ನದಿ ಪಾತ್ರದಲ್ಲಿ ಏನು ಸಿಗ್ತದೆ ಅದು ಬಹಳ ಕಡಿಮೆ ಡೆಪಾಸಿಟ್. ಈಗ ಪೈಗಳು ಹೇಳಿದ್ರು ಇಲ್ಲ ಬರುದಿಲ್ಲ. ಇದು ಹೇಳಿದ್ರೆ ನನ್ನ ಅನುಭವ ಫಾಸ್ಟ್ 40 ಇಯರ್ಸಿನಿಂದ ಇಯರ್ ಬೈ ಇಯರ್ ಕಡಿಮೆ ಆಗ್ತದೆ. ಏನಾದ್ರು ಜೋರು ಮಳೆ ಬಂದು ಗುಡ್ಡಗಾಡೆಲ್ಲ ಜರ್ದು ಬಂದ್ರೆ ಹೌದು. ಈಗ ಯಾಕತ್ತ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಲ್ಲಿ ನಮ್ಮಲ್ಲಿ ಒಂದು 5 ಎಕರೆ ಜಾಗ ಇದ್ರೆ ಅದರಲ್ಲಿ ಬೇಕಾದಷ್ಟು ಎತ್ತರದ ಗುಡ್ಡ ಇದ್ರೆ ಅದನ್ನು ಮತ್ತು ನೀರನ್ನು ಜೊತೆಯಲ್ಲಿ ಆಯಿಸಿ ಮಿಕ್ಸ್ ಮಾಡಿ ಅದನ್ನು ಸೋಸಿ ಮರಳನ್ನು ಬೇರೆ ಮಾಡ್ತಾರೆ. ಮಣ್ಣಿನ ಅಂಶ ಈ ನೀರಲ್ಲಿ ಹೋಗ್ತದೆ. ಈ ರೀತಿ ಎಲ್ಲ ಮರಳು ಬರ್ತಾ ಉಂಟು. ಈಗ ಅದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ, ಅದಲ್ಲಿ ಇದು ಮಣ್ಣಿನ ಅಂಶ ಉಂಟಂತ ಹೇಳಿ. ಆದ್ರೆ ಇದು ಈ ಕೃತಕ ಅಭಾವಕ್ಕೆ ಪರಿಹಾರ ಈಗ ನಡೀತಾ ಉಂಟು. ಅದು ಕ್ರಷರ್ ತರ ಏನು ಕಲ್ಲನ್ನು ನಾವು ದೊಡ್ಡ ದೊಡ್ಡ ಕಲ್ಲನ್ನು ಅದಕ್ಕೆ ಹಾಕಿ ಕ್ರಷ್ ಮಾಡಿ ಅದರಿಂದ ಬೇರೆ ಬೇರೆ. ಒಂದು ಕಾಲದಲ್ಲಿ ಆ ಡಸ್ಟ್ಗೆ ಬೆಲೆ ಇರಲಿಲ್ಲ, ಈಗ ಡಸ್ಟ್ಗೆ ಇದಕ್ಕಿಂತ ಜಾಸ್ತಿ ಬೆಲೆ ಉಂಟು. ಅದನ್ನು ಬಿಸಾಡುವಂಗಿಲ್ಲ. ಮೊದಲು ಬಿಸಾಡ್ಲಿಕ್ಕೆ ಉಂಟಲ್ಲ, ನಾವು ನಮ್ಮಲ್ಲಿ ಕ್ರಷರ್ ಇರುವ ಎಲ್ಲಿ ಜಾಗ ಹುಡುಕೋದು. ಯಾರಾದ್ರೂ ಒಂದು ಲೋಡ್ ಬೇಕಂದ್ರೆ ನಾವು ಕೊಂಡೋಗಿ ಡಂಪ್ ಮಾಡೋದು, ದಮ್ಮ ನಿಮಗೆ ತೆಗೆದುಕೊಂಡದ್ದು ಒಳ್ಳೆದಂತೆ ಅಂತ ಕಾಲ ಇತ್ತು. ಈಗ ಅದಿಲ್ಲ. ಈಗೆಲ್ಲ ನೋಡಿ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಸ್ಯಾಂಡ್ ಅಂತ ಒಂದು ಬರ್ತದೆ. ಅದರ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಾನು ಧನರಾಜ್ ಕುಮಾರ್ ಅಂತ ಹೇಳಿ ಸವಣೂರಿಂದ. ಹೇಳಿ ಸೀತಾರಾಮ್. ನೋಡಿ, ನಾನೊಬ್ಬ ಅಂಗಡಿ ಮಾಲೀಕ. ಇಲ್ಲಿ ಅಂಗಡಿ ಡೆಮಾಲಿಷ್ ಮಾಡಿಬಿಟ್ಟು ಹೊಸ ಇದು ಬಿಲ್ಡಿಂಗ್ ಕಟ್ತಾ ಇದ್ದೇನೆ. ಫೌಂಡೇಶನ್ ಆಗಿದೆ, 5 ಕಲ್ಲು ಇದ್ದ ಕಲ್ಲನ್ನು ಕಟ್ಟಿಬಿಟ್ಟಿದ್ದೇನೆ. ಓಕೆ, ಈಗ ನನ್ನ ಜಾಗ ಇರೋದು ನಮ್ಮ ಜಾಗ ಇಲ್ಲಿ ಸವಣೂರಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ಇದೆ. ನಾನು SI ಅವರಿಗೆ ಹೋಗಿ ಹೇಳಿದೆ, 3 ವರ್ಷ ಹಳೆ ಕಲ್ಲು, ನಮ್ದು 1,500 ಕಲ್ಲಿದೆ, ಅದನ್ನ ನಮ್ಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕಟ್ಟಲಿಕ್ಕೆ ಬಿಡ್ಬೇಕು. ನಾನು 3 ವರ್ಷ ಮೊದಲು ಪರ್ಚೇಸ್ ಮಾಡಿದ ಕಲ್ಲು. ಅದಕ್ಕೆ ಅವರು ಹೇಳಿದ್ರು, ಹಾಗೆ ತಗೊಂಡೋಗ್ಲಿಕ್ಕೆ ಆಗುದಿಲ್ಲ, ನೀವು ಮೈನಿಂಗ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಬರ್ಬೇಕು ಅಂತ.
ನಾನು ಹೇಳಿದೆ ಇಲ್ಲ ಸರ್, ಇದು 3 ವರ್ಷ ಹಳೆ ಕಲ್ಲು, ನೀವೀಗ ಮೈನಿಂಗ್ ಪರ್ಮಿಷನ್ ಹೇಳ್ತಾ ಇರೋದು ಗಣಿ ಇಲಾಖೆ, ಗಣಿಯಿಂದ ನಾವು ತೆಗೆದಿದ್ರೆ ಸರಿ, ನೀವು ಹೇಳುದು ಪರ್ಮಿಷನ್ ಬೇಕು ಅಂತ ಹೇಳುದು. ಇದು ನಾನು ಸ್ವಂತ ಮನೆ ಕಟ್ಲಿಕ್ಕೆ ಅಂತ ಹೇಳಿ ತೆಗೆದ 3 ವರ್ಷ ಹಳೆ ಕಲ್ಲು ಅಂತ ಹೇಳಿದೆ. ಕೇಳಿದ್ರು, ನೋಡಿ ನೀವು ಹೀಗೆ ಹೇಳ್ತೀರಿ, ರಿಕ್ವೆಸ್ಟ್ ಮಾಡ್ತೀರಿ, ಯಾರು SP ಗೆ ತೆಗೆದು ಫೋಟೋ ಕಳಿಸ್ತಾರೆ, SP ಅವರು ನನ್ನ ಮೇಲೆ ಆಕ್ಷನ್ ತಗೊಳ್ತಾರೆ ಅಂತ. ಸರಿ ಅಂತ ಹೇಳಿ SP ಹತ್ರನೇ ಹೋದೆ. SP ಅವರೊಟ್ಟಿಗೆನೆ ಈ ಏನು GPS ಫೋಟೋ ಎಲ್ಲ ಹಿಡ್ಕೊಂಡು ಹೋಗಿ SP ಅವರಿಗೆ ತೋರಿಸಿದೆ, ಸರ್ ಹೀಗೆ ಕತೆ ಅಂತ. ಅವ್ರು ಕೂಡ ಇಲ್ಲ, ಅಲೋ ಮಾಡ್ಲಿಲ್ಲ. ನೆಕ್ಸ್ಟ್ ಗಣಿ ಇಲಾಖೆಗೆ ಕಳಿಸಿದ್ರು. ಗಣಿ ಇಲಾಖೆಗೆ ಹೋಗಿ ಮಾತಾಡಿದ್ರೆ ಅವ್ರು ಹೇಳ್ತಿದ್ದಾರೆ, ಸರಿ ನೀವು ಕಟ್ಕೊಳ್ಳಿ, ಆದ್ರೆ ಸರ್ಕಾರಕ್ಕೆ ಏನ್ ಕಟ್ಟಬೇಕು ಅದನ್ನು ಕಟ್ಟಿ ಅಂತ. ನಾನು ಹೇಳಿದೆ, ಇದು 3 ವರ್ಷ ಮೊದಲು ಯಾರು ಗಣಿಯಿಂದ ತೆಗೆದಿದ್ದಾರೆ ಅವರು ಸರ್ಕಾರಕ್ಕೆ ಏನು ರಾಯಲ್ಟಿ ಕಟ್ಬೇಕು ಅದನ್ನು ಕಟ್ಟಿಬಿಟ್ಟೆ ಅಲ್ವಾ ತಗೊಂಡು ಬಂದು ನಮ್ಮ ಇದಕ್ಕೆ ಹಾಕಿರೋದು ಅಂತ. ಸರಿಯಾಗಿದ್ರೆ ಇದು ಕೊಡಿ ಅಂತ ಹೇಳ್ತಿದ್ದಾರೆ, ಬಿಲ್ ಕೊಡಿ ಅಂತ ಹೇಳ್ತಿದ್ದಾರೆ. 3 ವರ್ಷ ಮೊದಲಲ್ಲಿ ಬಿಲ್ ಕೊಡ್ತಿದ್ರು, ಯಾರು ಅಗತ್ಯನೇ ಇರ್ಲಿಲ್ಲ ಅವಾಗ. ಈಗ ಮೇನ್ ಅಂತ ಶುರು ಮಾಡಿದ್ರು, ಬಿಲ್ ಆಗ್ಬೇಕು, ಪರ್ಮಿಷನ್ ಆಗ್ಬೇಕು ಅಂತ ಹೇಳಿ ಅಲ್ವಾ. ಸೊ ಈಗ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ, ಈಗ ಏನ್ ಇದಕ್ಕೆ ಸೊಲ್ಯೂಷನ್ ಅಂತ. ಒಂದು ಕಡೆ ಅವರು ತಂದು ಇಟ್ಟಿದ್ದಾರೆ, ಮೊದಲು ಇನ್ನೊಂದು ಕಡೆ ಸಾಗಾಟ ಮಾಡ್ಲಿಕ್ಕೆ ಇವರು ಬಿಡುದಿಲ್ಲ ಅಂತ ಹೇಳುವಂಥದ್ದು. ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳುವಂಥದ್ದು. ಅಂದ್ರೆ ಬಹುಶಃ ಈಗ ಅವರು ಇರುವಂತ ಪರಿಹಾರ ಉಪಾಯಗಳನ್ನೆಲ್ಲ ಅವರು ಮಾಡಿದ್ದಾರೆ. ಹೌದು, ಆದ್ರೂ ಈಗ ಗಣಿ ಇಲಾಖೆ ನೀವು ದುಡ್ಡು ಕಟ್ಟಿದ್ದೇಳೆ, ಇಲ್ಲ ಬಿಲ್ ತಕೊಂಡು ಅದರ ಕಟ್ಟಿದಂತ ರಸೀದಿ ತಕೊಂಡು ಬನ್ನಿ ಅಂತ 3 ವರ್ಷ ಮೊದಲಿದ್ದು ಎಲ್ಲಿಂದ ರಸೀದಿ ತರುವುದು? ಸರ್ ಇನ್ನೊಂದು, ಇದು KDP ಮೀಟಿಂಗ್ ಅಲ್ಲಿ ಮೊನ್ನೆ ಯಾರು ನಮ್ಮ ಉಸ್ತುವಾರಿ ಸಚಿವರು, ಬಾಕಿ MLA ಗಳು ಇವರೆಲ್ಲ ಮಾತಾಡಿ ಆ ಒಂದು ಇಂಗ್ಲಿಷ್ ಯಾವ್ದೋ ಒಂದು ನ್ಯೂಸ್ ಅಲ್ಲಿ ನಾನು ಚಾನಲ್ ಓದ್ತಾ ಇದ್ದೆ. ಅಲ್ಲಿ ಗಣಿ ಇಲಾಖೆಯವ್ರು ಏನ್ ಹೇಳ್ತಾರೆ, 10 ರಿಂದ 12 ಸಾವಿರ ರೂಪಾಯಿಗೆ ಹೊಯ್ಗೆ ಸರಬರಾಜು ಆಗ್ತಿದೆ, ಯಾರಿಗೂ ಪ್ರಾಬ್ಲಮ್ ಆಗ್ತಿಲ್ಲ ಅಂತ. ಪ್ಲಸ್ ಕಲ್ಲು ಕೂಡ 6 ಗಣಿಗಾರಿಕೆಯವರಿಗೆ 6 ಜನಗಳಿಗೆ ಅಂದ್ರೆ 6 ಪರ್ಮಿಷನ್ ಕೊಟ್ಟಿದ್ದೇವೆ. ಇಲ್ಲಿ ನಾನು ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೇನೆ, ಎಲ್ಲಾರು ಒಂದು ಕಲ್ಲು ಸಿಕ್ಕಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ನನ್ಗೆ. ಯಾಕಂದ್ರೆ ಈಗ ನಾನು ನನ್ಗೆ ಮಳೆಗಾಲದಲ್ಲಿ ವ್ಯಾಪಾರ ಇಲ್ಲ ಮೊದಲನೇದು, ಎರಡನೇದು 10,000 ರೂಪಾಯಿ ಎಕ್ಸ್ಟ್ರಾ ರೆಂಟ್ ಕೊಡ್ತಾ ಇದ್ದೇನೆ. ನನ್ನ ಅಂಗಡಿಯನ್ನು ಶಿಫ್ಟ್ ಮಾಡಿ ಇನ್ನೊಂದು ಬಿಲ್ಡಿಂಗ್ ಗೆ ಬಾಡಿಗೆಯಲ್ಲಿ ಇಟ್ಕೊಂಡಿದ್ದೇನೆ, ಈಗ ಬಾಡಿಗೆ ಕಟ್ತಾ ಇದ್ದೇನೆ ಸರ್. ಸೊ ಇವರು ನೋಡಿ ಕಡಿಮೆಗೆ ಸಿಗ್ತದೆ ಅಂತ ಹೇಳ್ತಾರೆ, ಅದು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಅದು ಒಂದು ಮಾತಾಡ್ಬೇಕು. ಇನ್ನೊಂದು KDP ಮೀಟಿಂಗ್ ಅಲ್ಲಿ ಲಾಸ್ಟ್ಗೆ ನಮ್ಮ ಉಸ್ತುವಾರಿ ಸಚಿವರು DC ಅವರಿಗೆ ಆದೇಶ ಮಾಡಿದ್ದಾರೆ ನೋಡಿ. ಇನ್ನೊಂದು ಅಲ್ಲಿ ಇದು ಬಂತು ಏನಂದ್ರೆ 32 ರೂಪಾಯಿಗೆ ಕೇರಳದಲ್ಲಿ ರಾಯಲ್ಟಿ ಇರೋದು 32 ರೂಪಾಯಿ 1 ಟನ್ನಿಗೆ. ಅದೇ ಕರ್ನಾಟಕದಲ್ಲಿ 268 ರೂಪಾಯಿ ಏನೋ ಇದೆ. ಸೊ ಅದನ್ನು ಕೂಡ ವಿಮರ್ಶೆ ಆಗ್ಬೇಕು, ಇದ್ಯಾಕೆ ಇಷ್ಟೊಂದು ಜಾಸ್ತಿ 32 ರೂಪಾಯಿಯಲ್ಲಿ, ನಮ್ಮ ಪಕ್ಕದ ರಾಜ್ಯದಲ್ಲೇ 32 ರೂಪಾಯಿ ಇರೋದು ಟನ್ನಿಗೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಹಾಕಿದಾಗ ಅದೊಂದು 10 ಪಟ್ಟು ಜಾಸ್ತಿ ಇದೆ ಇಲ್ಲಿ ಅಂತ. ಅದು ಒಂದು. ಎರಡನೇದು, ಅದನ್ನ DC ಗೆ ಅವರು ಆದೇಶ ಮಾಡಿದ್ದಾರೆ ಈ ವಾರದಲ್ಲಿ, ಅಂದ್ರೆ ಕಳೆದ ವಾರ KDP ಮೀಟಿಂಗ್ ಆಗಿರೋದು. ಈ ವಾರದಲ್ಲಿ ಅದನ್ನ ಮೈನಿಂಗ್ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿಬಿಟ್ಟು ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ. ನನ್ನ ರಿಕ್ವೆಸ್ಟ್ ಈಗ ಸುದ್ದಿ ಮಾಧ್ಯಮದೊಟ್ಟಿಗೆ ಇದನ್ನು ಫಾಲೋ ಅಪ್ ಮಾಡಿಬಿಟ್ಟು ನೀವು ಅದನ್ನ ಏನಾಯ್ತು ಅಂತ ಹೇಳುವಂತದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ. ಈಗ ಈ ವಾರದಲ್ಲಿ ಮೀಟಿಂಗ್ ಆಗ್ಬೇಕಿತ್ತು, ಅದು ಮೀಟಿಂಗ್ ಆಯ್ತಾ ಅಥವಾ ಅದ್ರ ಇದೇನು ಇಂಪ್ಯಾಕ್ಟ್ ಏನು ಅಂತ ಹೇಳ್ಕೊಂಡು ನೀವೊಂದು ಒಳ್ಳೆ ಇದು ಮಾಡಿದ್ದೀರಿ, ಆನ್ಲೈನ್ ಲೈವ್ ಕಾರ್ಯಕ್ರಮ. ಸೊ ಇದರಿಂದಾಗಿ ಏನಾದ್ರು ಜನಸಾಮಾನ್ಯರಿಗೆ ನಮ್ಮಂತವರಿಗೆ ಉಪಕಾರ ಆಗುತ್ತದ ಅಂತ ನೋಡುವ ಅಂತ ಹೇಳಿ. ಎಸ್, ಖಂಡಿತ ತಮ್ಮೆಲ್ಲ ಸಮಸ್ಯೆಗಳನ್ನ, ತಮ್ಮೆಲ್ಲ ನೋವುಗಳನ್ನ ಸಂಬಂಧಪಟ್ಟವರಿಗೆ ತಲುಪಿಸುವ ನೆಲೆಯಲ್ಲೇ ಮಾಡಿರುವಂತಹ ಪ್ರಯತ್ನಗಳು ಖಂಡಿತವಾಗ್ಲೂ ಅವರ ಗಮನಕ್ಕೆ ತರುವಂತಹ ಪ್ರಯತ್ನಗಳಾಗುತ್ತೆ ಅನ್ನುವಂಥದ್ದನ್ನ ನಾವು ಈ ಮೂಲಕ ಹೇಳ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಶಾಸಕರನ್ನ ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ನೇರ ಸಂಪರ್ಕದಲ್ಲಿ. ಸೊ ಅವರ ಸಂಪರ್ಕಕ್ಕೆ ಸಿಕ್ಕಿದಲ್ಲಿ ಎಲ್ಲ ವಿಚಾರಗಳನ್ನ ಅವರ ಮುಂದೆ, ಜೊತೆಗೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ದಾರೆ, ಅವರ ಜೊತೆಗೆ ಅವರ ಮೂಲಕವೂ ಒಂದಷ್ಟು ವಿಚಾರಗಳನ್ನ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಈ ಮೂಲಕ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಧರ್ಮಜ್ ಅವರೇ ತಮ್ಮ ಕರೆಗಾಗಿ. ಈಗ ನೆಕ್ಸ್ಟ್ ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ ಹಲೋ ಓಕೆ, ಎಸ್, ಆಲ್ಟರ್ನೇಟಿವ್ ಗಳ ಬಗ್ಗೆ ಒಂದಷ್ಟು ಅಂದ್ರೆ ಪ್ರಸ್ತಾಪ ಆಗಿತ್ತು. ಎಂಸ್ಯಾಂಡ್ ಹೊಯ್ಗೆ ಬದಲು ಎಂಸ್ಯಾಂಡ್, ಕಲ್ಲಿನ ಬದಲು ಹೊಲೋ ಬ್ಲಾಕ್ ಬಳಸಿ ಅನ್ನುವಂತ ವಿಚಾರಗಳು. ಈಗ ಮಡ್ ಬ್ಲಾಕ್ ಕೂಡ ಆಗ್ತದೆ. ಎಸ್, ಓಕೆ, ಅದರ ಪಾಸಿಬಿಲಿಟಿ ಅಂದ್ರೆ ನಮ್ಮ ಅಂದ್ರೆ ಇಲ್ಲಿ ಕಟ್ಟಡ ಕಟ್ಟುವ ಒಂದು ನಾವು ಕಟ್ಟುವ ವಿಧಾನ ಬೇರೆ, ಅಂದ್ರೆ ಪಿಲ್ಲರ್ ಅನ್ನ ಜಾಸ್ತಿ ಬಳಕೆ ಮಾಡೋದಿಲ್ಲ, ಬಹಳಷ್ಟು ವಿಚಾರಗಳು ಅದರ ಬಗ್ಗೆ ಇದೆ ಅನ್ನುವಂಥದ್ದು. ಸೊ ಹೇಗೆ ಕೆಂಪು ಕಲ್ಲಲ್ಲಿ ವಿದೌಟ್ ಪಿಲ್ಲರ್ ಕಟ್ಟಡ ಕಟ್ಟಲಿಕ್ಕೆ ಆಗ್ತದೆ ಅಲ್ವಾ? ಬಟ್ ನಮ್ಮ ಇದರಲ್ಲಿ ಈ ಮಡ್ ಬ್ಲಾಕ್ ಮತ್ತೆ ಇದುಂಟು ಏನು ಹೋಲೋ ಬ್ಲಾಕ್, ಸಾಲಿಡ್ ಬ್ಲಾಕ್,
ಮತ್ತೆ ಒಂದು ಲೈಟ್ ವೆಯ್ಟ್ ಬ್ಲಾಕ್ ಎಲ್ಲ ಬರ್ತದೆ ಈಗ. ತುಂಬಾ ಆಲ್ಟರ್ನೇಟಿವ್ ಉಂಟು. ಅದನ್ನೆಲ್ಲ ಯೂಸ್ ಮಾಡಿದ್ರೆ ಏನು ಗೊತ್ತಾ, ಕಾಲಮ್ಸ್ ರೈಸ್ ಮಾಡಬೇಕು ಫೌಂಡೇಶನ್ ಅಲ್ಲಿ, ಪುಟ್ಟಿಂಗ್ಸ್ ಎಲ್ಲ ಹಾಕಿ ಕಾಲಮ್ ರೈಸ್ ಮಾಡಿ ಅದಕ್ಕೆ ಇದನ್ನು ಯೂಸ್ ಮಾಡೋದು. ಮಾಡಿದ್ರೆ ಕಟ್ಟಡ ಕಟ್ಟಲಿಕ್ಕೆ ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಸ್ಯಾಂಡ್ ಯೂಸ್ ಮಾಡೋದು ಕಡಿಮೆ ಆಗ್ತದೆ, ಯಾಕಂತ ಹೇಳಿ ಅದು ಕ್ಲೀನ್ ಆಗಿರ್ತದೆ ನೋಡಿ. ಫ್ಲಾಶಿಂಗ್ ಮಾಡ್ಲಿಕ್ಕೆ ಸರ್ಫೇಸ್ ಎಲ್ಲ ಕ್ಲೀನ್ ಇದ್ದರಿಂದ ಅದು ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಕಾಸ್ಟ್ ನಮ್ಮವರ ಕೆಂಪು ಕಲರ್ ಡಿಪೆಂಡ್ ಆಗಿರೋದೇ ಕಾಸ್ಟಿಗೆ. ಯಾಕಂತ ಹೇಳಿದ್ರೆ ಇದು ನ್ಯಾಚುರಲಿ ಅವೈಲಬಿಲಿಟಿ, ಅದಾಗೆಲ್ಲ ಎಲ್ಲ ತಂದು ಪ್ರಾಡಕ್ಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಬರುದು. ಆದ್ರಿಂದ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆದ್ರೆ ಆಲ್ಟರ್ನೇಟಿವ್ ಇವತ್ತಲ್ಲ ನಾಳೆಗೆ ನಾವು ಕೇವಲ ಕೆಂಪು ಕಲ್ಲನ್ನೇ ಹೊಂದಿಕೊಂಡು ಇರ್ಲಿಕ್ಕೆ ಆಗುದು. ನಮ್ಮ ಕಾಲದಲ್ಲಿ ಆಗ್ಬಹುದು, ನೆಕ್ಸ್ಟ್ ಜನರೇಷನ್ಗೆ ಬೇರೆನೇ ಮೆಥಡ್ ಆಗ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಇಲ್ಲ, ಅವೈಲಬಿಲಿಟಿ ಭೂಮಿಯಲ್ಲಿ ಇಲ್ಲ ಈಗ. ಅದಕ್ಕೆ ಎಕ್ಸಾಂಪಲ್ ಇವರು ಸವಣೂರು ಮತ್ತೆ ಈ ಭಾಗದಲ್ಲಿ ಮೊದಲು ಕೆಂಪು ಕಲ್ಲ ಕ್ವಾರಿಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು, ಈಗ ಇಲ್ಲ. ಅದಕ್ಕೆ ಬೇಕಾದ ಪಕ್ಕದ ಕೇರಳದಲ್ಲಿ ಅಲ್ಲಿ ಬೇಕಾದಷ್ಟು ಅವೈಲಬಿಲಿಟಿ ಇದ್ದದ್ರಿಂದ ಅದನ್ನು ನಾವು ಇಲ್ಲಿ ತಂದು ಅವ್ರು ಮಾರ್ತಾ ಇದ್ರು. ಅದಕ್ಕೆ ಕೆಲವು ವಿತ್ ಪರ್ಮಿಟ್ ವಿದೌಟ್ ಪರ್ಮಿಟ್ ಎಲ್ಲ ಬರ್ತಿದೆ, ಆದ್ರಿಂದ ಸ್ವಲ್ಪ ರೇಟ್ ಕಡಿಮೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅವನಿಗೆ ಅದರಿಂದ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗಬೇಕು. ಯಾಕಂತೇಳಿ ಈಗ ಗಣಿ ಇಲಾಖೆಯವರು ಅದಕ್ಕೆ ಪರ್ಮಿಷನ್ ಮಾಡಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಇದೆಲ್ಲ ಸರಳೀಕರಣ ಮಾಡಿದ್ರೆ ಇನ್ನೊಬ್ಬ ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ತಯಾರಿ ಇರ್ತಾರೆ. ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅಧಿಕಾರಿಗಳಿರ್ಬೋದು ಯಾವುದೇ ಇರ್ಬೋದು, ಅದನ್ನು ಸರಳೀಕರಣ ಮಾಡ್ಲಿಕ್ಕೆ ಹೋಗುದಿಲ್ಲ, ಅಥವಾ ಅದಕ್ಕೆ ರಾಜಕೀಯ ಒತ್ತಡಗಳಿರ್ಬೋದು, ಏನೋ ಇರ್ಬೋದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾನು ಗಣಿ ಇಲಾಖೆ ವಿಷಯ ಹೇಳುವುದಾದ್ರೆ, ಈಗ ಗಣಿ ಇಲಾಖೆಯವರು ಒಂದು ಪರ್ಮಿಷನ್ ಮಾಡಲಿಕ್ಕೆ, ಒಂದು ಕಲ್ಲು ಕಡಿಯುವಂಥದ್ದು, ಕೆಂಪು ಕಲ್ಲು ತೆಗೆಯುವಂತ ವಿಷಯಕ್ಕೆ ಬಂದ್ರೆ ಏನೆಲ್ಲ ಪರ್ಮಿಷನ್ಗಳು ಬೇಕು, ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಒಂದು ಅವರು ಮಾಹಿತಿ ಕಾರ್ಯಕ್ರಮವನ್ನು ಮಾಡಬಹುದು. ಇವತ್ತು ನೀವು ಪರ್ಮಿಷನ್ ಕೊಡ್ತೇವೆ ಅಂತ ಹೇಳಿದ್ರೆ ಇದನ್ನು ಮಾಡುವವರಿಗೆ ಒಬ್ರು ನೋಡಿ, ಅವರು ಕಾಲರ್ ಹೇಳಿದ್ರು, ನಾನು ಕೂಡ ಅದಕ್ಕೆ ಒಂದು ಮಾಡ್ತಾ ಇದ್ದೇನೆ, ಮಾಡಬಹುದು, ನನಗೆ ಕೂಡ ಪರ್ಮಿಷನ್ ಮಾಡಿ ಏನಾದ್ರು ಮಾಡಬಹುದಾ ಅಂತ ಹೇಳುವಂಥದ್ದು ಕೂಡ ಹೇಳಿದ್ರು. ಆದ್ರಿಂದ ಇಂಥ ಇಲಾಖೆಗಳು ನನ್ನ ಮಟ್ಟಿಗೆ ಹೇಳುವುದಾದ್ರೆ ಇಂಥವರು ಒಂದು ಜನರಿಗೆ ತಿಳಿಸುವಂತ ಕೆಲಸ ಆಗಬೇಕು. ಒಂದು ದಿವಸ ಎಲ್ಲ ಯಾರು ಇಲ್ಲಿ ಕಾರ್ಮಿಕರಿದ್ದಾರೆ ಅಥವಾ ಗುತ್ತಿಗೆದಾರರಿದ್ದಾರೆ, ಇವರಿಗೊಂದು ಸರಿಯಾದ ಮಾಹಿತಿ ಕೊಡೋದು, ಇದನ್ನು ಕಾನೂನನ್ನು ಸರಳೀಕರಣ ಮಾಡಲಿಕ್ಕೆ ಏನೆಲ್ಲ ಬೇಕು ಅದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಇವರಿಗೆ ಸರಿಯಾದ ರೀತಿಯಲ್ಲಿ ಸರಬರಾಜು ಆಗಲಿಕ್ಕೆ ಅದು ಸಿಗುವಂಥ ರೀತಿಯಲ್ಲಿ ಬಡವರಿಗೆ ಇವತ್ತು ಯಾವುದೇ ವಿಷಯ ಮಾತಾಡಿದ್ರು ಕೂಡ, ಎಲ್ಲಿ ವಿಷಯವನ್ನು ಮಾತಾಡಿದ್ರು ಕೊನೆಯದಾಗಿ ಇದರಿಂದ ತೊಂದರೆ ಅನುಭವಿಸುವವರು ಬಡ ಕಾರ್ಮಿಕರು, ಬಡವರು ಎನ್ನುವಂಥದ್ದು ಮುಖ್ಯವಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಶ್ರೀಮಂತರಿಗೆ ಬರುವಂಥದ್ದು ಈಗ ಒಂದು ಇವರು ಹೇಳಿದ್ರು, ಅಥವಾ ಬೇರೆಯವರಿಗೆ ಕಲ್ಲು ಮಾಡ್ಬೋದು ಅಥವಾ ಸಿಮೆಂಟ್ ನಿಂದ ಉಪಯೋಗ ಮಾಡ್ಬೋದು ಅಂತ ಹೇಳುವಂಥದ್ದು, ಅದಕ್ಕೆ ಬೇಕಾಗುವಂತ ಖರ್ಚುಗಳು ಅದು ಒಬ್ಬ ಬಡ ಕಾರ್ಮಿಕ ಇರ್ಬೋದು, ಬಡವರು ಇರ್ಬೋದು, ಮನೆ ಕಟ್ಟಲಿಕ್ಕೆ ಆಗುವಾಗ ಅವನು ಲಕ್ಷಕ್ಕೆ ಮೇಲೆ ಸಣ್ಣ ಮೊತ್ತದಲ್ಲಿ ಕಟ್ಟಬೇಕಂತಿದ್ರೆ ಅದು ಸಾಧ್ಯ ಆಗುದಿಲ್ಲ. ಈಗ ಏನಂತೇಳಿ ಇವ್ರು ಹೇಳಿದಕ್ಕೆ ಒಂದೇ, ಈಗ ಒಬ್ಬ ಸಣ್ಣ ಪಾಪದವ ಅವ್ರು ಹೇಳಿದ್ರು 750 ಸ್ಕ್ವೇರ್ ಫೀಟ್, 750 ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ ಹಲೋ ಅಂತೇಳಿ ಹಲೋ ನಮಸ್ತೆ. ಹಲೋ ಕೇಳ್ತದಾ? ಕೇಳಿಸ್ತಾ ಇದೆ, ಮಾತಾಡಿ. ತಮ್ಮ ಹೆಸರು? ಅದೇ ಅವರು ಈಗ ಹೇಳಿದ್ರಲ್ಲ ಬಡ ಕಾರ್ಮಿಕರಿಗೆ, ಅದೊಂದು ಕರೆಕ್ಟ್ ಪಾಯಿಂಟ್. ಈಗ ಜಸ್ಟ್ ಸೆಕೆಂಡ್ ಅಲ್ಲಿ ಹೇಳಿದ್ರು. ಅದಂದ್ರೆ ಯಾಕಂದ್ರೆ ನಾವು ಸಹ ಮನೆ ಕಟ್ತಿದ್ದೇವೆ ಇಲ್ಲಿ ಪುತ್ತೂರಲ್ಲಿ. ನಮಗೆ ಕಲ್ಲು ಗಿಲ್ಲು ಹೊಯ್ಗೆಲ್ಲ ನನ್ನದು ಆಗಿದೆ, ಮನೆ ಆಗಿದೆ, ಆದ್ರೂ ಸ್ವಲ್ಪ ಕಷ್ಟ. ಅವ್ರಿಗೆ ಕೆಲಸ ಇಲ್ಲ. 15 ದಿವಸ ಆಯ್ತು ನನ್ನ ಹತ್ರ ಒಬ್ರು ಲಾಸ್ಟ್ಗೆ ದಮ್ಮಯ್ಯದಕ್ಕ ಯಾಕೆ ಅವರು ನನ್ನ ಹತ್ರ ಕೆಲಸ ನನ್ಗೆ ಹೇಗಾದ್ರೂ ಕೊಡಿ, ನಾನು ಎಂತಾದ್ರೂ ಮಾಡಿಕೊಂಡಿರ್ತೇನೆ, ಪೇಂಟಿನ ಒಟ್ಟಿಗೆ ಬೇಕಾದ್ರೆ ನಿಲ್ತೇನೆ, ನನ್ಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ. ಒಂದನೇದು. ಎರಡನೇದು, ಈ ಹೊಯ್ಗೆ ಮರಳು ನಿಲ್ಲಿಕ್ಕೆ ಕಾರಣ ನನ್ನ ಅನಿಸಿಕೆ ಹೇಳುದು, ಈ ಮಂಗಳೂರಲ್ಲಿ ಮಾಫಿಯಾ, ಹೊಯ್ಗೆ ಮಾಫಿಯಾ ಅಂತ ಒಂದು ಗ್ಯಾಸ್ ಉಂಟು. ನಂಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ನಾವು ಅದಕ್ಕೆ ಪ್ರೂಫ್ ಇಲ್ಲ, ಆದ್ರೂ ಹೇಳುದು. ಆ ಮರ್ಡರ್ ಎಲ್ಲ ಆಯ್ತಲ್ಲ, ಈಗ ಸದ್ಯಕ್ಕೆ ಒಂದು 5-6 ಮರ್ಡರ್ ಆಯ್ತು, ಅದನ್ನು ನಿಲ್ಲಿಸ್ಲಿಕ್ಕೆ ಬೇಕಾಗಿ ಸರ್ಕಾರ ನಿಲ್ಲಿಸಿದ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಹಲೋ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಕರೆಕ್ಟ್ ಅಲ್ಲ ನಾನು ಹೇಳುದು? ಹೀಗೆ ಅದನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ಮರಳು ಮಾಫಿಯಾ ನಡೀತಾ ಉಂಟು ಮಂಗಳೂರಲ್ಲಿ, ಬಂಟ್ವಾಳದಲ್ಲಿ, ಬೀಚ್ ರೋಡಲ್ಲಿ ಮರ್ಡರ್ ಆಗ್ತಾ ಉಂಟು. ಇದನ್ನು ನಿಲ್ಲಿಸಬೇಕಾದ್ರೆ ಇದು ಕೋಮು ಗಲಾಟೆ ಅಲ್ಲ, ಇದೊಂದು ಮರಳು ಮಾಫಿಯಾದೊಂದು ಗಲಾಟೆ ಅಂತ ಹೇಳಿ ಅವರು ನಿಲ್ಲಿಸ್ಲಿಕ್ಕೆ ನೋಡಿದ್ದು ಗವರ್ಮೆಂಟ್. ಅದಾಗಿರ್ಬೇಕು ನನ್ನ ಮೈನ್ ರೀಸನ್. ಈಗ ಒಂದು 2-3 ತಿಂಗಳಲ್ಲಿ ಸರಿ ಆಗ್ಬೋದು ಅಂತ ಎಲ್ಲರಿಗೊಂದು ಭರವಸೆ ಉಂಟು ಸರ್ಕಾರದ ಮೇಲೆ, ಸರಿ ಮಾಡ್ತಾರೆ, ಇದನ್ನೊಂದು ಚೆನ್ನಾಗಿ ಮಾಡಿಸ್ತಾರೆ ಅಂತೇಳಿ. ಪಾಪದವರಿಗೆ ಮಾತ್ರ ಕೆಲಸ ಇಲ್ಲ. ಎಷ್ಟು ಜನ ನನ್ನ ಸ್ವಂತ ಮನೆ ಕಟ್ತಿದ್ದೇನೆ, ಆಗಿದೆ, ನನ್ನದೊಂದು 90% 80% ಕೆಲಸ ಆಗಿದೆ. ಆದ್ರೆ ನನಗೆ ಕಲ್ಲು ಬೇಡ, ಆದ್ರೂ ಹೇಳುದು ಎಲ್ಲರೂ ನನ್ನ ಹತ್ರ ಎಷ್ಟು ಜನ ಹೇಳ್ತಾರೆ, ಕಲ್ಲಿಜ್ಜಂದ ಬೇಲೆಜ್ಜಿ ಮಾರೆ, ಕಲ್ಲಿಜ್ಜಂದ ಪೊಯ್ಯಜ್ಜಿ ಬೇಲೆಜ್ಜಿ ಮಾರೆ ಅಂತ ಹೇಳಿ.
ಇದಕ್ಕೆ ಒಂದು ಪರಿಷ್ಕಾರ ಅಂತ ಹೇಳಿದ್ರೆ ನನ್ನ ಅನಿಸಿಕೆ ಅದೇ ಆಗಿರ್ಬೋದು. ಆ ಮರ್ಡರ್ ಕೇಸ್ ಇಂಥದ್ದೆಲ್ಲ ನಡೆದ ಕಾರಣ ಸರ್ಕಾರ ಒಮ್ಮೆಗೆ ನಿಲ್ಲಿಸಿದ್ದು. ಏನಂತೀವಿ, ನಾನು ಹೇಳಿದ್ದು ತಪ್ಪುಂಟಾ? ಮತ್ತೆ ಅವರೊಬ್ರು ಹೇಳಿದ್ರು ಪಂಚಾಯತ್ ಅಲ್ಲಿ ಅಲ್ಲಿ ಇಲ್ಲಿ ನಮಗೆ ಇದು ಬೇಕು ಅಂತ, ಎಂತ ಈ ರೇಟಿಗೆ ಕೊಡ್ಬೇಕು, 4,000ಕ್ಕೆ 8,000ಕ್ಕೆ 12,000ಕ್ಕೆ ಅದೆಲ್ಲ ಕೊಡ್ಬೇಕು. ಅದು ಕರೆಕ್ಟ್, ಅವರು ಹೇಳುದು ಸಹ ಕರೆಕ್ಟೇ. ಅವರದ್ದೊಂದು ಪ್ರಪೋಸಲ್ ಗವರ್ಮೆಂಟ್ ಇರುವಂತದ್ದು ಕರೆಕ್ಟೇ. ಯಾಕಂದ್ರೆ ಹಾಗೆ ಬೇಕು, ಒಬ್ಬನಿಗೆ ಇಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟೇ ಕೊಡ್ಬೇಕು. ಅದು ಮಾಫಿಯಾದವರ ಕೈಯಿಂದ ಹೋಗ್ಬೇಕು, ಸರ್ಕಾರದ ಕೈಗೆ ಬರ್ಬೇಕು. ಏನ್ ಹೇಳ್ತೀರಿ ಸರ್? ಹಲೋ, ಸರ್ಕಾರ ಒಂದಷ್ಟು ನಿಯಮಗಳನ್ನ ರೂಪಿಸಿ ಸರ್ಕಾರದ ಹಿಡಿತಕ್ಕೆ ತಕೊಂಡು ಅದನ್ನ ಸರಿಪಡಿಸಬಹುದು ಅನ್ನುವಂಥದ್ದು ತಾವು ಹೇಳ್ತಾ ಇರುವಂತದ್ದು. ಎಸ್ ಥ್ಯಾಂಕ್ ಯು ಸೀತಾರಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ತಾವೊಂದು ಪ್ರಪೋಷನ್ ಅನ್ನು ಹೇಳ್ತಾ ಇದ್ರಿ. ಎಸ್ ನೋಡಿ, ಇವರು ಹೇಳಿದ ಒಂದು ಸತ್ಯ ಮಾತು ಯಾವ್ದಂತ ಹೇಳಿದ್ರೆ, ಸಣ್ಣ ಮನೆ 700 ಸ್ಕ್ವೇರ್ ಫೀಟ್ ಒಬ್ಬ ಕಟ್ತಾನೆ. ಫಾರ್ ಎಕ್ಸಾಂಪಲ್ ಒಬ್ಬ ಎಕ್ಸ್ ಕಟ್ಟುವಾಗ ಅವನಿಗೆ ಫೌಂಡೇಶನ್ಗೆ ಇದೇ ಕೆಂಪು ಕಲ್ಲು ಯೂಸ್ ಮಾಡ್ತಾನೆ, ಕಾಸ್ಟ್ ಕಡಿಮೆ ಆಗ್ತದೆ. ಪುನಃ ಗೋಡೆಗೆ ಅದನ್ನು ಯೂಸ್ ಮಾಡ್ತಾನೆ, ಪಿಲ್ಲರ್ ಇಲ್ಲ. ಹೀಗೆಲ್ಲ ಮಾಡುವಾಗ ಅಂಥವರಿಗೆ ಈ ಕೆಂಪು ಕಲ್ಲು ಮರಳೆಲ್ಲ ಈಸಿಯ ಅವೈಲಬಿಲಿಟೀಸ್ ಸಿಕ್ಕಿದ್ರೆ ಅವರಿಗೆ ಭಾರಿ ಒಳ್ಳೆಯದಾಗ್ತದೆ. ಅದೇ ಇವರು ಹೇಳಿದ್ರು ಬಿಲ್ಡರ್ಗಳು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾರೆ, ಬಿಲ್ಡಿಂಗ್ ಇದಕ್ಕೆ ಲೇಔಟ್ ಎಲ್ಲ ಮಾಡೋರಿಗೆ ಅವರಿಗೆ ಉಂಟಲ್ಲ ಅದು ಈಸಿ. ಯಾವುದು ಪಿಲ್ಲರ್ ಹಾಕಿ ಇದು ಮಾಡಿದ್ರೆ, ಯಾವುದು ಹಾಲೋ ಬ್ಲಾಕ್, ಸಾಲಿಡ್ ಬ್ಲಾಕ್, ಮತ್ತೆ ಆ ಲೋ ವೆಯ್ಟ್ ಇದು ಬರ್ತದೆ, ಮತ್ತೆ ಮಡ್ ಬ್ಲಾಕ್ ಎಲ್ಲ ಯೂಸ್ ಮಾಡಿ ಕಟ್ಬಹುದು. ಯಾಕಂದ್ರೆ ಮನೆಗೇನಾಗಲ್ಲ, ಪಿಲ್ಲರ್ಸ್ ಉಂಟು, ಎಲ್ಲ ಮೇಲ್ಗಡೆ ಎಷ್ಟು ಅಂತ ಕಟ್ಬಹುದು. ಆದ್ರೆ ಕಟ್ಟಕಡೆ ವ್ಯಕ್ತಿ ಸಮಾಜದ ಒಬ್ಬ ಪಾಪದ ಒಂದು ಮನೆ ಕಟ್ಟಬೇಕಂತ ಹೇಳಿದ್ರೆ ಕೆಂಪು ಕಲ್ಲು ಎಸೆನ್ಷಿಯಲ್. ಈಗ ಮೊದಲು ಮಣ್ಣಿನ ಗೋಡೆ ಕಟ್ತಿದ್ರು, ಅದೆಲ್ಲ ಈಗ ನಿಂತಿದೆ. ಅದು ಆಕ್ಚುಲಿ ಹೇಳುದಾದ್ರೆ ಲ್ಯಾಟ್ರಿನ್ ನಿಂದ ಅದು ಗಟ್ಟಿತ್ತು ಒಂದು ಕಾಲದಲ್ಲಿ, ಅಷ್ಟು ಚೆನ್ನಾಗಿ ಕಟ್ತಿದ್ರಂತೆ, ನಾವು ಕೇಳಿದ್ದೇವೆ ಅದನ್ನು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಹೋಗಿ ನಮಗೆ ಲ್ಯಾಟ್ರಿನ್ ಕಲ್ಲು ಇಲ್ಲ ಅಂತ ಹೇಳುವಾಗ ಅವನು ಪಾಪ ಹೆಲ್ಪ್ಲೆಸ್, ಏನ್ ಮಾಡೋದು ಅವ್ನಿಗೆ ಗೊತ್ತಾಗಲ್ಲ. ಜೊತೆಗೆ ಅದನ್ನು ಅವಲಂಬಿಸಿದ ಲೋಕಲಿ ಅವೈಲಬಿಲಿಟಿ ಲೇಬರ್ಸ್ ಯಾರಿದ್ದಾರೆ ಅವರಿಗೂ ಸಮಸ್ಯೆ. ಯಾಕೆ ಅವರು ಹೊರಗಡೆಯಲ್ಲಿ ಹೋಗಲ್ಲ. ಈಗ ನಮಗೆ ನಾರ್ತ್ ಇಂಡಿಯನ್ಸ್ ಎಲ್ಲ ಬರ್ತಾರೆ ಲೇಬರ್ಸ್, ಯಾಕೆ ಅಲ್ಲಿ ಅವರಿಗೆ ಏನು ಇಲ್ಲ, ತಿನ್ಲಿಕ್ಕಿಲ್ಲ. ಇದು ಅವರಿಗೆ ದುಬೈ ತರ ಆಗಿದೆ. ಎಲ್ಲಿ ನಮ್ಮ ದಕ್ಷಿಣ ಕನ್ನಡ ಕೆಲಸ ಬೇಕಾದ ಆದಾಯ ಆಗ್ತದೆ. ಅದೇ ದೃಷ್ಟಿಯಲ್ಲಿ ಬರುದಲ್ಲದೆ ಬೇರೆ ಏನಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಬಯಲ್ಸೀಮೆಯವರು ಮೇಲ್ಗಡೆ ಅಲ್ಲಿ ಅವರು ಇಲ್ಲಿ ಬರೋದು ಯಾಕೆಂತ ಹೇಳಿ, ಅಲ್ಲಿ ಈ ವರ್ಷ ಮಳೆ ಉಂಟು, ಇಲ್ಲದ ಜಾಗವೇ ಇಲ್ಲ. ಬಟ್ ಮಳೆ ಇಲ್ಲದಾಗ ಅವರಿಗೆ ಬೇಸರ ಉತ್ತಮ ಒಂದು ವೇತನ ಅಥವಾ ಸಂಬಳ ಸಿಗ್ತದೆ. ಅದನ್ನು ಉಳಿಸಿ ಈ ಅಲ್ಲಿ ಮಳೆ ಬರುವಾಗ ಹೋಗಿ ಅಲ್ಲಿ ಅವ್ರದ್ದು ಜಮೀನು, ಎಲ್ರಿಗೂ ಜಮೀನು ಇರ್ತದೆ, ಆ ಜಮೀನಲ್ಲಿ ಕೃಷಿ ಮಾಡ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದೊಂದು ವಿಚಿತ್ರ ಏರಿಯಾ ನಮ್ದು. ಇನ್ನು ನಮ್ಮ ಇಲ್ಲಿಯ ಕಾರ್ಮಿಕರು ಮೇಲ್ಗಡೆಗೆ ಹೋಗುವಂತ ಪರಿಸ್ಥಿತಿ ಬರ್ತದ ಅಂತ ಹೇಳುವಂತದ್ದು ಇವತ್ತು ಇರುವಂತ, ಇಲ್ಲಿ ಕೆಲಸ ಇಲ್ಲ, ಏನ್ ಮಾಡುದು ಅಂತ ಹೇಳುವಂತ ಪರಿಸ್ಥಿತಿ ಬರ್ತಾ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಸಮತೋಲನ ಮಾಡಬೇಕಾದ್ರೆ ಕಾನೂನಿನ ಒಂದು ಕಟ್ಟುಕಟ್ಲೆಯಲ್ಲಿ ಇದು ಬರಬೇಕು. ಈಗ ಅವರು ಹೇಳಿದ್ರು ಸ್ಯಾಂಡ್ ಅನ್ನು ಒಂದೇ ಕಡೆ ಹಾಕಿ ಸರ್ಕಾರದಿಂದಲೇ ಸಪ್ಲೈ ಮಾಡಬೇಕು. ಬೇಕಾದ್ರೆ ನನಗೆ 4 ಟನ್ ಬೇಕಾದ್ರೆ 4 ಟನ್, 2 ಟನ್ ಬೇಕಾದ್ರೆ 2 ಟನ್, ಹಾಗೆ ಅವರವರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಮಾಡಿಕೊಂಡು ತರಿಸಿಕೊಳ್ಳುವಂತ ವ್ಯವಸ್ಥೆ. ಆದ್ರೂ ಅದಕ್ಕೆ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರಬಹುದು. ಅದಕ್ಕೆ ಅಲ್ಲಿಂದ ಸ್ಟೋರೇಜ್ ಯಾರ್ಡ್, ಅದಕ್ಕೆ ವಾಚ್ಮ್ಯಾನ್, ಅದಕ್ಕೆ ವೇಯಿಂಗ್ ಸ್ಕೇಲ್ ಎಲ್ಲ ಮಾಡುವಾಗ. ಆದರೆ ಈಗ ಏನಿತ್ತು, ಒಂದು ಸ್ವಲ್ಪ ಕಡಿಮೆಯಲ್ಲಿ 12,000 7,000ಕ್ಕೆಲ್ಲ ಮರಳು ಸಿಗ್ತಿತ್ತು. ಈಗ ಅದು 22,000 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡಬಲ್. ಅದು ಜನಗಳೇ ಅಂದ್ರೆ ಇಲ್ಲಿ ಡಬಲ್ ಆಗ್ಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ಬಡವನಿಗೂ ಒಬ್ಬ ದೊಡ್ಡ ಕಟ್ಟಡ ಕಟ್ಟುವಂತ ಒಬ್ಬ ಬಿಲ್ಡರ್ ಇರ್ಬೋದು, ಇವರಿಗೂ ಸಮಾನವಾಗಿ ಹಂಚಿಕೆ ಆಗ್ತಾ ಇದೆ ದರ. ಅಂದ್ರೆ ಇದು ವಾಣಿಜ್ಯ ಉದ್ದೇಶಕ್ಕೆ ಮಾಡುವಂಥದ್ದು, ಇವನು ವಾಸಕ್ಕೆ ಬೇಕಾಗಿ ಮಾಡುವಂಥದ್ದು. ಅಂದ್ರೆ ಇವನು ಬರಡಾಗ್ತಿದ್ದಾನೆ. ಯಾರು ಒಬ್ಬ ಸಾಮಾನ್ಯ ಒಬ್ಬ ಮನೆ ಯಾರು ಕಟ್ತಾ ಇದ್ದಾನೆ, ಅವನು ಬರಡಾಗ್ತಿದ್ದಾನೆ. ಇವತ್ತು ವಾಣಿಜ್ಯ ಉದ್ದೇಶಕ್ಕೆ ಕಟ್ಟಿದವರು ಏನ್ ಮಾಡ್ತಾರೆ, ಅದಕ್ಕೆ ಈಗ 22,000 ರೂಪಾಯಿ ಹೊಯ್ಗೆ ಅಥವಾ ಮರಳಿಗೆ ಬಂದ್ರೆ ಅದಕ್ಕೆ ಬೇಕಾಗುವಂತ ಅವರು ದರವನ್ನು ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಬೇಕಾಗುವಂತ ದರ ಫಿಕ್ಸ್ ಮಾಡಿ ಅದಕ್ಕೆ ಅವನು ಮಾರಾಟ ಮಾಡುವಂಥದ್ದು ಅಥವಾ ಬಾಡಿ ಕೊಡುವಂಥದ್ದು ಏನು ಬೇಕಾದರೂ ಅದಕ್ಕೆ ಮಾಡ್ತಾರೆ. ಆದರೆ ಒಬ್ಬ ಬಡವ ಸಾಮಾನ್ಯ ವರ್ಗದ ಜನ ಅವರು ಏನು ಮಾಡಬೇಕು, ಅದಕ್ಕೆ ಬೇಕಾಗಿ ಇದು ಸರಳೀಕರಣ ಮಾಡಬೇಕು. ಇದು ಆಯಾ ತಾಲೂಕು ಕೇಂದ್ರದಲ್ಲಿ ಸಿಗುವಂತೆ ಆಗಬೇಕು. ಸಾಮಾನ್ಯ ಜನರು ಅದನ್ನು ಯಾಕೆ ಪ್ರಕೃತಿದತ್ತವಾಗಿ ಸಿಗುವಂಥದ್ದು, ಸರ್ಕಾರಕ್ಕೆ ಯಾವುದೇ ಇದರಲ್ಲಿ ಹೊರೆ ಇಲ್ಲ, ನೇರವಾಗಿ ಇದನ್ನು ಕೊಡುವಂಥದ್ದು. ಈಗ ಕೆಲವರೆಲ್ಲ ಹೇಳಿದ್ರು, ಈಗ ಹೊಯ್ಗೆ ಯಾಕೆ ತೆಗಿಬಾರ್ದು ಅಂತ ಹೇಳುವಂಥದ್ದು.
ನಾವೇ ಈಗ ನಾವು ಸಣ್ಣದಿರುವಾಗ ನಾವು ತೋಟಿನಿಂದ ಹೊಯ್ಗೆ ತಂದು ನಮ್ಮ ಮನೆ ಕಟ್ಟಿದಂತೂ ನಮ್ಮ ಈಗ ಏನು ಅಂತ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಕಾಲರ್ ಹೇಳಿದ್ರು ನೋಡಿ, ನೀವು ನೋಡಿರ್ಬೋದು, ಚೀಲದಲ್ಲಿ ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ ಇವತ್ತು ಪರಿಸ್ಥಿತಿ ಅಂತ ಹೇಳಿ. ನಿಮ್ಮ ಪಕ್ಕದಲ್ಲಿ ತೋಡಿದ್ರೆ ಅದನ್ನು ತೆಗಿಲಿಕ್ಕೆ ಗೊತ್ತಿಲ್ಲ. ಓಕೆ, ಅಂಥದ್ದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಎಸ್, ನಾ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ದೇವೆ. ಸೊ ಈಗ ಲಾಸ್ಟ್ ಕಾಲ್ ಅನ್ನ ನಾವು ರಿಸೀವ್ ಮಾಡ್ತಾ ಇದ್ದೇವೆ. ಹಲೋ ಹಲೋ, ನಮಸ್ತೆ. ಪುತ್ತೂರಿಂದ ಮಾತಾಡೋದು. ಎಸ್, ತಮ್ಮ ಹೆಸರು? ನಾನೀಗ ಅಮರ್ನಾಥ್ ಅಂತ ಹೇಳಿ. ಎಸ್, ಹೇಳಿ. ನಾನು ಎಲ್ಲ ಚರ್ಚೆ ಕೇಳಿಸ್ಕೊಂಡೆ ಈಗ. ಓಕೆ. ಆದ್ರೆ ಮೊನ್ನೆ ಇತ್ತೀಚೆಗೆ ಒಂದು ಮರ್ಡರ್ ಆದಾಗ ಸತ್ಯಶೋಧನಾ ಸಮಿತಿ ಅಂತ ಮಂಗಳೂರಿಗೆ ಬಂದಿತ್ತು. ಕಿಮ್ಮಣಿ ರತ್ನಾಕರ್ ಪ್ರಮುಖ ನಾಯಕರೆಲ್ಲ ಇದ್ರು. ಅವಾಗ ಸಜೆಷನ್ ಕೇಳಿದ್ರು. ಅವಾಗ ನಾನು ಹೇಳಿದೆ, ಒಂದು ನೀವು ದಂಧೆ ನಿಲ್ಲಿಸ್ಬೇಕು ಅಂತ ಹೇಳಿದೆ. ಈ ಮರ್ಡರ್ ಆಗೋದಕ್ಕೆ ಮುಖ್ಯ ಕಾರಣ ದಂಧೆ ನಿಲ್ಲಿಸ್ಬೇಕು. ಸುಲಭದಲ್ಲಿ ಹುಡುಗರಿಗೆ ಕೈಗೆ ದುಡ್ಡು ಸಿಗ್ತಾ ಉಂಟು ಅಂತ. ಅವರ ನೆಕ್ಸ್ಟ್ ಕ್ವಶನ್, ನೀವು ಹೊಯ್ಗೆಯನ್ನು ನಿಲ್ಲಿಸ್ಬೇಕಾ, ಮರಳ ನಿಲ್ಲಿಸ್ಬೇಕಾ ಅಂತ ಹೇಳುದ ಅಂತ. ನಾನು ಹೇಳಿದೆ, ವ್ಯಾಪಾರ ನಿಲ್ಲಿಸ್ಕು ಅಂತ ಹೇಳುದಲ್ಲ, ನಾನು ದಂಧೆ ನಿಲ್ಲಿಸಿ ಅಂತ. ವ್ಯಾಪಾರಕ್ಕೂ ದಂಧೆಗೂ ತುಂಬಾ ವ್ಯತ್ಯಾಸ ಇದೆ ನೋಡಿ. ಇವಾಗ ಇದೇ ವ್ಯಾಪಾರಿಗಳು ಮೊದ್ಲು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಹೊರ ಊರಿನವರಿಗೆ, ಬೆಂಗಳೂರಿಗೆ, ಕೇರಳಕ್ಕೆ ಡಿಮಾಂಡ್ ಜಾಸ್ತಿ ಆದಾಗ ನಮ್ಮ ಊರಿನವರಿಗೆ ಹೊಯ್ಗೆ ಕೊಡ್ಲಿಲ್ಲ ಇವರು. ಅವಾಗ ಯಾರು ಮಾತಾಡ್ಲಿಲ್ಲ. ಟೆನ್ವೀಲಲ್ಲಿ ಹೋಗ್ತಾ ಇತ್ತು, ಅವಾಗ ಯಾರು ಮಾತಾಡಿದ್ರು? ಯಾರು ಮಾತಾಡ್ಲಿಲ್ಲ. ಮತ್ತೆ ಇದು ಈ ಹೊತ್ತಲ್ಲಿ ಹೊಯ್ಗೆ ನಿಲ್ಲಿಸುದು, ಕಲ್ಲು ಪ್ರತಿ ವರ್ಷ ನಿಲ್ಲಿಸ್ತಾರೆ ಎಲ್ಲ ಹೌದು. ಅರೆ ಇಲ್ಲಿಗಲ್ ಆಗಿ ಈ ಸರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳುವಂತದ್ದು ಈಗ ಎದ್ದು ಕಾಣ್ತಾ ಇರೋದು. ಅಂದ್ರೆ ಸ್ಟಾಕ್ ಇಟ್ಟು ಮಾರುವಂತದ್ದು, ಈ ತರದೆಲ್ಲ ಈ ಸರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹಾಗೆ ನಮಗೆ ಕಷ್ಟ ಆಗ್ತಾ ಉಂಟು. ಜನರಿಗೆ ಕಷ್ಟ ಆಗೋದು ನಾವು ಒಪ್ಪಿಕೊಳ್ತೇವೆ. ಅದೇ ಇದು ನಮಗೆ ಕೈಗೆ ಸಿಗ್ತಾ ಇರುವಾಗ ಬೇಕಾಬಿಟ್ಟಿ ದರಕ್ಕೆ ಇದೇ ವ್ಯಾಪಾರಿಗಳು ಮಾರ್ತಾ ಇದ್ರು ಜನರಿಗೆ. ಅವಾಗ ಅವರಿಗೆ ಜನರ ಕಷ್ಟ ಗೊತ್ತಾಗ್ಲಿಲ್ಲ ಅವರಿಗೆ. ಈಗ ಅವರಿಗೆ ಕಷ್ಟ ಆಗುವಾಗ್ಲೇ ಗೊತ್ತಾಗುದಲ್ಲ ಎಷ್ಟು ಕಷ್ಟ ಉಂಟು ಅಂತ ಹೇಳಿ. ಕಲ್ಲಿರ್ಬೋದು, ಹೊಯ್ಗೆ ಇರ್ಬೋದು, 15,000 20,000ಕ್ಕೆ ಯಾಕೆ ಮಾರ್ಬೇಕು ಅವರು? ನೈಸರ್ಗಿಕವಾಗಿ ಸಿಗುವಂತದ್ದಲ್ಲ. ಗವರ್ಮೆಂಟ್ ಕೂಡ ಅಷ್ಟೇ ನಾನು ಹೇಳುದು, ಗವರ್ಮೆಂಟ್ ಯಾಕೆ ಪ್ರೈವೇಟೈಸೇಷನ್ ಮಾಡ್ಬೇಕು? ಒಂದೊಂದಕ್ಕೆ ಅಲ್ಲಿ ಜಾಬ್ ಕ್ರಿಯೇಟ್ ಮಾಡ್ಲಿ, ಅವ್ರು ಕೊಡ್ಲಿ, ಕಂಪ್ಯೂಟರ್ ಇಟ್ಟು ಕೂರಿಸ್ಲಿ. ಗವರ್ಮೆಂಟ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಕದ್ದು ಮಾರಿ ಅಂತ ಯಾರು ಹೇಳುದು? ಇಂಡೈರೆಕ್ಟ್ ಆಗಿ ಅವರೇ ಹೇಳುದಲ್ಲ ಇದು. ಒಂದು ಲಾರಿಗೆ ದಿನಕ್ಕೆ 1 ಪರ್ಮಿಟ್ ಅಂತ ಹೇಳಿದ್ರು. ಅವನು ಲೋನ್ ಕಟ್ಟುದ, ಡ್ರೈವರ್ ಸಂಬಳ ಕೊಡುದ, ಟೈರ್ ಹಾಕುದ, ಇನ್ಸೂರೆನ್ಸ್ ಕಟ್ಟುದ. ಅವನೇನ್ ಮಾಡ್ತಾನೆ? 3 ಲೋಡ್ ಕದ್ದು ಮಾರ್ತಾನೆ. ಕದ್ದು ಮಾರ್ಲಿಕ್ಕೆ ಯಾರು ಅದಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಆದ್ರೆ? ಅಧಿಕಾರಿಗಳೆಲ್ಲ, ಕಾನೂನು ಮಾಡಿದವರೆಲ್ಲ ಅದನ್ನು ಕೊಡ್ಲಿ ಅವರಿಗೆ. ದಿನಕ್ಕೆ 3 ರೂಟ್ ತಪ್ಪಿ ಹೋದ್ರೆ ನೀವು ಸೀಸ್ ಮಾಡಿ ಗಾಡಿ, ರೂಟ್ ಹಾಕಿ ಕೊಡಿ ನೀವು. ಅದು ಮಾಡುದಿಲ್ಲ. ನಾವು ಕಾನೂನು ಮಾಡ್ತೇವೆ, ಅಲ್ಲಿ ಏನಾದ್ರು ಒಂದು ಕದ್ದು ಮಾರುವಂತದ್ದು ಪ್ರೆಷರ್ ಹಾಕುವಂತ ಕಾನೂನು ಇಡುದು. ಕಾನೂನು ಮಾಡಿ ಅವನು ಕದ್ದು ಮಾರ್ಲೇಬೇಕು, ಇವರಿಗೆ ಲಂಚ ಕೊಡ್ಲೇಬೇಕು. ಪುತ್ತೂರಿಗೆ ಬರುವಂತ ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ, ಲಾರಿಯವರು. ಅವ್ರು ಹೇಳ್ತಾರೆ ಎಲ್ಲಾ ಕಡೆ ನಾವು ಕೊಟ್ಟುಕೊಂಡೇ ಬರ್ಬೇಕು ಅಂತ. ಅದು ಯಾರಿಗೆ ಹೊರೆ ಆಗುದು? ಎಂಡ್ ಯೂಸರಿಗೆ, ಲಾಸ್ಟಿಗೆ ಫೈನಲ್ ಆಗಿ. ಎಂಡ್ ಯೂಸರ್ ಅದನ್ನ ಯಾರ ಹತ್ರ ಹೇಳುದು ಇವಾಗ? ಎಂಡ್ ಯೂಸರ್ ಕೂಡ ಕಷ್ಟಪಟ್ಟೇ ಮನೆ ಕಟ್ಟುದು. ಈ ಸಂಬಳಕ್ಕೆ ಹೋಗೋ ಕೆಲಸಗಾರ ಎಷ್ಟು ಕಷ್ಟದಲ್ಲಿ ಇದ್ದಾನ, ಅಷ್ಟೇ ಕಷ್ಟಪಟ್ಟು ಎಂಡ್ ಯೂಸರ್ ಕೂಡ ಮನೆ ಕಟ್ಟುದು. ಅವನು ಕೂಡ ಕಷ್ಟಪಟ್ಟ ದುಡ್ಡನ್ನೇ ಅಲ್ಲ ಅವನಿಗೆ ಸಂಬಳ ಕೊಡುದು. ಕರೆಕ್ಟಾ? ಓಕೆ 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 ಎಸ್, ಥ್ಯಾಂಕ್ ಯು ಅಮರ್ನಾಥ್ ಅವರೇ, ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಒಂದಷ್ಟು ವಿಚಾರಗಳನ್ನು ಅವರು ಕೂಡ ಹಂಚಿಕೊಂಡಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಹುಶಃ ತಾವು ವಿವಿಧ ವರ್ಗಗಳ ಪ್ರತಿನಿಧಿಗಳಾಗಿ ಇಲ್ಲಿ ಕುಳಿತುಕೊಂಡಿದ್ದೀರಿ. ತಾವು ಕೂಡ ತಮ್ಮ ವಿಚಾರಗಳನ್ನು ಶಾಸಕರ ಜೊತೆಗೆ ಹಂಚಿಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ. ಸರ್ ನಮಸ್ತೆ. ಹೇಳಿ ಹೇಳಿ ಸರ್, ಮರಳು ಮತ್ತು ಕೆಂಪು ಕಲ್ಲು ಸಮಸ್ಯೆ ತಮಗೂ ಕೂಡ ಗೊತ್ತಿದೆ. ತಾವು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಸಭೆಗಳಲ್ಲೂ ಕೂಡ ವಿಚಾರಗಳು ಪ್ರಸ್ತಾಪ ಆಗಿದೆ. ಅನೇಕರು ತಮ್ಮ ಬಳಿಗೆ ಬಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಸೊ ನಮ್ಮ ಜೊತೆಗೆ ಈಗ PWD ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ನಾಯಕ್ ಅವರು, ಅದೇ ರೀತಿ ನವ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ಸಲಹೆಗಾರರಾಗಿರುವಂತಹ ಜಯರಾಮ್ ಕುಲಾಲ್ ಅವರಿದ್ದಾರೆ ಈಗ ಸ್ಟುಡಿಯೋದಲ್ಲಿ ಪ್ರತಿನಿಧಿಗಳಾಗಿ. ಅಂದ್ರೆ ಸಮಸ್ಯೆಗಳಿಗೆ ತುತ್ತಾದಂಥವರ ಪ್ರತಿನಿಧಿಗಳಾಗಿ ನಮ್ಮ ಸ್ಟುಡಿಯೋದಲ್ಲಿ ಭಾಗವಹಿಸಿರುವಂತದ್ದು. ಒಂದಷ್ಟು ವಿಚಾರಗಳನ್ನ ತಮ್ಮ ಜೊತೆಗೆ ಇವರು ಕೂಡ ಹಂಚಿಕೊಳ್ತಾರೆ. ಹೇಳಿ ಸರ್. ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ನಮ್ಮ ಆ ಪ್ರತಿನಿಧಿಗಳು ಏನಂತಾರೆ ಮರಳು ಮತ್ತೆ ಕೆಂಪು ಕಲ್ಲಿನ ಬಗ್ಗೆ? ಅವರಿಗೆ ಮಾತಾಡ್ತಾರೆ ತಮ್ಮ ಜೊತೆಗೆ. ಎಸ್, ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ. ನಮ್ಮ
ಗುತ್ತಿಗೆದಾರರ ಸಮಸ್ಯೆ ಏನಂತ ಹೇಳಿದರೆ ನಮಗೆ ಕೆಂಪು ಕಲ್ಲು ಅದೇ ರೀತಿ ಮರಳು ಎಲ್ಲ ಈಗ ಸಿಕ್ಕುವುದು ಕಡಿಮೆ ಆಗಿದೆ. ಆದ್ದರಿಂದ ಜನಗಳಿಗೆ ಅದನ್ನು ಇನ್ ಟೈಮ್ ನಮ್ಮ ಏನು ಟೆಂಡರ್ ಪೀರಿಯಡ್ ಉಂಟು ಆ ಟೈಮಲ್ಲಿ ನಮಗೆ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಮರಳು ಮತ್ತು ಕೆಂಪು ಕಲ್ಲೇ ಕಾರಣ. ಏನಂತ ಹೇಳಿದರೆ ಮೊದಲು ನಮಗೆ ಬೇಕಾದಷ್ಟು ಸಪ್ಲೈ ಆಗ್ತಿತ್ತು, ಈಗ ಅದು ಲಿಮಿಟ್ ಆಗಿದೆ ಮತ್ತು ರೇಟ್ ಕೂಡ 1 to 2 ಆಗಿದೆ. ಈ ಸಮಸ್ಯೆಯಿಂದಾಗಿ ನಮ್ಮ ಕಾಂಟ್ರಾಕ್ಟರ್ಗಳು ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ ಟೈಮ್ ಕೆಲಸ ಮಾಡಿಕೊಡ್ಲಿಕ್ಕಾಗಲ್ಲ, ಡಿಪಾರ್ಟ್ಮೆಂಟಿಂದ ಪೆನಲ್ಟಿ ಕ್ಲಾಸ್ ಅಪ್ಲೈ ಆಗ್ತದೆ. ಇಂಥದ್ದೆಲ್ಲ ಬರೋದಕ್ಕೆ ಕಾರಣ ಇದೆಲ್ಲ ಆಗಿದೆ ಅಂತೇಳಿ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಆಯ್ತು ನೋಡಿ, ನಮ್ಮ ಸುದ್ದಿ ಅವರಿಗೆ ನಾನು ಹೇಳುದು, ಇನ್ನೊಬ್ರು ಇದ್ದಾರೆ, ಅವ್ರೇನಾದ್ರೂ ಹೇಳ್ಲಿಕ್ಕಿದ್ಯಾ? ಸರ್ ನಮಸ್ತೆ. ನಮಸ್ತೆ, ಹೇಳಿ. ಮನವಿ ಕೊಟ್ಟಿದ್ದೇವೆ ಮೊನ್ನೆ ನಿಮಗೆ. ಇಲ್ಲಿ ನಾವಿವತ್ತು ಸ್ಟುಡಿಯೋದಲ್ಲಿ ಏನು ಅಂತ ಹೇಳಿದರೆ ಎಲ್ಲ ಕಾರ್ಮಿಕರು ಇವತ್ತು ಕೂಲಿ ಕಾರ್ಮಿಕರು ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ಮಾಡುವವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಫೋನ್ ಮೂಲಕ. ಅವರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಕೆಲಸ ಇಲ್ಲದೆ ನಮಗೆ ಊಟಕ್ಕೆ ಇಲ್ಲದ ಗತಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯ. ಇವತ್ತು ಹೊಯ್ಗೆ ಇವತ್ತು 22,000 ರೂಪಾಯಿ ಕೊಟ್ಟರೆ ಸಿಗ್ತದೆ ಅಂತ ಹೇಳುವಂಥದ್ದು ಒಂದು. ಸಾಮಾನ್ಯ ಜನರಿಗೆ ಇವತ್ತು ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೆಂಪುಗಲ್ಲಿಗೆ 55 ರೂಪಾಯಿವರೆಗೆ ಆಗಿದೆ. ಇವತ್ತು ಜಿಲ್ಲಾಡಳಿತದಿಂದ ಅಥವಾ ತಾಲೂಕು ಕೇಂದ್ರದಲ್ಲಿ ಇವತ್ತು ನಾನು ಮಾಧ್ಯಮದ ಮೂಲಕ ಹೇಳಿದ್ದೇನೆ, ಇದು ತಾಲೂಕು ಕೇಂದ್ರದ ಆಯಾ ತಾಲೂಕು ಕೇಂದ್ರದಿಂದ ಇದು ಈ ಮರಳು ಸಿಗುವ ರೀತಿಯಲ್ಲಿ ವ್ಯವಸ್ಥೆಗಳಾಗಬೇಕು. ಬಡವರಿಗೆ ನೇರವಾಗಿ ತಲುಪುವಂಥ ವ್ಯವಸ್ಥೆಗಳು ಸರ್ಕಾರದ ವತಿಯಿಂದಲೇ ಆಗಬೇಕು ಅಂತ ಹೇಳುವಂಥದ್ದು ಒಂದು ವಿಚಾರ. ಇನ್ನೊಂದು ಹೇಳಿದರೆ, ಇದಕ್ಕೆ ಆದಷ್ಟು ಶೀಘ್ರದ ಇದಕ್ಕೆ ಪರಿಹಾರವನ್ನು ತಮ್ಮ ಮೂಲಕ ಸರ್ಕಾರದಲ್ಲಿ ಮಾತುಕತೆ ನಡೆಸಿ ಇಲ್ಲಿ ಎಲ್ಲ ವ್ಯಾಪಾರಿಗಳಿಗೆ, ರಿಕ್ಷಾ ಚಾಲಕರಿಗೆ ಎಲ್ರಿಗೂ ಇದರಿಂದ ತೊಂದರೆ ಆಗಿದೆ. ವ್ಯಾಪಾರ ಕಡಿಮೆ ಆಗಿದೆ, ರಿಕ್ಷಾದವರಿಗೆ ಬಾಡಿಗೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಎಲ್ಲ ಇದರಿಂದ ಪರಿಣಾಮ ಎಲ್ಲ ವರ್ಗದವರಿಗೆ ಆಗಿದೆ. ಆದ್ದರಿಂದ ದಯಮಾಡಿ ತಾವು ಸರ್ಕಾರದ ಮಟ್ಟದಲ್ಲಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಒಂದು ಪರಿಹಾರ ತಂದುಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಸಂಘದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮಾಧ್ಯಮದ ಮೂಲಕ. ತಮ್ಮ ನೋಡಿ, ಸುದ್ದಿ ಮಾಧ್ಯಮದವರಿಗೆ ಮತ್ತೆ ನಮ್ಮ ಪ್ರತಿನಿಧಿಗಳಿಗೆ ನಾನು ಹೇಳುವಂತದ್ದು, ಹೇಳಿ ಸರ್. ನಾನು ಕೂಡ ಬಿಲ್ಡರೇ. ನಾನು 250 ಫ್ಲಾಟ್ಗಳನ್ನು ಹೀಗೆ ಕಟ್ತಾ ಇದ್ದೇನೆ. 2.5 ಲಕ್ಷ ಸ್ಕ್ವೇರ್ ಫೀಟ್ ಇದ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದೇನೆ. ಎಲ್ಲಿ ಇದು ತಾತ್ಕಾಲಿಕ ತೊಂದರೆಗಳು ಆಗಿದ್ದು ನಾನು ಒಪ್ಪಿಕೊಳ್ತೇನೆ. ಈ ಹಿಂದೆ ಏನಾಗ್ತಿತ್ತು, ಯಾರು ಎಲ್ಲಿಂದ ತಂದು ಒಟ್ರಾಸಿ ಮಾಡ್ತಾ ಇದ್ರು. ಈಗ ಕಾನೂನಲ್ಲಿ ಯಾರಿಗೆ ತೆಗೊಳ್ಳಿಕ್ಕೆ ಅವಕಾಶ ಇದೆ ಅವರು ಮಾತ್ರ ತೆಕೊಳ್ತಾ ಇದ್ದಾರೆ. ನಮ್ಮ ಪುತ್ತೂರಿನಲ್ಲಿ ಲೈಸೆನ್ಸ್ ಇದ್ದವರು 2 ಇರುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಲೈಸೆನ್ಸ್ ಇದ್ದವರು 12 ಜನ ಇದ್ದಾರೆ. ಬೇರೆ ಯಾರ ಹತ್ರನೂ ಲೈಸೆನ್ಸ್ ಇಲ್ಲ. ಬೇರೆ ಬೇರೆ ಭಾಗದಿಂದ ಕಲ್ಲುಗಳನ್ನು ತಂದು, ಕೆಂಪು ಕಲ್ಲು ತಂದು ಇಲ್ಲಿ ಮಾಡ್ತಾ ಇದ್ರು. ಮರಳಿನ ಬಗ್ಗೆ ಹೇಳಬೇಕಿದ್ರೆ, ಮರಳು ಬೇಕಾದಷ್ಟು ಸಿಗ್ತದೆ. ನಮಗೆ ಮಂಗಳೂರಲ್ಲಿ ಮರಳು ಸಿಗುದಿಲ್ವಾ? ನೀವು ಆಪ್ ಅಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಎಷ್ಟು ಮರಳು ಬೇಕಾದ್ರೂ ಸಿಗ್ತದೆ. 8,000 ಪ್ಲಸ್ ಲಾರಿ ಬಾಡಿಗೆ ಕೊಟ್ರೆ ಆಯ್ತು. ಈಗ ನಾವು ತಗೊಳ್ಳಿಲ್ವಾ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ? ನಾನು ಈ ಸಂಘಟನೆಯ ಯಾರ ಅಧ್ಯಕ್ಷರುಗಳಿದ್ದಾರೆ ಅವರಿಗೆ ಹೇಳುದು, ದಯಮಾಡಿ ನೀವು ಮಾತಾಡೋದು ಮಾತ್ರ ಅಲ್ಲ, DC ಆಫೀಸಿನಲ್ಲಿ ಹೇಗೆ ಆಪಿನಲ್ಲಿ ಹೊಯ್ಗೆ ಸಿಗ್ತದೆ, ಇದನ್ನು ನಿಮ್ಮ ಯಾರಿಗೆ ಹೊಯ್ಗೆ ಬೇಕು ಅವರಿಗೆ ಮುಟ್ಟಿಸುವಂತ ಕೆಲಸಕ್ಕೆ ನೀವು ಮಾರ್ಗಸೂಚಿಯಾಗಿ ಕೆಲಸ ಮಾಡಬೇಕು ಅಂತ. ಮೂಲಕ ಸಿಗ್ತದೆ ಅಂತ ಹೇಳಿದ್ರು. ನಾವು ಆ್ಯಪ್ ಅನ್ನು ಅದನ್ನು ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಆ್ಯಪ್ ವರ್ಕ್ ಆಗುದಿಲ್ಲ. ಉಡುಪಿಯದ್ದು ಆಗ್ತಾ ಇದೆ. ನೋಡಿದ್ರೆ ಒಂದು ದಿವಸ ವರ್ಕ್ ಆಗೋದಿದ್ರೆ DC ಆಫೀಸ್ಗೆ ನೀವು ಹೋಗಿ, ನಾವೀಗ ತಗೊಳ್ತೀವಿ ಹೊಯ್ಗೆ, ಅಲ್ಲಿ ಹೋಗಿ ದುಡ್ಡು ಕಟ್ಟಿದ್ರಾಯ್ತು. ನೀವು ಪ್ಲಸ್ ಲಾರಿ ಬಾಡಿಗೆ ಕೊಟ್ರೆ ಅಲ್ಲಿ ಲೋಡ್ ಮಾಡಿ ಕಳಿಸ್ತಾರೆ. ಸರ್ ಅದು ಈಗ ನೀವು ಹೇಳುವಂತದ್ದು ಕೇಳಿ, ನಾನು ಹೇಳ್ಬಿಡ್ತೀನಿ, ಮಾತನ್ನ ಹೇಳ್ಬಿಡ್ತೀನಿ, ಆಮೇಲೆ ಉತ್ತರ ಕೊಡಿ. ಇದೆಲ್ಲ ಮಧ್ಯವರ್ತಿಗಳು ಮಾಡ್ತಿರುವಂತಹ ಕೆಲಸ. ಅಲ್ಲಿ 8,000 9,000ಕ್ಕೆ ತಗೊಳ್ಳೋದ್ರಲ್ಲಿ 22,000ಕ್ಕೆ ಮಾರುದು. ನಾನು ಎಲ್ಲರನ್ನು ಹೊಯ್ಗೆ ಪೂರ್ತಿ ನಿಲ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಹೌದು,
ಸಿಕ್ಕಾಪಟ್ಟೆ ಏನು ರೆಕಾರ್ಡ್ ಇಲ್ಲದೆ ಇದ್ದಲ್ಲಿ ತೆಗೆದಿದ್ದ ಹೊಯ್ಗೆಯನ್ನು ನಿಲ್ಲಿಸಿದ್ದಾರೆ. ಇಲ್ಲಿಗಲ್ ಹೊಯ್ಗೆ ಮರಳುಗಾರಿಕೆ ಏನಿತ್ತು ಅದನ್ನು ನಿಲ್ಲಿಸಿದ್ದಾರೆ. ಅದಕ್ಕೂ ನಾವು ಈಗ ಸರ್ಕಾರದಲ್ಲಿ ಕ್ರಡೈ ಮಟ್ಟದಲ್ಲಿ ಒಂದು ರೂಪುರೇಖೆ ಮಾಡಿ ಒಂದು ಕಾನೂನನ್ನು ರೆಡಿ ಮಾಡಿ ಮೊನ್ನೆ ಸೋಮವಾರ ನಮ್ಮ ಮಿನಿಸ್ಟರ್ ಜೊತೆಯಲ್ಲಿ ಮೀಟಿಂಗ್ ಆಗಿದೆ. ಒಂದು ಕಾನೂನು ತರಬೇಕಿದ್ರೆ ಇವತ್ತಿಂದ ಬೆಳಿಗ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಕ್ಯಾಬಿನೆಟ್ಗೆ ಹೋಗ್ಬೇಕು, ಲೀಗಲ್ ಒಪಿನಿಯನ್ ತೆಗಿಬೇಕು, ಸಾಧಕ ಬಾಧಕಗಳನ್ನು ಮಾಡ್ಕೊಡ್ಬೇಕು, ಆನಂತರ ಕಾನೂನಾಗಿ ಮಾರ್ಪಡ್ತದೆ ಅದು. ಇಲ್ಲಿಗಲ್ ಮೈನಿಂಗ್ ಟೋಟಲಿ ನಿಲ್ಲಿಸಿದ್ದಾರೆ. ಯಾರು ಲೈಸೆನ್ಸ್ ಇದ್ದಾರೆ ಅವರಿಗೆ ಆರಾಮ್ಸ ತೆಗಿಬಹುದು. 22,000 ಮಾಡೋದು ತಾತ್ಕಾಲಿಕ ಒಂದು ಮಧ್ಯವರ್ತಿಗಳು ಮಾಡ್ತಿರುವಂತ ವಿಚಾರ. ಕೆಂಪು ಕಲ್ಲು ಸ್ವಾರ್ಥ ಇದೆ, ನಾನು ಒಪ್ತೇನೆ. ಇವರು ಲೈಸೆನ್ಸ್ ತಗೊಳ್ಳಿ ಅಲ್ಲ, ಲೈಸೆನ್ಸ್ ತಗೊಂಡು ಎಲ್ಲಿ ಕಟ್ ಮಾಡಿದ್ರೆ ಈಗಲೇ ಅಪ್ಲೈ ಮಾಡಿ ನನ್ನ ಹತ್ರ ತಗೊಂಡು ಬನ್ನಿ, ಲೈಸೆನ್ಸ್ ಕೊಡಿಸ್ತೀನಿ. ಯಾರಿಗೆ ಎಲ್ಲೆಲ್ಲಿ ಅವ್ರ ಕೋರ ಇದೆ ಬಂದು ಅಪ್ಲೈ ಮಾಡ್ಲಿ, ಲೈಸೆನ್ಸ್ ಕೊಡಿಸ್ತೇನೆ. ಸರ್ ಈಗ ನಾವು ಮಾಡ್ಲಿಕ್ಕೆ ನಾವು ಈಗ ಕಾರ್ಮಿಕ ಆಗಿದೆ ಅಂತ ಹೇಳಿದ್ರು ಸರ್, ನಾವು ಕಾರ್ಮಿಕ ವರ್ಗದವರು ಈಗ ಸಾಮಾನ್ಯ ಜನರಿಗೆ ಇದಕ್ಕೆ ನೇರವಾಗಿ ಸಿಗುವಂತ ವ್ಯವಸ್ಥೆಗಳಾಗಬೇಕಲ್ಲ ಸರ್. ನೀವು ಕದ್ದು ಮಾರಬೇಕು ಅಂತ ಹೇಳುದಾ? ಅಲ್ಲಲ್ಲ, ಕದ್ದು ಮಾರಬೇಕು ಅಂತ ಹೇಳುದಿಲ್ಲ, ನೇರವಾಗಿ ತಾಲೂಕು ಕೇಂದ್ರದಲ್ಲಿ ಸರ್ಕಾರದ ವತಿಯಿಂದ ಏನಾದ್ರೂ ವ್ಯವಸ್ಥೆಗಳಾಗಬೇಕು, ಇದು ಸಾಮಾನ್ಯ ಜನರಿಗೆ ಸಿಗಬೇಕು ಅಂತ ಹೇಳುವಂಥದ್ದು. ವ್ಯವಸ್ಥೆಗಳು ಇದೆ ಇವ್ರೆ, ವ್ಯವಸ್ಥೆಗಳು ಇದೆ. ಅದಕ್ಕೆ ನಾನು ಹೇಳುವಂತದ್ದು, ಯಾರು ಕಲ್ಲಿನ ಬಿಸ್ನೆಸ್ ಮಾಡ್ತಾರೆ ಅವರು ಲೈಸೆನ್ಸ್ಗೆ ಅಪ್ಲೈ ಮಾಡ್ಲಿ. ಆನಂತರ ಮೊನ್ನೆ ಅವ್ರು ಹೇಳಿದ್ರು ಇದಕ್ಕೆ ರೇಟ್ ಜಾಸ್ತಿ ಹಾಕಿದ್ದಾರೆ, 400 ರೂಪಾಯಿ ಒಂದು ಲೋಡಿಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಯಾರಾದ್ರೂ ಬಂದ್ರೆ ನಾವು ಅದನ್ನು ಕೂಡ ಅಲ್ಲಿ ಕಡಿಮೆ ಮಾಡಿ ಅದನ್ನು 150-200 ರೂಪಾಯಿ ಮಾಡಬಹುದು ಸರ್ಕಾರದ ಮೇಲೆ. ಇಲ್ಲಿ ಬೊಬ್ಬೆ ಕೂತ್ಕೊಂಡು ಬೊಬ್ಬೆ ಹೊಡೆದ್ರೆ ಇದಕ್ಕೆ ಪರಿಹಾರ ಆಗುದಿಲ್ಲ. ನಮ್ಮಂತವ್ರ ಹತ್ರ ಬಂದು ಹೇಳಿ ಅದನ್ನು ಮಾಡಿದ್ರೆ, ಅವ್ರು ಏನೋ ಅವ್ರ ಸಾಧಕ ಬಾಧಕಗಳನ್ನು ಹೇಳಿದ್ರೆ ಅದನ್ನು ಸರ್ಕಾರ ಮಟ್ಟದಲ್ಲಿ ಕಡಿಮೆ ಮಾಡುವಂತ ಕೆಲಸವನ್ನು ಮಾಡಬಹುದು. ಅದು ಅಲ್ಲದೆ ಈಗ ನಾವು ಕ್ರಡೈ ಮುಖಾಂತರ, ಕ್ರಡೈ ಅಂತ ಹೇಳಿದ್ರೆ ಇಡೀ ಬಿಲ್ಡಿಂಗ್ ಅಸೋಸಿಯೇಷನ್ ಏನಿದೆ ಮಂಗಳೂರಿನಲ್ಲಿ, ಅವರು ನಾವು ಕೂತು ಯಾವ ರೀತಿ ಕಾನೂನು ಮಾಡಬೇಕು, ಮರಳು ಎಲ್ಲಿಂದ ಎಲ್ಲ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೆ ಪೂರ್ತಿ ಮಾಡಿಕೊಡುವಂತ ಒಂದು, ಅದು ಕೂಡ ಲೈಸೆನ್ಸ್ ಅಲ್ಲೇ ಅದನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲಾಂತಂದ್ರೆ ಏನಾಗಿದೆ, ಯಾರಾದ್ರೂ ಬೇಸಿಗೆ ಕಾಲ ಬಂದಾಗ ಮರಳು ತೆಗೆಯುದು, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಡುದು, ಅಲ್ಲಿ ಪೊಲೀಸ್ನವರು ರೈಡ್ ಮಾಡುದು, ಇದು ನಾನು ಒಪ್ಪಿಕೊಳ್ತೇನೆ. ಇಷ್ಟು ವರ್ಷ ಈ ಸರಿಯಾದ ಒಂದು ಮರಳಿನ ರೂಪುರೇಖೆ ಯಾವ್ದು ಮಾಡೋದು ತಪ್ಪಿದೆ. ಇನ್ನಾದ್ರೂ ನಾವು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಇದಕ್ಕೆ ಮಾಡ್ಬೇಕಿದೆ. ಕಾರ್ಮಿಕರ ನೋವು ಎಲ್ಲ ನಮಗೆ ಗೊತ್ತಿದೆ. ಅದರಿಂದ ಏನು ಅವ್ರ ಪಾಪ ಏನು ಮಾಡೋಕ್ಕಾಗಲ್ಲ. ಈ ಮಧ್ಯವರ್ತಿಗಳ ಇದರಿಂದ ಇದು ಆಗಿದೆ. ಒಂದು ಸ್ವಲ್ಪ ದಿವಸ ವೇಟ್ ಮಾಡಿ, ಅಲ್ಲಿವರೆಗೆ ಕೂಡ ನಾವು ಮರಳನ್ನು ಕೊಡುವಂತ, ನಮ್ಮ ಜಿಲ್ಲಾಡಳಿತದಿಂದ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಕೆಂಪು ಕಲ್ಲು ಕೇರಳದಿಂದ ಬರುವುದಕ್ಕೆ ತಡೆ ಏನಿಲ್ಲ. ಅದ್ರೂ ರಾತ್ರಿ ಆಗಲು ಬರ್ತಾ ಇದೆ. ಅದಕ್ಕೂ ಸ್ವಲ್ಪ ಸೈಲೆನ್ಸ್ ಆಗಿದೆ ಗವರ್ಮೆಂಟ್, ಅಂದ್ರೆ ಪೊಲೀಸ್ ಇಲಾಖೆ. ಅದರಿಂದ ಅಂತ ಇದೊಂದು ಏನು ತಾತ್ಕಾಲಿಕ ಒಂದು ಎಲ್ರು ಸುದ್ದಿ ಮಾಡಿ ಹೀಗೆ ಆಗಿದೆ ಹೊರತು ಹೊಯ್ಗೆ ಅಂತೂ ಶಾರ್ಟೇಜ್ ಇಲ್ಲ. ಕೆಂಪು ಕಲ್ಲಿದ್ದು ಸ್ವಲ್ಪ ಶಾರ್ಟೇಜ್ ಇದೆ. ಆದಷ್ಟು ಬೇಗ ಯಾರ್ಯಾರು ಲೈಸೆನ್ಸ್ ತಗೊಳ್ಬೇಕು, ಇದು ನೋಡಿ, ಲೈಸೆನ್ಸ್ ಅಲ್ಲಿ ತಗೊಂಡ್ರೆ ಪರ್ಮನೆಂಟ್, ಇನ್ನು ಅವ್ರಿಗೆ ದುಡ್ಡು ಕೊಡುದು, ಇವ್ರಿಗೆ ಕೊಡುದು, ಇನ್ನೊಬ್ಬ ಕ್ವಶನ್ ಮಾಡುದು ಯಾವ್ದು ಇರುದಿಲ್ಲ. ಅಲ್ಲಿ ಯಾರು ಲೈಸೆನ್ಸ್ ಕೊಡುದಿಲ್ಲ, ಇವರನ್ನು ತಡೆ ಹಿಡಿತಾರೆ, ನನ್ನ ಹತ್ರ ಬರ್ಲಿ, ನಾನು ಮಾಡಿಕೊಡ್ತೇನೆ. ದುಡ್ಡು ಜಾಸ್ತಿ ಆಗಿ ಕಟ್ಟಬೇಕಿದ್ರೆ ಸರ್ಕಾರಕ್ಕೆ ಕಡಿಮೆ ಮಾಡಿಸಿ ಕೊಡ್ತೇನೆ. ಯಾರು ಬರುದಿಲ್ಲಲ್ಲ, ಎಷ್ಟು ಬಂದ್ರು ಕಾಂಟ್ರಾಕ್ಟ್ ನಮ್ಮ ಕಲ್ಲು ಕೊರೆ ಅವ್ರ ನನ್ನ ಹತ್ರ ಯಾರು ಬಂದಿಲ್ಲ. ಈ ನಮ್ಮ ಅವ್ರ ಕಾರ್ಮಿಕರ ಯೂನಿಯನ್ ಅವರು ಬಂದ್ರು, ಪಾಪ ಅವರು ಈ ಸಿಮೆಂಟ್ ಕೆಲಸ ಮಾಡೋರು, ಅವರು ಪಾಪ ಅವ್ರಿಗೆ ಹೇಳಿದ್ದಾರೆ, ಅವ್ರ ಪ್ರಕಾರ ಅವ್ರು ಬಂದಿದ್ದಾರೆ. PWD ಲೆಕ್ಕದಲ್ಲಿ ಹೊಯ್ಗೆ ಮರಳೆಯನ್ನು ತೆಗಿಬೇಕು, ಅವರು ಲೈಸೆನ್ಸ್ ಪ್ರಕಾರ ತಗೊಂಡು ಮಾಡ್ತಾರೆ. ಇದು ಜಾಗ ಏನಾಗಿದೆ, PWD ಮರಳು ತೆಗಿಲಿಕ್ಕೆ ಬರ್ತಾರೆ, ಅಲ್ಲಿ ಜಾಗ ಇನ್ನೊಬ್ರು ಇರುದು, NOC ಇಲ್ಲ, ಈ ತರ ಎಲ್ಲ ಲೀಗಲಿ ಕಾಂಪ್ಲಿಕೇಶನ್ ಇದ್ದದನ್ನು ಈಗ ಸರಳೀಕರಣ ಮಾಡಿ, ಅಂದ್ರೆ ಸಿಂಪ್ಲಿಸಿಟಿ ಮಾಡಿ ಎಲ್ರಿಗೂ ಲೈಸೆನ್ಸ್ ತಗೊಳ್ಳುವ ಹಾಗೆ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ಮೊನ್ನೆ ಸಬ್ಮಿಷನ್ ಆಗಿದೆ. 1-2 ವಾರದಲ್ಲಿ ಬಹುಶಃ ಅದಕ್ಕೆ ಯಾವ ರೀತಿ ಆಗ್ಬೇಕು ಅದಕ್ಕೆ ಸೊಲ್ಯೂಷನ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ತೊಡಕುಗಳನ್ನು ನಿವಾರಿಸುವಂತ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಿ.
ಕಾನೂನಾತ್ಮಕವಾಗಿ ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತವೆ. ಓಕೆ ಓಕೆ, ಬೇರೆ ಏನಾದ್ರು ವಿಚಾರಗಳು? Yes. ಧನ್ಯವಾದಗಳು ಸರ್, ಧನ್ಯವಾದಗಳು ಕರೆಗೆ ಸ್ಪಂದನೆಯನ್ನ ಕೊಟ್ಟದ್ದಕ್ಕಾಗಿ, ಜೊತೆಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಮಗೂ ಧನ್ಯವಾದಗಳು. ಯಾರು ಹೆದರುವುದು ಬೇಡ, ಯಾರು ಸಿಮೆಂಟ್ ಗಾರೆ ಕೆಲಸದವರು ಬಾಕಿಯವರು ಹೆದರುವುದು ಬೇಡ. ಅವರ ಕಾರ್ಮಿಕರು ನನ್ನ ಸಂಘಟನೆ ಕೂಡ ಇದೆ, ಅವರ ಹಿಂದೆ ನಾವಿದ್ದೇವೆ. ಅಂತ ಪ್ರಾಬ್ಲಮ್ ಆಗಾದ್ರೆ ಅದ್ರ ಸೊಲ್ಯೂಷನ್ ಮಾಡ್ತೀವಿ. ತಾತ್ಕಾಲಿಕವಾಗಿ ಯಾರಿಗಾದ್ರೂ ಮರಳು ಬೇಕಿದ್ರೆ ನಾವು ಹೇಳ್ತೀವಿ ವ್ಯಾಪಾರ ಯಾವ ರೀತಿ ಮಾಡ್ಬೇಕು ಅಂತ ಮಾಡಿಕೊಡ್ತೇವೆ. ಓಕೆ, ಅದರ ಜೊತೆಗೆ ಈಗ ಕರೆ ಮಾಡಿದಂತವರಲ್ಲಿ ಒಂದಿಬ್ರು ಹೇಳಿದ್ರು, ನಾವು ಎಲ್ಲಾ ದಾಖಲೆ ಪತ್ರಗಳನ್ನ ತಕೊಂಡು ಹೋಗಿ ಅಧಿಕಾರಿಗಳ ಬಳಿ ಹೋದ್ರು ಕೂಡ ಅವರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವರು ಸಹಿ ಹಾಕೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸೋಮವಾರ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಓಕೆ, ಅದನ್ನು ಕೊಡಿಸುವಂತ ಕೆಲಸ ಮಾಡ್ತೇವೆ. ಓಕೆ ಓಕೆ, ಶಾಸಕರ ಕಚೇರಿಯನ್ನ ಸಂಪರ್ಕಿಸಿದ್ರೆ ಅವರಿಗೆ ಪರಿಹಾರ ದೊರಕುತ್ತೆ ಅನ್ನುವಂಥದ್ದು. ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಶಾಸಕರು ಕೊಟ್ಟಿರುವಂತಹ ಭರವಸೆ. ಸೊ ಈಗಾಗಲೇ ಕ್ರೆಡಾಯಿ ಮೂಲಕ ಒಂದಷ್ಟು ರೂಪುರೇಷೆಗಳನ್ನ, ಅಂದ್ರೆ ಕ್ರೆಡಾಯಿ ಜೊತೆಗೆ ಸೇರಿಕೊಂಡು ಒಂದಷ್ಟು ರೂಪುರೇಷೆಗಳನ್ನ ಮಾಡಿ ಅದನ್ನ ಸರ್ಕಾರದ ಹಂತಕ್ಕೆ ಕಳುಹಿಸಿ ಒಂದಷ್ಟು ಸರಳೀಕರಿಸುವಂತಹ ಪ್ರಯತ್ನಗಳು ಅಥವಾ ಮುಂದಿನ ಹಂತದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬಹುಶಃ ತಾವು ಹಿಡಿದಂತಹ ಮರಳು ಆ್ಯಪ್ನಲ್ಲಿ ಸಮಸ್ಯೆಗಳು ಇದೆ ಅನ್ನುವಂಥದ್ದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಬಹುಶಃ ಒಟ್ಟಾರೆಯಾಗಿ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥದ್ದೇ ಎಲ್ಲರ ಆಶಯ. ಯಾಕಂತ ಹೇಳಿದ್ರೆ ಈಗಾಗಲೇ ಬದುಕು ಹಳಿದಪ್ಪಿದೆ. ಬಹುಶಃ ಕೊರೋನಾದ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು, ಆದರೆ ಈಗ ಮತ್ತೆ ಅಂತಹುದೇ ಒಂದು ರೀತಿಯ ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥದ್ದು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಸೊ ಅದೆಲ್ಲವೂ ಸರಿಯಾಗಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಇರುವಂಥದ್ದು. ಕೊನೆಯದಾಗಿ ಏನು ಹೇಳ್ತೀರಿ ಜಯರಾಮ್ ಕುಲಾಲ್ ಅವರು? ನನ್ನ ಏನು ಅಂತ ಹೇಳಿದ್ರೆ, ಇವತ್ತು ಸಾರ್ವಜನಿಕರು, ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು, ಇದು ಕೇವಲ ಕಾರ್ಮಿಕರಿಗೆ ಸಮಸ್ಯೆ ಎನ್ನುವಂಥದ್ದು ಅಥವಾ ಮರಳು ಕೊಂಡೋಗುವವನಿಗೆ ಸಮಸ್ಯೆ ಅಥವಾ ಲಾರಿಯವರಿಗೆ ಅಥವಾ ಅದನ್ನು ತಂದು ಹಾಕುವವರಿಗೆ ಅಥವಾ ಟಿಪ್ಪರ್ ಚಾಲಕರಿಗೆ ಅಥವಾ ಇತರರಿಗೆ ಅಂತ ಹೇಳುವಂಥದ್ದನ್ನು ಬಿಟ್ಟು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಎಲ್ಲರಿಗೆ ಬಂದಂತಹ ಸಮಸ್ಯೆ ಅಂತ ಹೇಳುವಂಥದ್ದನ್ನು ಗಣನೆಗೆ ತೆಗೆದುಕೊಂಡು ತಾವೆಲ್ಲರೂ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಯಾರ ಸಮಸ್ಯೆಗೆ ಈಡಾಗಿದ್ದಾರೆ ಅವರು ಮುಂದೆ ನಿಂತು ಇದನ್ನು ಮನವಿ ಕೊಡುವಂಥದ್ದು ಅಥವಾ ಸಂಪರ್ಕ ಮಾಡಿ ಒತ್ತಡ ತರುವಂಥ ಕೆಲಸವನ್ನು ಪುತ್ತೂರಿನ ಜನತೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾಡಬೇಕು. ಯಾಕೆಂತ ಹೇಳಿದರೆ ಇದು ಕೇವಲ ಮನೆಯಲ್ಲಿ ಕೂತು ಅಥವಾ ಫೋನ್ನ ಮೂಲಕ ಮಾತಾಡಿ ಆಗುವಂಥದ್ದಲ್ಲ. ಇವತ್ತು ಕಟ್ಟಡ ಕಾರ್ಮಿಕ ಸಂಘದವರು ಮನವಿಯನ್ನು ಕೊಟ್ಟಿದ್ದಾರೆ, ಆದರೆ ಇಡೀ ಪುತ್ತೂರು ತಾಲೂಕಿನಲ್ಲಿ ಇರ್ಬೋದು, ದಕ್ಷಿಣ ಕನ್ನಡ ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಗಳು ಇದಕ್ಕೆ ಯಾವುದೇ ಸ್ಪಂದನವನ್ನು ಕೊಡಲಿಲ್ಲ. ಆದ್ರಿಂದ ಇವತ್ತು ಇದು ವಿಳಂಬ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಕೊನೆಯಾಗಿ ಹೇಳುವಂಥದ್ದು, ಇಡೀ ಸಾರ್ವಜನಿಕರು ಇದರ ಬಗ್ಗೆ ಎದ್ದೇಳಿ ಇದನ್ನೊಂದು ಸರಿದಾರಿಗೆ ತರುವಂತ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ರೆ ಇದು ಅತಿ ಶೀಘ್ರವಾಗಿ ನಡಿಲಿಕ್ಕೆ ಸಾಧ್ಯ ಇದೆ, ಸುಲಭವಾಗಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಅಂದ್ರೆ ಈ ಹೌದು. ಎಸ್ ಎಸ್ ರಾಧಾಕೃಷ್ಣ ಸರ್, ಕೊನೆಯದಾಗಿ ಹೇಳಲಿಕ್ಕೆ ಏನಿಲ್ಲ, ಎಲ್ಲ ವಿಷಯನೂ ನಾವು ನಮ್ಮ ಶಾಸಕರ ಗಮನಕ್ಕೆ ತಂದೆವು ನಿಮ್ಮ ಸುದ್ದಿ ಮುಖಾಂತರ. ಅವರು ಅದಕ್ಕೆ ರೆಸ್ಪಾನ್ಸ್ ತೋರಿಸಿದ್ರು, ಬಗೆಹರಿಸ್ತೇನೆ ಅಂತ ಹೇಳಿ. ಅವ್ರು ಹೇಳಿದಾಗ ಇವತ್ತಿನಿಂದ ನಾಳೆ ಆಗಲ್ಲ, ಬಟ್ ಅದರದ್ದೇ ಒಂದು ಟೈಮ್, ಒಂದು ದಿವಸ, 15 ದಿವಸನ 20 ದಿವಸನ ಅಥವಾ ಒಂದು ಎಲ್ಲ ಅಧಿವೇಶನ ಮುಗಿಯೋದ್ರೊಳಗೆ ಅವರು ಏನಾದರೂ ಡಿಸಿಷನ್ ಮಾಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಂಡ್ರೆ ನಮಗೆಲ್ಲ ಒಳ್ಳೇದು. ಇಲ್ಲದ್ರೆ ನಾವೆಲ್ಲ ಜನಗಳೇ ಎದ್ದೇಳಬೇಕು ಫಸ್ಟ್ ಆಫ್ ಆಲ್. ಇನ್ನೊಂದು ಶಾಸಕರು ಹೇಳಿದ್ರೆ ಅದಕ್ಕೆ ಕೂಡ ನಾನು ಹೇಳ್ತೇನೆ, ಯಾರು ಮರಳು ತಕೊಂಡು ಬರುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಥವಾ ಕೆಂಪು ಕಲ್ಲು ತರ್ಕೊಂಡು ಬರುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಇವರೆಲ್ಲ ಪರ್ಮಿಷನ್ ಇವತ್ತು ಶಾಸಕರು ಸ್ವತಃವಾಗಿ ಹೇಳಿದ್ರು, ಮಾಧ್ಯಮದ ಮೂಲಕ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಮಾಡಿ ಕೊಡ್ತೇನೆ ಅಂತ ಹೇಳಿ. ಇಂಥವರು ಮುಂದೆ ಹೋಗಬೇಕು. ಇಂಥ ಕೆಲಸ ಮಾಡುವವರು ಮುಂದೆ ಹೋಗಿ ಶಾಸಕರ ಹತ್ರ ಮಾತಾಡಿ, ಜಿಲ್ಲಾ ಅಧಿಕಾರಿ ಕಚೇರಿಗೆ ಹೋಗಿ ಇದರ ಬಗ್ಗೆ ಏನು ಮಾಡಬೇಕು ಅಂತ ಹೇಳುವಂಥದ್ದು, ಇದರ ಬಗ್ಗೆ ಕೆಲಸ ಮಾಡುವಂಥ ಕೆಲಸಗಳಾದರೆ ಸಾಮಾನ್ಯ ಜನರಿಗೆ ಕೂಡ ಇದರಲ್ಲಿ ಅನುಕೂಲ ಆಗ್ತದೆ, ಅವರಿಗೆ ಕೂಡ ಒಂದು ಕೆಲಸ ಆದಾಗೆ ಆಗ್ಬೋದು, ಪರಿಹಾರ ಆಗ್ತದೆ. ಎಲ್ಲ ಕೆಲಸ ಕಲ್ಲು ಕೋರೆಯವರು ಇಟ್ಕೊಳ್ಳಿ, ನೀವೇ ಸಪ್ಲೈ ಮಾಡೋದು ಎಲ್ಲ ಆದ್ರೆ ನೀವೆಲ್ಲ ಮಾಡಬಹುದು. ಈಗ ಏನಾಗಿದೆ, ಲಾರಿ ಅವನು ಬೇರೆ, ಕಲ್ಲು ಕಡಿಯುವ ಬೇರೆ, ಇದು ಗಾರೆ ಮಾಡುವ ಬೇರೆ, ಮೇಸ್ತ್ರಿ ಬೇರೆ, ಈಗೆಲ್ಲ ಇರುವಾಗ ಅದಕ್ಕೆ ಒಂದಕ್ಕೆ ಒಂದು ಲಿಂಕ್ ಇಲ್ಲ. ಈ ಕಲ್ಲು ಕಡಿಯುವನು ಕಲ್ಲು ಕಡಿದು ಅಲ್ಲಿ ಸ್ಟಾಕ್ ಆಗ್ತಾನೆ, ಲಾರಿ ಬಂದು ಅದನ್ನು ಕೊಂಡೋಗ್ತಾನೆ. ಈ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವ ಕಲ್ಲು ಕಡಿಯುವ 100 ಟನ್ನಿಗೆ ಪರ್ಮಿಷನ್ ತೆಗೆದುಕೊಂಡು 1000 ಟನ್ ಕಡಿದಿರ್ತಾನೆ, ಅದಕ್ಕೆ ಟನ್ನೇಜ್ ಲೆಕ್ಕ. ಅಷ್ಟಾಗುವ ಏನಾಗ್ತದೆ, ಇವ ಒಂದು ಲೋಡ್ ಕಲ್ಲು ಕೊಂಡೋಗುವ ಒಂದೇ ಪರ್ಮಿಟ್ ಅಲ್ಲಿ 3 ಕೊಂಡೋಗ್ತದೆ. ಅದು ಈಗ ತಪ್ಪು.
ಅದರಿಂದಾಗಿ ನಮಗೆ ಈ ಸಮಸ್ಯೆ ಬರೋದು. ಅದನ್ನು ಸರಿಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಫ್ರ್ಯಾಂಕ್ ಆಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟು ಈಗ ಏನು ಇವರು ಇರ್ತಾರೆ ಈ ಮಧ್ಯವರ್ತಿಗಳು, ಅವರು ಅದಕ್ಕೆ ಬೇಕಾದ ದಾರಿ ಎಲ್ಲೆಲ್ಲಿ ಯಾರನ್ನೆಲ್ಲ ಕಟ್ಟಿ ಹಾಕಬೇಕು ಅವರಿಗೆಲ್ಲ. ಅದೇ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ನೇರವಾಗಿ ಸಿಗುವಂತ ವ್ಯವಸ್ಥೆಗಳಾಗಬೇಕು. ಜನರಿಗೆ ಅದು ಅಗತ್ಯ ವಸ್ತು ಅಂತ ಅದನ್ನು ತೀರ್ಮಾನ ಮಾಡಿ ಇದು ನೇರವಾಗಿ ಸಿಗುವಂತ ವ್ಯವಸ್ಥೆಗಳಾದ್ರೆ ಇದಕ್ಕೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ, ಅನಿಸಿಕೆ. ಓಕೆ, ಸೊ ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಲಿ. ಬಹುಶಃ ಇನ್ನೊಂದಷ್ಟು ಸಂಘ ಸಂಸ್ಥೆಗಳು ಸೇರಿಕೊಂಡು ಸರ್ಕಾರಕ್ಕೆ ಅಥವಾ ಜನಪ್ರತಿನಿಧಿಗಳಿಗೆ ಇನ್ನೊಂದಷ್ಟು ಮನವಿಯನ್ನ ಸಲ್ಲಿಕೆ ಮಾಡಿ ಇದರ ಒಂದು ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಸುವಂತ ಒಂದು ಪ್ರಯತ್ನಗಳಾಗಬೇಕು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಬಹುಶಃ ಆ ರೀತಿಯ ಪ್ರಯತ್ನಗಳು ಕೂಡ ಆಗ್ಲಿ ಅನ್ನುವಂಥದ್ದು. ಎಸ್, ಪ್ರತಿ ತಾಲೂಕಲ್ಲಿ ಎಲ್ಲ ಒಂದು ಆರ್ಗನೈಸೇಷನ್ ಉಂಟು ಸಣ್ಣ ಮಟ್ಟಿಗೆ. ಅವರೆಲ್ಲ ಮೀಟಿಂಗ್ ಮಾಡಿ ನಮಗೆ ಜಿಲ್ಲೆ ಕಳಿಸ್ತಾರೆ, ಜಿಲ್ಲೆಯಿಂದ ನಾವು ಸ್ಟೇಟಿಗೆ ಕಳಿಸಿ, ಅಲ್ಲಿಂದ ಮಿನಿಸ್ಟರ್ ಎಲ್ಲ ನಮಗೆ ಇದು ಅಲ್ಲದೆ ಬೇರೆ ಪ್ರಾಬ್ಲಮ್ ಉಂಟು, ಹೇಳಲಿಕ್ಕಿಲ್ಲ, ಇದನ್ನು ಬಿಡ್ಲಿಕ್ಕಿಲ್ಲ. ಸಿಕ್ಕಾಪಟ್ಟೆ 2 ವರ್ಷ 3 ವರ್ಷದೆಲ್ಲ ಪೆಂಡಿಂಗ್ ಬಿಲ್ಸ್ ಉಂಟು, ಎಲ್ಲ ಸಫರ್ ಆಗ್ತಿದ್ದಾರೆ, ಕೆಲವರು ಸೂಸೈಡ್ ಮಾಡಿಕೊಂಡ್ರು, ಇಂಥದ್ದೆಲ್ಲ ಬರ್ತಾ ಉಂಟು. ಆದರೆ ಅದು ನೆವರ್ ಎಂಡಿಂಗ್. ಅದನ್ನು ಯಾಕೊತ್ತ ನಮ್ದು ಆಸೆ ಜಾಸ್ತಿ ಇರ್ತದೆ, ಇಡೀ ಊರೇ ನನಗೆ ಆಗ್ಬೇಕಂತೇಳಿ. ಇದರಿಂದ ಈ ಸಮಸ್ಯೆ ಎಲ್ಲ ಉದ್ಭವ ಆಗುದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊದಲೆಲ್ಲ ನಮ್ಮಲ್ಲಿ ಹೇಗೆ ಇತ್ತು ಅಂತ ಹೇಳಿದ್ರೆ, 100 ರೂಪಾಯಿ ಕೆಲಸ ಮಾಡಬೇಕಾದ್ರೆ ಆ 100 ರೂಪಾಯಿ ಅವರು ರೆಡಿ ಇಟ್ಟು ಟೆಂಡರ್ ಕರೆಯೋದು. ಈಗ ಇಲ್ಲ, ಅದರ 1/3 ಗ್ರಾಂಟ್ ಇಟ್ಟು ಟೆಂಡರ್ ಕರೆದು ಬೈ ದ ಎಂಡ್ ಆಫ್ ಮಾರ್ಚ್ ಇಯರ್ ಎಂಡಿಗೆ ಅದು ಸೆಟಲ್ ಮಾಡ್ತಾರೆ. ಹಾಗಾದ್ರೆ ಅಲ್ಲಿ 66% ಬಾಕಿ ಆಯ್ತು ನೋಡಿ, 2/3 ಬಾಕಿ ಆಯ್ತಲ್ಲ. ಈ ನೆಕ್ಸ್ಟ್ ಇಯರ್ ಸ್ಪಿಲ್ ಓವರ್. ನೆಕ್ಸ್ಟ್ ಇಯರ್ ಬಜೆಟ್ ಅಲ್ಲಿ ಒಂದು 100 ರೂಪಾಯಿ ಇಟ್ಟರು, ಪುನಃ ಟೆಂಡರ್ ಕರೆದ್ರು. ಅದು ಹಾಗೆ ಈ ಲಂಸಮ್ 1000 ಕೋಟಿ ಪೆಂಡಿಂಗ್ ಆಗ್ಲಿಕ್ಕೆ ಕಾರಣ ಅದು. ಇಲ್ಲದ್ರೆ ಇದಕ್ಕೆ ಏನು ಮೊದಲೆಲ್ಲ ಹೇಗಿತ್ತು ಅಂದ್ರೆ ಅದರ ಜೊತೆಗೆ ಈಗ ಈ ಸಮಸ್ಯೆಗಳು ಕೂಡ ಅದರ ಜೊತೆಗೆ ಈ ಸಮಸ್ಯೆ ಟೋಟಲಿ ಯಾರು ಏನು ಮಾಡುವಂಗಿಲ್ಲ ಇದು. ಈಗ ಕಾರ್ಮಿಕರಿಗೆ ಪಾಪ ಅವನಿಗೆ ಕೆಲಸ ಸಿಗಬೇಕು, ಸಾಯಂಕಾಲ ಗೂಡಂಗಡಿಯಿಂದ ಹಿಡಿದು ಎಲ್ಲ ಎಲ್ಲೆಲ್ಲಿ ಒಂದು ಖರ್ಚು ವೆಚ್ಚ ಇದು ಉಳಿದಂದು ಏನೋ 2 ಕೆಜಿ ಅಕ್ಕಿ ಇಟ್ಕೊಂಡು ಮನೆಗೆ ಹೋಗ್ತಾನೆ. ಅಂಥವನಿಗೆ ಈ ಸಮಸ್ಯೆ ಜೋರಾಗ್ತದೆ, ಕೆಲಸ ಇಲ್ಲದೆ. ಅವನಿಗೆ ಇವತ್ತಿದ್ದು ಸಾಯಂಕಾಲ ಸಿಗಲೇಬೇಕಲ್ವಾ, ಹೌದಲ್ವ? ಆದ್ದರಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಈಗೇನು ಅಲ್ಲಲ್ಲಿ ಈಗ ನೀವೇನೋ ಅವರ ಅಸೋಸಿಯೇಷನ್ ಲೀಡರ್, ನೀವೊಂದು ಎಲ್ಲರನ್ನು ಸಂಘಟಿಸಿ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ 100 ಸಹಿ ತೆಗೆದು MLA ಕೊಡಬೇಕು. ನಾವು ಹೇಗೂ ಕೊಡ್ತೇವೆ. ಆದ್ರಿಂದ ಇದಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಒಂದೇ, ನಮ್ದು ಆರ್ಗನೈಸೇಷನ್ ಸ್ಟ್ರಾಂಗ್ ಮಾಡಿ ಹೋರಾಟ ನೇಚರ್ ಇಳಿಬೇಕು. ಇಲ್ಲ ಇದು ಆಗುದಿಲ್ಲ. ಕಾರ್ಮಿಕರಿಗೆ ಕೆಲವೆಲ್ಲ ಸೌಲಭ್ಯ ಸಿಗ್ತದೆ. ನಾನೊಂದು ಮಿನಿಮಮ್ ಒಂದು 100 ಜನರಿಗೆ ದಸ್ಕತ್ ಹಾಕಿ ಅವ್ರಿಗೇನೋ 2,000 ಏನೋ ಸಿಗ್ತಲ್ಲ, ಅದಕ್ಕೆ ಬೇಕಾಗಿ ನಾನು ಅದನ್ನು ಯಾರು ಪರಿಚಯ ಇದ್ದವ ಪರಿಚಯ ಇಲ್ಲದ ನೋಡಿದ್ರೆ ಎಲ್ಲರಿಗೂ ಸೈನ್ ಮಾಡಿ ಕೊಟ್ಟು ಬಿಡ್ತೇನೆ. ಯಾಕಂತ ಅವ್ರಿಗೆ ಪಾಪ ಸಣ್ಣ ಸಿಗ್ತದೆ, ನಮಗೆ ಒಂದು ಇದರಿಂದ ಅವರಿಗೆ ಪರ್ಮಿಷನ್ ನಾವೊಂದು ಸೈನ್ ಮಾಡಿ ಕೊಟ್ರೆ ಅವ್ರ ಲೆಟ್ರಿಗೆ, ಅದನ್ನು ನೀವು ಏನು ಮಾಡ್ತೀರಾ ಅಲ್ಲಿ ಮುಟ್ಟಿಸ್ತೀರಾ, ಅವ್ರಿಗೆ ಏನೋ ಸರ್ಕಾರದಿಂದ 2,000 3,000 ಎಲ್ಲ ಬೇರೆ ಬೇರೆ ಮೆಡಿಕಲ್ ಏಡ್ ಸಿಗ್ತದೆ, ಎಲ್ಲ ಬೇರೆ ಬೇರೆ ಸಿಗ್ತದೆ. ಆದರೆ ಈ ಸಮಸ್ಯೆ ಉಂಟಲ್ಲ, ಇದನ್ನು ಸರಿ ಮಾಡಲಿಕ್ಕೆ ಬ್ರಹ್ಮನಿಂದಲೇ ಆಗುದಿಲ್ಲ ಅಂತ ನನಗೆ ಕಾಣ್ತದೆ. ಅಷ್ಟು ದೊಡ್ಡ ಸಮಸ್ಯೆ ಇದೆ. ಹೋರಾಟ ಎಲ್ಲ ಮಾಡ್ತಾರೆ. ಹೋರಾಟ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಹೋರಾಟ ಮಾಡಿದರೆ ಯಾರಾದರೂ ಅಧಿಕಾರಿ ಬಂದ ಒಂದು ACಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವಾಗ ಆಯ್ತು ನಾವು ಇದನ್ನು ಮೇಲೆ ಕಳಿಸ್ತೇವೆ, ಅಲ್ಲಿಗೆ ಮುಗೀತದು. ಇಂಥದ್ದು ಹಲವು ವರ್ಷ ನಡೀತಾ ಬರ್ತಾ ಉಂಟು ಬೇರೆ ಬೇರೆ ಇದರಲ್ಲಿ. ಆದ್ರಿಂದ ಇದಕ್ಕೆ ಮುಂದೆ ನಾವೆಲ್ಲರೂ ಒಗ್ಗಟ್ಟಿನಿದ್ದು ಎಲ್ಲ ಯಾರು MLA ಬರಲಿ ಅವರು ನಮ್ಮ MLA ಅಂತ ತಿಳ್ಕೊಂಡು ಅವರಿಗೆ ಮನವಿ ಮಾಡಿದ್ರೆ ಇದನ್ನೆಲ್ಲ ಸರಿಪಡಿಸಬಹುದು ಅಂತ ನನ್ನ ಅನಿಸಿಕೆ. ಅವರು ಯಾರೇ ಇರಲಿ ಪಕ್ಷಾತೀತವಾಗಿ. ಹೌದು, ಸಾರ್ವಜನಿಕರು ಇದರಲ್ಲಿ ಮುಖ್ಯವಾಗಿ ಇರುವಂತದ್ದು ಇದು ಸಾರ್ವಜನಿಕರ ಸಮಸ್ಯೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಮಸ್ಯೆ, ಬಡವರ ಸಮಸ್ಯೆ. ಇವರು ಬಿಟ್ಟಿರುವಂತದ್ದು, ಪಕ್ಷಾತೀತವಾಗಿರುವಂತದ್ದು. ಆದ್ರಿಂದ ಇದಕ್ಕೆ ಸಾರ್ವಜನಿಕರ ಸಾಗುವಾಗಿತ್ತು. ಎಲ್ಲರೂ ಸೇರಿಕೊಂಡು ಇದನ್ನು ಸರಿಮಾಡಲಿಕ್ಕೆ ಒಂದು ವ್ಯವಸ್ಥೆಗಳನ್ನು ಸಂಘ ಸಂಸ್ಥೆಗಳು ಸಾವಿರಾರು ಸಂಘ ಸಂಸ್ಥೆಗಳಿದ್ದಾರೆ. ಇದು ಅವರು ಇದರ ಬಗ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳುವಂತ ತೀರ್ಮಾನಕ್ಕೆ ಬಂದಿರಬಹುದು. ಇನ್ನಷ್ಟು ದಿನ ಕಳೆಯುವಾಗ ಎಲ್ರಿಗೂ ಇದು ಸಂಬಂಧಪಟ್ಟದ್ದೇ ಅಂತ ಹೇಳುವಂಥದ್ದು ಈಗಾಗಲೇ ಗೊತ್ತಾಗಿದೆ. ವ್ಯಾಪಾರಸ್ಥರಿಗೆ, ರಿಕ್ಷಾದವರಿಗೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಇದರ ಸಮಸ್ಯೆ ಅರಿವಾಗಿದೆ. ಆದ್ರಿಂದ ಪ್ರತಿಯೊಬ್ಬರು ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಇದು ಆದಷ್ಟು ಬೇಗ ಪರಿಹಾರ ಆಗಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು, ನಾವು ಶಾಸಕರಿಗೆ ಮನವಿ ಕೊಟ್ಟಿದ್ದೇವೆ, ಜಿಲ್ಲಾಡಳಿತರಿಗೆ ಮನವಿ ಕೊಟ್ಟಿದ್ದೇವೆ, ಸಚಿವರಿಗೆ ನಮ್ಮ ಸಂಘದ ಮೂಲಕ ಮನವಿ ಕೊಟ್ಟಿದ್ದೇವೆ, ಇದನ್ನು ಆದಷ್ಟು ಶೀಘ್ರವಾಗಿ ಸರಿ ಮಾಡಬೇಕು ಅಂತ ಹೇಳುವಂಥದ್ದು. ಆದ್ರಿಂದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಇದಕ್ಕೆ ಮುಂದೆ ಬರಬೇಕು. ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಗ್ಗಟ್ಟಿಲ್ಲ ಯಾವುದರಲ್ಲಿ ಕೂಡ. ಅದು ಕಾಂಟ್ರಾಕ್ಟ್ ಇರ್ಬೋದು, ಕಾರ್ಮಿಕರು ಇರ್ಬೋದು, ಅಂದ್ರೆ
ಸಮಸ್ಯೆಗಳಿಗೆ ತುತ್ತಾಗಿರುವಂತವರನ್ನ ಇದರಿಂದ ಹೊರಗಡೆ ತರಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬಹುದು ಅಷ್ಟೇ ಹೊರತು ಥ್ಯಾಂಕ್ ಯು ಎಲ್ಲರೂ ಸಹಕಾರ ನಿಮಗೆಲ್ಲ ಇಷ್ಟು ನಿಮ್ಮೊಟ್ಟಿಗೆ ಇಷ್ಟು ಕಾಲಾವಕಾಶ ಕೊಟ್ಟು ನಮ್ಮನ್ನು ಮಾತಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೆ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪರವಾಗಿ ನಿಮಗೆ ಹಾರ್ದಿಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಾವು ಕೂಡ ಇಡೀ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ ಸುದ್ದಿ ಯೂಟ್ಯೂಬ್ ಮೂಲಕ. ಇದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆ ಪರಿಹಾರವಾಗಿ ಎಲ್ರಿಗೂ ಅನುಕೂಲ ಸಿಗಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಿಮಗೆ ಅನಂತ ಧನ್ಯವಾದಗಳನ್ನು ಸುದ್ದಿ ಚಾನಲ್ ಅವರಿಗೆ ಅರ್ಪಿಸಿದ್ದೆ. ಎಸ್, ಥ್ಯಾಂಕ್ ಯು. ಇಬ್ಬರಿಗೂ ಕೂಡ ಬಂದು ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಜೊತೆಗೆ ಶಾಸಕರು ಕೂಡ ಆ ಮಾತಿಗೆ ಸಿಕ್ಕಿದ್ರು, ಸ್ಪಂದನೆಯನ್ನು ಕೊಟ್ಟಿದ್ದಾರೆ, ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸೊ ಎಲ್ಲರ ಆಶಯ ಒಂದೇ, ಈ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಅನ್ನುವಂಥದ್ದು. ಸೊ ಅದು ಸಿಗಲಿ, ಆ ಮೂಲಕ ಎಲ್ಲವೂ ಕೂಡ ಮತ್ತೆ ಯಥಾಸ್ಥಿತಿಗೆ ಬರಲಿ, ಎಲ್ಲರ ಬಾಳು ಬಂಗಾರವಾಗಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.